ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳ್ಳ ಅಂಬಿಕಾ ಸುತ ವಿಠ್ಠಲರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುದಾಸನ ಬಾಣಿಯರ ಪಾದ ಪೂಜಕ್ಕೆ ಕೊಡಮಡುತ್ತ ವರ್ಣಿಪನಿ ಕಥಾಮೃತವ शंभो हर हर ज्ञान चक्षुಗಳನ್ನು ತೆರೆಯಬದಿರದೆ ಶಿವ ಶಂಕರನೇ ಕಾಪಾಡು ಹರ ಹರ ಶಂಭೋ ಶಿವ ಶಿವ ಶಂಭೋ ಪಾವನ ಮೂರ್ತಿ ಪರಮೇಶ ಶಂಕರನೇ, ಸರ್ವಾತ್ಮಕನೇ, ನೀಲಕಂಠನೇ, ರುಂಡಮಾನಧರನೇ, ಸರ್ವಾತ್ಮಕನೇ, ನಿನ್ನ ಪಾದಗಳಿಗೆ ಇಂದ್ರಾದಿ ದೇವತೆಗಳು ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಅನುಗ್ರಹಿಸು ಸ್ವಾಮಿ. ಬಂದಿರೇ ಸುಮನಸರು ಸಕಲರು ಎಂದು ಸಿಂಗ ಕ್ಷೇತ್ರದಿಡಿಗೆ ಆನಂದವಾದುದು ಉಳ್ಳಿರೆಂದರು ಚಂದದಿಂದ ಬಂದಿರೇ ಸುಮನಸಾಧಿಪತೆ ಸರ್ವೇಶ್ವರ. ಸುಮನಸ ಪ್ರಮುಖರನ್ನೊಡಗೂಡಿ ಗಂಗಾ ಯಮುನಾ ಸರಸ್ವತಿ ಸಂಗಮವಾದ ಈ ತ್ರಿವೇಣಿ ಸಂಗಮಕ್ಕೆ ಮರೀಚಿ ಬ್ರಹ್ಮನಿಂದ ಪ್ರವರ್ತಿತವಾದ ಜ್ಞಾನ ಸತ್ರದಲ್ಲಿ ಭಾಗವಹಿಸುವ ಸದಾಶಯದಿಂದ ಬಂದವನು. ಹೌದು ಸ್ವಾಮಿ, ನಿಮ್ಮೆಲ್ಲರ ಅಪೇಕ್ಷೆಯಂತೆಯೇ ಇಲ್ಲಿ ನಡೆಯುವ ಜ್ಞಾನ ಸತ್ರದ ಅಧ್ಯಕ್ಷತೆಯನ್ನು ನಾ ವಹಿಸಿಕೊಳ್ತೇನೆ ಅಂತ ಅರಿತು ಸದ್ಭಾವದಿಂದ ಭಕ್ತಿ ಪುರಸ್ಸರವಾಗಿಯೇ ಪೊಡಮಟ್ಟು ನನ್ನ ಪ್ರಸನ್ನತೆಯಿಂದಲೇ ಲೋಕ ಕಲ್ಯಾಣ ಸಾಧ್ಯ ಎಂಬ ಶ್ರದ್ಧೆಯನ್ನು ನೀವು ಎತ್ತಿಸಿಕೊಂಡಿ. ನಿಜ ಸ್ವಾಮಿ, ಒಳಿತು. ನೀವೆಲ್ಲ ಬಂದದ್ದು ನನಗೂ ಆನಂದವನ್ನು ತಂದಿದೆ. ಯಾಕೆ ಅಂದ್ರೆ ಜ್ಞಾನಮಥನದಿಂದಲೇ ವಿಚಾರನವನೀತ ಉದಿಸಿ ನಾಳೆ ಅದು ಲೋಕೋಪಕಾರಕ್ಕೆ ಕಾರಣವಾಗುತ್ತದೆ ಅಂತ ಆದರೆ ಅಂತಹ ಶ್ರೇಷ್ಠವಾದಂತಹ ಜ್ಞಾನ ಸುಮನಸರಾದ ನಿಮ್ಮ ಸಾನ್ನಿಧ್ಯದಲ್ಲೇ ಲೋಕದಲ್ಲಿ ವಿಶ್ರುತವಾದರೆ ಅದರ ಮೌಲ್ಯ ವೃದ್ಧಿಯಾಗುತ್ತದೆ. ಸತ್ಕಾರ್ಯಕ್ಕೆ ತಿಳಿದು ಸಹಯೋಗವನ್ನು ಕೊಡುವವರನ್ನಲ್ವ ಸುಮನಸರು ಅಂತ ಕರೆಯುವುದು. ನಿಜ ಸ್ವಾಮಿ, ಇಂತಹ ಸತ್ಕಾರ್ಯಕ್ಕೆ ನೀವೆಲ್ಲರೂ ಉಪವಿಷ್ಟರಾದದ್ದು ಇದರ ಘನತೆಯನ್ನು ಹೆಚ್ಚಿಸಿದೆ. ಅದೋ
ಮರೀಚಿ ಬ್ರಹ್ಮರಿಂದ ಪ್ರವರ್ತಿತವಾದಂತಹ ಈ ಜ್ಞಾನಸತ್ರದಲ್ಲಿ ಬಂದ ನಿಮಗೆ ಯಥೋಚಿತವಾದಂತಹ ಆಸನಾದಿಗಳ ವ್ಯವಸ್ಥೆಯಾಗಿದೆ. ನೀವೆಲ್ಲರೂ ಕನಿಷ್ಠರಾಗಬೇಕು. ಜ್ಞಾನಸತ್ರ ವಿಚಾರಪ್ರದವಾಗಿ ಬೋಧಪ್ರದವಾಗಿ ಆರಂಭ ಆಗಲಿ. ಆರಂಭ ಆಗಲಿ. ಅಪ್ಪಣೆ ಅಪ್ಪಣೆ. ಒಂದು ದಿನ ಸತ್ರದಲ್ಲಿ ನೆರೆದುದು ಬಂದು ದಿಕ್ಪಾಲದೆ ಸುಮನತ ಸಂದಣಿಗಳೊಪ್ಪಿರುವ ಸಭೆಗ ದಕ್ಷಿಣೈ ತಂದ ವೃಂದ ಬಿದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತಿರಲು ನಮಸ್ಕಾರ. ಈಗ ಬಂದಿರಿ ಅಂತ ಕಾಣ್ತದೆ. ನಾನು ಸ್ವಲ್ಪ ತಡ ಆಯ್ತು, ಗೊತ್ತುಂಟು ನನಗೆ ತಡ ಆಯ್ತು ಅಂತ. ಮತ್ತೆ ಕಾರ್ಯಕ್ರಮಕ್ಕೆಲ್ಲ ಹೋಗುವಾಗ ಸ್ವಲ್ಪ ತಡ ಮಾಡಿಯೇ ಹೋಗ್ಬೇಕು. ಬೇಗ ಬಂದ್ರೆ ಬೆಲೆ ಇಲ್ಲ ಅದಕ್ಕೆ. ನಿಮ್ಮ ಉಪಸ್ಥಿತಿ ಬಹಳ ಗೌರವದ್ದು. ಆಯ್ತು. ಭಯದಲ್ಲಿ ಬಂದಿಸುತ್ತಿರಲು ಚಂದನೆಯು ಕುಳಿತಿರಲು ಗಂಡ ದಕ್ಷ ಕತಿಗೊಂಡ ಇಲ್ಲಿ ಏನ್ ನಡೀತಾ ಉಂಟು? ಇದು ಜ್ಞಾನ ಸತ್ರ. ಜ್ಞಾನ ಸತ್ರವ ಅಜ್ಞಾನ ಸತ್ರವ? ಮರ್ಯಾದೆ ಇಲ್ಲ, ಒಂದು ಗೌರವ ಇಲ್ಲ, ಒಂದು ತರತಮ ಭಾವದ ಅನ್ಯೋನ್ಯತೆ ಇಲ್ಲ. ಹಿರಿಯರನ್ನು ಕಾಣುವಾಗ ಒಂದು ನಮಸ್ಕರಿಸಬೇಕು ಎನ್ನುವಂತಹ ಪ್ರಾಥಮಿಕ ಜ್ಞಾನವೂ ಇಲ್ಲ. ನಾವಾಗ್ಲೇ ಅಂತ ನಮಸ್ಕಾರ ಮಾಡಿದ್ದೇವೆ ಅಜ್ಜ. ಮಂಗಳವಾರ ಅಂತ ಉಂಟು. ಹೌದು, ವಾರದಲ್ಲಿ ಅದಕ್ಕೆ ಹೆಸರು ಮಂಗಳವಾರ ಅಂತ. ಆದ್ರೆ ಯಾವ ಒಳ್ಳೆಯ ಕಾರ್ಯಕ್ರಮವೂ ಆಗುವುದಿಲ್ಲ. ಅದು ಅಮಂಗಲದ ವಾರ. ಜ್ಞಾನ ಸತ್ರ ಅಂತ ಹೆಸರು ಮಾತ್ರ ಇಲ್ಲಿಗೆ, ಇಲ್ಲಿ ಜ್ಞಾನವೇ ಇಲ್ಲ. ಹೌದೇ? ಏನಾಯ್ತಜ್ಜ? ನನ್ನ ಪ್ರವೇಶ ಆಯ್ತಾ? ಹೌದು. ಇಲ್ಲಿದ್ದವರೆಲ್ಲ ಎದ್ದು ಸತ್ಕರಿಸಿದ್ರು. ಸತ್ಯ. ನಮ್ಮ ಅಪ್ಪ ಬ್ರಹ್ಮದೇವರು, ಅವರಿಗೆ ನಾನೇ ವಂದಿಸಿದೆ. ಹೌದು. ಹಾಗಾದ್ರೆ ಇದರ ಅರ್ಥ ಏನು? ಹಿರಿಯರನ್ನು ಕಾಣುವಾಗ ಕಿರಿಯರು ನಮಸ್ಕರಿಸುವುದು ನಿಜ. ಕಿರಿಯರು ಹಿರಿಯರನ್ನು ಕಾಣುವಾಗ ಕಿರಿಯರೇ ನಮಸ್ಕರಿಸುವುದು. ಹೌದು. ನೋಡಿದ್ಯಾ? ಕಾಣ್ತದ ನಿನಗೆ? ಒಬ್ಬ ಕೂತಿದ್ದಾನಲ್ಲ, ಸದಾಶಿವ. ಸದಾಶಿವ, ಸದಾ ಲೋಕಕ್ಕೆ ಮಂಗಳ ಉಂಟು ಮಾಡುವವ. ಸದಾ ಅಶಿವ. ಯಾಕೋ ಬೇಡದೇ ಇದ್ದವ, ಯಾವುದಕ್ಕೂ ಆಗದೇ ಇದ್ದವ. ಅಂದಾಕ್ಷಣ ಇವನನ್ನು
ಹೌದು, ಇವನ ತಲೆಯಲ್ಲುಂಟು ನಾನೊಬ್ಬ ಈಶ. ಲೋಕೇಶ. ಲೋಕೇಶ ಅಂತ ಹೇಳಿದ್ರೇನೋ? ಲೋಕಕ್ಕೆ ಈಶ ಯಜಮಾನ. ನೀನ್ ಯಾರು? ನಾನು ಸುರೇಶ. ಹೌದಲ್ಲ, ಹೌದು, ಸುರರಿಗೆ ಈಶ. ನಿಜ. ಮಂಗೇಶ ಅಂತ ಹೆಸರಿಲ್ವಾ? ಮಂಗಗಳಿಗೆಲ್ಲ ದೊಡ್ಡ ಒಂದು ಮಂಗ ಇದ್ರೆ ಅದನ್ನು ಹಾಗೆ ಕರೀ. ಹಾಗಾದ್ರೆ ಈಶತ್ವ ಎನ್ನುವುದು ಆಯಾಯ ವರ್ಗದಲ್ಲಿ ಪ್ರಭುತ್ವವನ್ನು ಸಾಧಿಸಿದವರಿಗೆಲ್ಲರಿಗೂ ಬರ್ತದೆ. ಇವನನ್ನು ಲೋಕೇಶ ಮಾಡಿದ್ಯಾರು? ಇವ ಲೋಕೇಶ ಯಾವುದಕ್ಕಾದದ್ದು? ಸುಮ್ಮನೆ ಡಾಂಬಿಕವಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ನಮ್ಮಂತವರು ಕರ್ಮಠರು ಶುದ್ಧ ವೈದಿಕವಾದಂತಹ ಮಾರ್ಗದಲ್ಲೇ ನಡೆಯುತ್ತ ಮಿಥುನಾವಸ್ಥೆಯಲ್ಲಿ ಸಂತಾನವನ್ನು ಅಭಿವೃದ್ಧಿಪಡಿಸುವುದಕ್ಕಾಗ್ತದೆ ಎನ್ನುವಂತಹ ಎತ್ತರದ ಸ್ಥಾನಮಾನವನ್ನು ಹೊಂದಿದಂತಹ ದಕ್ಷನಾಗಮನಕ್ಕೆ ಇವ ಕವಡೆ ಕಾಸಿನ ಬೆಲೆಯೂ ಕೊಡುವುದಿಲ್ಲ ಅಂತಾದರೆ ಇವನನ್ನು ಜ್ಞಾನೇಶ್ವರ ಅಂತ ಹೇಳುವುದಕ್ಕೆ ಸಾಧ್ಯವೇನೋ? ಇವನನ್ನು ಲೋಕೇಶ ಅಂತ ಒಪ್ಪಿಕೊಂಡ್ರೆ, ಇವನನ್ನು ಜ್ಞಾನಾಧ್ಯಕ್ಷ ಅಂತ ನಾವು ತಿಳ್ಕೊಂಡ್ರೆ ಏನಿದರ ಅರ್ಥ? ನಮಗೆ ಬೆಲೆ ಇಲ್ಲ ಅಂತ ಅರ್ಥ. ಇಷ್ಟು ಮಂದಿಗಳು ನಾನು ಹೇಳಿದಿರ ಎದ್ದು ನಮಸ್ಕಾರ ಕೊಡಬೇಕು ಅಂತ ಇಲ್ಲ. ಹಾಗಾದ್ರೆ ನನ್ನ ವರ್ಚಸ್ಸನ್ನು ಕಂಡು ನನ್ನ ಗನಸ್ಥಿತಿಯನ್ನು ಅರ್ಥ ಮಾಡಿ ನನ್ನಂತಹ ವಿದ್ವತ್ತನ್ನು ಒಪ್ಪಿಕೊಂಡು ಗೌರವಾದರಗಳಿಂದ ಸತ್ಕರಿಸುವುದಕ್ಕೆ ಮುಂದಾಗಿದ್ದಾರೆ. ಯಾರಿಗೆ ನಮಸ್ಕರಿಸಬೇಕು ಅವರನ್ನು ವಂದಿಸಲೇಬೇಕು. ಹೌದು, ಯಾರು ವಂದನೆಗೆ ಅನರ್ಹರ ಅಂತವರನ್ನು ವಂದಿಸಕೂಡದು. ಅದರ ಅರ್ಥ ನಾನು ಅನರ್ಹ ಅಂತಲ್ಲ, ಅದಲ್ಲ, ವಂದನೀಯರು, ಪೂಜನೀಯರು. ಹಾಗಾದ್ರೆ ಇವ ಯಾಕೆ ಹೇಳಲಿಲ್ಲ? ಸದಾಶಿವ ತಾನೆಂದೆಂಬ ಅಹಂಕಾರವೇ ಈಶ ತಾನೆನ್ನುವಂತಹ ಹೆಗ್ಗಳಿಕೆಯ ಇವರಿಗೆ. ಅಜ್ಜ, ಏನೋ ಅಧ್ಯಕ್ಷನಾದ ಆಗಾಗ ಇದ್ದು ಬಂದವರಲ್ಲೆಲ್ಲ ಮಾತನಾಡುವುದಕ್ಕೆ ಆಗ್ತದ ಅಜ್ಜ? ನಾನು ಆಗಾಗ ಹೇಳಬೇಕು ಅಂತ ಹೇಳಿದಿನ? ಅಧ್ಯಕ್ಷನಾದವ ಹೇಳಲೇಬೇಕು ಅಂತ ನನ್ನ ಮಾತಿನ ಮತ್ತಿತ ಅರ್ಥವೇನೋ? ಹೇಳದೇ ಇದ್ರು ಹೇಳದಿದ್ದರು ಮಾದಿ ನಂಗುಚಿತ ವಚನಗಳ ಬೆಳೆದಲ್ಲುವನು ಮಲ್ಲಿದವು ನಾಲಿಗೆ ಬಂದ ಕುಂದೇನು 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 ಶ್ರೇಷ್ಠತ್ವಕ್ಕೆ ಕೂಡಲಿಗೆ ಬಂದ ಕುಂದೇನು. ಇಂದ್ರ, ಓ, ಪದೋನ್ನತಿ, ಸ್ಥಾನ ಗೌರವ, ಹೌದು. ವ್ಯಕ್ತಿಗತವಾಗಿ ತಾನು ಏನಾಗಿದ್ದೇನೆ ಎನ್ನುವುದಕ್ಕಿಂತಲೂ ಅವತ್ತಿನ ಸಭೆಯಲ್ಲಿ ನಾನು ಏನಾಗಿರಬೇಕು ಎನ್ನುವುದು ಮುಖ್ಯ. ಹೌದು, ಆ ಪ್ರಜ್ಞೆ ಎಲ್ಲರಿಗೂ ಬೇಕು. ಅಧ್ಯಕ್ಷನಾಗಿ ಕೂತವೋ ಬಂದು ಸತ್ಕರಿಸಬೇಕು, ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು. ಮಾವ ಸೌಖ್ಯವೋ ಹೀಗೆ ಕೇಳಬೇಕು ಅಂತ ನಾನು ಬಯಸುವುದೂ ಇಲ್ಲ, ನಾನು ಅದನ್ನು ಇಚ್ಛಿಸಲೂ ಇಲ್ಲ. ನಾನು ಬರುವುದಕ್ಕಿಂತ ಮೊದಲು ಗೊತ್ತುಂಟು ನನಗೆ ಇವರೇ ಅಧ್ಯಕ್ಷ ಅಂತ. ಒಳಗಿಂದ ಸಂತೋಷ ಪಟ್ಟಿದ್ದೆ ನಾನು. ನಮ್ಮ ಹುಡುಗರೇ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತಾದ್ರೆ ನಮಗೆ ಹೆಚ್ಚಿನ ಗೌರವ ಇಲ್ಲಿ ಸಿಗ್ತದೆ. ಮಾವ ಅಂದ್ರೆ ಏನು? ಮಾವ ತಂದೆಗೆ ಸಮಾನ, ಮಾವಯ್ಯ. ಹೌದಾ? ಹೌದು. ಏ ಮಾವ ಬಾ ಅಂತ ಯಾರು ಕೂಗಿ ಕರೆಯುವುದಿಲ್ಲ. ಮಾವಯ್ಯ. ಹೌದು. ಹಾಗಾದ್ರೆ ಆ ಸಭ್ಯತೆಯನ್ನಾದ್ರೂ ಉಳಿಸಿದನೇನೋ ಸಭಾ ಮಧ್ಯದಲ್ಲಿ? ಕೂತಲಿಂದಲೇ ಗೌರವವನ್ನು ಕೊಡುವುದಕ್ಕೆ ಇವನಿಗೆ ಬರೋದಿಲ್ವೇ? ಅಲ್ಲ, ಬಂದದ್ದನ್ನು ಆಚರಿಸಲಿಲ್ವೇ ಇವ? ಓ, ಅಲ್ಲಿ ಅವರು ಕೂತಿದ್ದಾರೆ. ನಾನು ಬರುವಾಗ ಏನು ಮಾಡಿದ್ರು ಅವರು? ಎದ್ರ ಎದ್ರ ಹೀಗೆ ನಗಾಡಿದ್ರು. ಹೌದಾ? ಯಾಕೆ? ನಿಮಗೆ ಗೌರವ ತೋರಿಸಿದ್ರು. ನನ್ನ ಮೇಲಿನ ಗೌರವ, ಹೌದು, ನನ್ನ ಮೇಲಿನ ಅಭಿಮಾನ, ಅವರಿಗೂ ನನಗೂ ಒಂದು ಸ್ನೇಹಾಚಾರ ಉಂಟು ಎನ್ನುವುದನ್ನು ಕೇವಲ ಮುಖಮುದ್ರೆಯಿಂದ ನನಗೂ ಅವರಿಗೂ ಅರ್ಥ ಆಗುವ ಹಾಗೆ ನನ್ನಲ್ಲಿ ಮಾತಾಡಿದ್ರು ಅವರು. ಹೌದು, ಹೇಳಬೇಕು ಅಂತ ಇಲ್ಲ, ಶಬ್ದದಿಂದ ಯಾವುದೋ ಒಂದು ವ್ಯಾಕರಣವನ್ನು ಮಾತಾಡಬೇಕು ಅಂತ ಇಲ್ಲ, ಅಥವಾ ಪಾಂಡಿತ್ಯ ಪ್ರದರ್ಶನ ಮಾಡಬೇಕು ಅಂತಲೂ ಇಲ್ಲ. ಕಣ್ಣಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ವೇನೋ? ಆಗ್ತದೆ. ನೀನೇನು ಅದರಲ್ಲಿ ಸಾಮಾನ್ಯನೋ? ಅಭಿನಯದಿಂದ ಎಲ್ಲವನ್ನು ವ್ಯಕ್ತಪಡಿಸುವುದಕ್ಕಾಗ್ತದೆ, ಕಣ್ಣಿನಿಂದ, ಕೈಯಿಂದ, ದೇಹದ ಬೇರೆ ಬೇರೆ ಅಂಗಗಳಿಂದ. ಒಂದು ಕನಸನ್ನೆ, ಒಂದು ನಗು, ಒಂದು ಕೈ ಸನ್ನೆ, ಯಾರು ಇವರಿಗೆ ಮಾಡ್ಲಿಕ್ಕೆ ಅಷ್ಟು ದಾರಿದ್ರ್ಯವ? ಅದೆಲ್ಲ ಇದ್ರೆ ನಮಸ್ಕಾರ ಮಾಡುವುದು ಮಾಡಬಹುದಲ್ಲ ಅಜ್ಜ. ನಮಸ್ಕಾರದಲ್ಲಿ ಬೇರೆ ಬೇರೆ ವಿಧ ಇದೆ ಅಲ್ಲ? ಯಾವುದೆಲ್ಲ? ಕೆಲವರು ಹೀಗೆ ಕೈ ಜೋಡಿಸ್ತಾರೆ, ಕೆಲವರು ಹೀಗೆ ಹಾಯ್ ಅಂತ ಮಾಡ್ತಾರೆ. ಅಜ್ಜ, ಅದು ನಮಸ್ಕಾರವ ಶಾಪವ? ಮತ್ತೆ ಕೆಲವರು ಹೀಗೆ ಎದೆ ಒತ್ತಿಕೊಳ್ತಾರೆ, ಅದು ಯಾಕಜ್ಜ?
ತನಗೆ ಎದೆ ನೋವು ಅಂತ ಉಳಿದವರಿಗೆ ಗೊತ್ತುಪಡಿಸುವುದಾ? ಅಲ್ಲ, ಎದೆ ಉಂಟು ಅಂತ ತೋರಿಸುವುದವರು. ಅಜ್ಜ, ಮತ್ತೆ ಕೆಲವರು ಹೀಗೆ ಹಣೆಗೆ ಬಡಿದುಕೊಳ್ತಾರೆ, ನನ್ನ ಪ್ರಾರಬ್ಧ ಅಂತಲ್ಲ. ಬರ್ದದ್ದು ಸರಿ ಇಲ್ಲ ಅಂತ ಬ್ರಹ್ಮದೇವರಲ್ಲಿ ಹೇಳುವುದವರು, ಬರ್ದದ್ದು ಸರಿ ಇಲ್ಲ ಅಂತ. ಹಾಗಲ್ಲ, ನಮಸ್ಕಾರದ ಪ್ರತೀಕ ಅಂತ ಹೇಳಿದ್ರೆ ಎರಡೂ ಕೈಗಳನ್ನು ಜೋಡಿಸಿ ಹೌದು ಎದೆಯ ಭಾಗದಲ್ಲಿ ಇರಿಸಿ ಕುತ್ತಿಗೆಯನ್ನು ಬಗ್ಗಿಸುವುದು ನಮನದ ಅರ್ಥ. ನಿಜ, ನಾವು ಎನ್ನುವುದರ ಸಂಕೇತ. ಸತ್ಯ. ಏನೇ ಇರಲಿ, ಕೂತ ಅನುಕೂಲ ಸ್ಥಿತಿಯನ್ನು ಹೊಂದಿಕೊಂಡು ಮತ್ತೊಬ್ಬರನ್ನು ಗೌರವಿಸುವುದಕ್ಕೆ ಒಂದು ಕನಸನ್ನೇ. ಹೌದು, ಹೀಗೆ ಒಂದು ಬಾಯಿಯ ಶಬ್ದ ಒಂದು ಕೈಯಲ್ಲಿ ಬಂದಿರ ಶಬ್ದ ಹೊರಡಬೇಕು ಅಂತ ಇಲ್ವೋ? ಅಲ್ವಾ? ಅಲ್ಲಿಂದ ಮಾಡಬಾರ್ದ? ಹೇಳಬಾರ್ದ? ಮಾಡಬಹುದು. ಹೇಳಿದ್ರವ? ಇಲ್ಲ. ನೀನು ಅಭಿನಯ ಮಾಡಿ ತೋರಿಸಿ ಅಂತ ಅವ ಮಾಡಿದ್ರು ಅಂತ ಕಳಿತದನು. ಇಲ್ಲ. ಹಾಗಾದ್ರೆ ಏನಿದ್ರ ಅರ್ಥ? ಗೊತ್ತುಂಟವನಿಗೆ ಮಾಡುವುದಿಲ್ಲ, ನಾನು ಕೊಡುವುದಿಲ್ಲ. ಇವೇನು ವಂದನಾರ್ಹನೇ? ಇವರಿಗೆ ಏನುಂಟು ಮಾನ? ನಮ್ಮ ಮಾನ ಕಳೆಯುವುದಕ್ಕಾಗಿ ಸಭಾಧ್ಯಕ್ಷನಾದವ ಸುಮ್ಮನೆ ಗುಂಡು ಕಲ್ಲಿನ ಹಾಗೆ ಕೂತಿದ್ದಾನೆ. ಕಾಣುವುದಿಲ್ಲ ಅಂತ ತಿಳ್ಕೊಳ್ಳೋಡವ. ಕಾಣಿಸ್ತದೆ. ಒಂದು ಕಣ್ಣಿದ್ದವರಿಗೆ ಕಾಣ್ತದೆ, ಎರಡು ಕಣ್ಣಿದ್ದವರಿಗೆ ಸರಿ ಕಾಣ್ತಾರೆ. ನಿಜ. ಇವನಿಗೆ ತೆಂಗಿನಕಾಯಿ ಇದ್ದ ಹಾಗೆ ಮೂರು ಕಣ್ಣುಂಟು. ಹೊರತೋಗಿದೆ ಅದು. ಒಂದು ನಾಲಿಗೆಯ ಶಬ್ದವನ್ನು ಹೊರಡಿಸಲಿಕ್ಕೆ ಇವನು ನಾಲಿಗೆಗೆ ನೀವು ಏರಿದಂತಹ ನಂದಿ ಮೆಟ್ಟಿದೆ, ಕೈ ಮುರಿದಿದೆ ಇವರದ್ದು. ಅಜ್ಜ, ಏನೇ ಇರಲಿ ನಿಮ್ಮ ಮಗಳ ಗಂಡ ಅಲ್ವೋ? ಹೌದೇನೋ? ಆ ಪ್ರಕರಣ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ. ನಾನು ಕೊಟ್ಟದ್ದ? ಯಾರು ಹೇಳಿದ್ದು ನನಗೆ? ಸರದಿದ ನುಡಿಗಿನ ಮರುಡ ತರಳೆಯನು ಕೊಟ್ಟೇನು ನಿರರ್ಥ, ತರಳೆಯನು ಕೊಟ್ಟೇನು ನಿರರ್ಥ. ಸರದಿ ಜಾತನ ನಿಲ್ದ ನುಡಿಗಿನ ಮರುಳಾಗಿ ತರಳೆಯನು ಕೊಟ್ಟೇನು ನಿರರ್ಥ. ಹರಿಗಿದಲು ಅರಿಕಿದಲು ಕೋಡಗನ ಕೈಯ ಮಾಲೆಯ ಕೊಟ್ಟದಿರ ನಾದುದ ಕಟೆಲ್ಲ ಬದುಕು ಅಕಟ ಇನ್ನು ಬದುಕು ಅಕಟ. ಲೋಕದಲ್ಲಿ ನೀನು ಅಂತಲ್ಲ, ಎಲ್ರಿಗೂ ಗೊತ್ತಿದ್ದ ಸತ್ಯ ಅದು. ಆದರೆ ನನ್ನ ಎದುರು ಯಾರೋ ಹೇಳುವುದಕ್ಕೆ ಧೈರ್ಯ ಮಾಡುವುದಿಲ್ಲ. ಯಾಕಂದ್ರೆ ಆ ಘಟನೆ ಹಿಂದೆ ಮಹತ್ತರವಾದಂತಹ ವಿಷಮಗಳುಂಟು. ಅದೇನೋ ಚೆನ್ನಾಗಿ ಮನಸ್ಸಿ ಒಪ್ಪಿ ನನ್ನ ಅಳಿಯ ಅವನೂ ಆದದ್ದು ಅಲ್ಲ, ನನ್ನ ಮಗಳಿಗೆ ಗಂಡ ಅಂತ ಹೇಳಲ್ಪಟ್ಟದ್ದು ಅಲ್ಲ. ಎಳವೆಯಲ್ಲೇ ಆ ನಾರದ ಇದ್ದಾನಲ್ಲ, ಹೌದು, ನನ್ನ ಅಪ್ಪನಿಗೆ ಹುಟ್ಟಿದವ, ನಮ್ಮ ಮನೆಗೆ ನಾನಿಲ್ಲದ ಹೊತ್ತಿನಲ್ಲೇ ಬರುವುದು. ನನ್ನ ಹೆಂಡತಿ ಪಾಪ, ಅವಳಿಗೆ ಬಿಳಿ ಇದ್ದದ್ದೆಲ್ಲ ಹಾಲು. ಯಾರು ಬಂದ್ರು ಅವನನ್ನು ಮೈದುನ 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 ನನ್ನ ಗಂಡನ ತಮ್ಮ ಅಂತ ಹೇಳಿ ಮನೆಯ ಒಳಗಿನವರೆಗೆ ಪ್ರವೇಶಕ್ಕೆ ಅನುಕೂಲ ಕೊಟ್ಟದ್ದರಲ್ಲಿಯೇ ನನ್ನ ಮನೆ ಹಾಳಾಯಿತು. ಏನಾಯ್ತು ಅಜ್ಜ? ಆಗ್ಲಿಕ್ಕೆ ಏನುಂಟು? ನನ್ನ ಮಕ್ಕಳಿಗೆಲ್ಲ ಸನ್ಯಾಸದ ಉಪದೇಶವನ್ನು ಮಾಡಿ ಕೌಪೀನವನ್ನು ಧರಿಸಿ ಒಂದಲ್ಲ ಎರಡಲ್ಲ 1000 ಗಟ್ಟಲೆ ಮಕ್ಕಳು ಗಂಡು ಮಕ್ಕಳೆಲ್ಲ
ಒಳ್ಳೆ ಕುಟುಂಬದ ಗಂಡಸರಿಗೆ, ಒಳ್ಳೆಯ ವೇದಾಧ್ಯಯನವುಳ್ಳವರಿಗೆ, ಒಳ್ಳೆಯ ಉದ್ವಜ್ಜನರಿಗೆ ಕೊಟ್ಟಿದ್ದೇನೆ ಎನ್ನುವ ಸಮಾಧಾನ. ಆದರೆ ನನ್ನ ಸಣ್ಣ ಮಗಳು, ಅವಳ ಹೆಸರು ಸತೀದೇವಿ ಅಂತ, ಮಾಣಿಕ್ಯದ ಹಾಗಿರುವವಳು, ಸ್ತ್ರೀ ರತ್ನ ಅವಳು, ಕೆಟ್ಟು ಚಂದ, ಗೌರವರ್ಣದಿಂದ ಶೋಭಿಸುವ ಕಾರಣ ಅವಳಿಗೆ ಗೌರಿ. ಶಂಕದ ಹಾಗಿರುವ ಕೊರಳವಳತ್ತು. ಕೆಲವರೆಲ್ಲ ಶಾಂಕರಿ ಅಂತಲೂ ಹೇಳುವ ಕ್ರಮ ಉಂಟು. ಕೆಳಗಿಟ್ರೆ ಇರುವೆ ಕಚ್ಚೀತು, ಮೇಲಿಟ್ರೆ ಗಿಡುಗ ಕೊಂಡೋದೀತು ಅಂತ ಹೇಳಿ ಅಕ್ಕರೆಯಿಂದ ಆ ಮುದ್ದಿನಿಂದ ನಾನು ಸಾಕಿದೆ. ಆದರೆ ನಾರದೋಪದೇಶದಿಂದ ಪುಳಕಿತಳಾದಂತಹ ನನ್ನ ಮಗಳು ಶಿವ 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 ಅಂತ ಹೇಳುವುದಕ್ಕೆ ಆರಂಭ ಮಾಡಿದೆ. ನಾನಿಲ್ಲದ ಹೊತ್ತಿನಲ್ಲಿ ನನ್ನ ಹಿಂದಿನ ಭಾಗದಲ್ಲೇ ಬಂದು ನನ್ನ ಮಗಳನ್ನು ಅಪಹರಿಸಿದ. ಮನಸ್ಸಿದ್ದು ಕೊಟ್ಟದ್ದಲ್ಲ, ಅವ ಕೈ ಕೊಟ್ಟದ್ದು. ಅವ ಕೈ ಕೊಟ್ಟ. ನಾನು ಬರುವಾಗ ಗೋಳ ಅಂತ ಕಣ್ಣೀರಿಡ್ತಾ ಇದ್ದಾಳೆ ನನ್ನ ಪ್ರಸೂತಿ. ಏನಾಯ್ತು ಅಂತ ಕೇಳಿದ್ರೆ ಮಗಳನ್ನು ಕೊಂಡೋದ ಪರಶಿವ ಅಂತ ಹೇಳಿದ್ರು. ಕೋಪ ಬಂತು. ದಂಡವನ್ನೇ ತೀವನ ಮಂಡೆ ಪುಡಿ ಮಾಡ್ತೇನೆ ಅಂತ ಹೊರಡುವ ಕಾಲಕ್ಕೆ ಬ್ರಹ್ಮದೇವರೇ ಬಂದು, ನಿಮ್ಮ ಅಪ್ಪ, ಮಗನೇ ಬೇಡವ, ಈಶ್ವರನಿಗೆ ಅವಳು ಒಪ್ಪಿತಳಾಗಿದ್ದಾಳೆ ಅಂತಾದ್ರೆ ಏನೋ ಕಂಡಿದ್ದಾಳೆ ಅವಳು. ಜೀವನದಲ್ಲಿ ಸೌಖ್ಯವನ್ನು ಅನುಭವಿಸುವುದಿದ್ರೆ ನೀನು ಯಾಕೆ ತೊಡಕಾಗಬೇಕು? ಅಪ್ಪ ಹೇಳಿದಾಗ ನನಗೂ ಹೌದು ಅಂತ ಬಂತು. ಮಕ್ಕಳ ಮನಸ್ಸಿಗೆ ನಾವ್ಯಾಕೆ ನೋವು ಕೊಡಬೇಕು? ಜೀವನದಲ್ಲಿ ಸಂತೋಷವನ್ನು ಹೊಂದಿ ಅವಳ ಬದುಕಾದರೂ ಸುಗಮವಾಗ್ತದೆ ಅಂತಾದ್ರೆ ಒಪ್ಪಿದ್ದರಲ್ಲಿ ಸಂತೋಷವನ್ನು ಹೊಂದಲಿ ಅಂತ ನಾನು ಸ್ವಲ್ಪ ಮೃದುವಾದೆ. ನನ್ನ ಅಳಿಯ, ನನ್ನ ಮಗಳ ಗಂಡ ಈಶ್ವರನಿದ್ದಾನೆ, ಪರಶಿವನಿದ್ದಾನೆ, ರಜತಗಿರಿಯಲ್ಲಿ ಲೋಕೇಶರಿದ್ದಾನೆ, ಸರ್ವೇಶ್ವರಿದ್ದಾನೆ. ದೇವರು ಅಂತ ಕೆಲವರೆಲ್ಲ ಕೊಂಡಾಡ್ತಾರೆ. ದೇವರಂತ ಗಂಡ ಸಿಕ್ಕಬೇಕು ಅಂತ ಪ್ರಯತ್ನಿಸುವಲ್ಲಿ ದೇವರೇ ನನ್ನ ಮಗಳಿಗೆ ಗಂಡನಾದರಲ್ಲ ಎನ್ನುವ ಸಮಾಧಾನದ ಜೊತೆಯಲ್ಲಿ ಸಾವಿರ ಸಾವಿರ ಮಂದಿಗಳು ಅವನಿಗೆ ನಮಸ್ಕಾರ ಮಾಡ್ತಾರೆ. ಅವ ನನ್ನ ಕಾಲಿಡಿದ್ದಾನೆ. ಹಾಗಾದ್ರೆ ದೊಡ್ಡ ದೇವರು ನಾನು ಅಂತ ನನ್ನ ಅಳಿಯನೇ ಒಪ್ಪಿಕೊಳ್ಳುವಾಗ ನನ್ನ ಯೋಗ್ಯತೆ ಹೆಚ್ಚಾಗುತ್ತದೆ ಅಂತ ನಾ ತಿಳಿದ್ರೆ ನನಗೆ ಮಾಡಿದನಲ್ಲ ಉತ್ತರ ಕ್ರಿಯೆ, ಅವನೇ ನನ್ನನ್ನು ಅಪಮಾನಿಸಿದನಲ್ಲ. ಯಾವರಿಂದ ನಾನು ವಂದಿಸಲ್ಪಟ್ಟಾಗ ಜನತೆಯ ಮಧ್ಯೆ ಅತ್ಯಂತ ಗೌರವಾದರಗಳಿಂದ ಸುಶೋಭಿತರಾಗ್ತೇನೆ ಅಂತ ನಾನು ಬಯಸಿದ್ದೇನೋ, ಪಾಯಸ ತಿನ್ನಬೇಕು ಅಂತ ಆಕಳಿಸಿದ ನಾಲಿಗೆಯ ತುದಿಗೆ ಕಾದ ಸೌಟು ತಾಗಿಸಿದ ಹಾಗೆ ಜಾಯಿಂಕ್ ಅಂತ ಕಾದ ಸಟ್ಟುಗ ಬಾಯಿಯೊಳಗೆ ತುರು. ನಿನಗೆ ಯಾರಾದ್ರೂ ಇಟ್ಟಿದ್ದಾರೆ ಹಾಗೆ ಜಾಯಿಂಕ್ ಅಂತ ಕೇಳಲಿಕ್ಕೆ? ಇಲ್ಲ. ಅಲ್ಲ, ನೀವು ಶಬ್ದ ಅನುಕರಣೆ ಮಾಡುದಂತದ್ದು. ಅಲ್ಲ, ನಾಲಿಗೆ ನಂದಲ್ವಾ? ಬಿಸಿ ಬಿಸಿ ನಿನಗೆ ಹೇಳಲಿಕ್ಕೆ ಜಾಯಿಂಕ್ ಅಂತ ಸುಲಭ ನಿನಗೆ. ಹೌದು ಅಜ್ಜ. ಎಂತದ? ಅದಲ್ಲ, ಮತ್ತೆ ಮಗಳನ್ನು ಕೊಟ್ಟದ್ದು ಹೇಗಾಯ್ತಜ್ಜ? ಪರೀಕ್ಷಿಸಲು ಕೋಡಗನ ಕೈಗೆ ಕುಸುಮ ಮಾಲೆಯನಿತ್ತ ತೆರನಾಯ್ತು. ಈಗ ಆಲೋಚನೆ ಮಾಡುವಾಗ ಕುಸುಮದ ಮಾಲೆಯ ಮೌಲ್ಯ ಮಂಗಕ್ಕೆ ಗೊತ್ತುಂಟೇನೋ? ಮಂಗ ಹೀಗೆ ಕೈಯಿಂದ ಹಿಡಿದಿದ್ದು ಮತ್ತೆ ಹೀಗೆ ಮೂಗಿನ ಹತ್ತಿರ ತರಬಹುದು. ಅದಲ್ಲದೆ ಇದ್ರೆ ಮತ್ತೆ ಹೀಗೆ ಪೃಷ್ಠಕ್ಕೆ ಹೀಗೆ ಉಜ್ಜಿ ಹೀಗೆ ತಿನ್ನುವುದಕ್ಕಾಗುವುದಿಲ್ಲ ಅಂತ ಹೀಗೆ ಕೈಯಿಂದ ಪುಡಿ 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 ಮಾಡಿ ದೂರ ಎಸೆಯಬಹುದು. ಎಷ್ಟು ಚಂದ! ನಿನಗೆ ಹೇಳುವಾಗ ಏನೊಂದು ಸಂತೋಷ ಲಹರಿ. ಕುಡಿಯಾದದ್ದು ನನ್ನ ಮಗಳು ಪಾಪಿ. ಅಭಿನಯ ನೋಡಿ ಅವಳದ್ದು. ಅಜ್ಜ, ನಿಮ್ಮ ಮಗಳು ಅಳಿಯನ ಜೊತೆಗೆ ಇದ್ದಾಳಲ್ಲ? ಯಾಕೆ ಕರ್ಮಕ? ಇಡೀ ಇದ್ದಾಳಲ್ಲ, ಪುಡಿಯಾಗ್ಲಿಲ್ಲಲ್ಲ. ಇಷ್ಟು ಸಮಯ ಆಯ್ತು ಅವಳ ಹೊಟ್ಟೆಯಲ್ಲಿ ಒಂದು ಹುಳಾಗಿದ. ಪ್ರಜಾ ಸಂಪಸಿದ್ಧರ್ಥ. ಹೇಗೆ ಮಕ್ಕಳಾಗುವುದೇ ಹೇಗೆ? ಇವನ ಹತ್ತಿರ ಯಾರಾದ್ರೂ ಹೋದಾರ ಅವನ ಹಣಗಣ್ಣಿನ ಬಿಸಿ, ಆ ನಾಗಗಳು ಪುಸ್ ಪುಸ್ ಅಂತ ಧ್ವನಿ ಎಬ್ಬಿಸುವುದು, ಆ ಭಸ್ಮವನ್ನು ಲೇಪಿಸಿ ಮೈಗೆಲ್ಲ ವಾಸನೆ, ಒಂಥರ ಗಮಟು ವಾಸನೆ. ಆ ವಾಸನೆಯನ್ನು ಅನುಭವಿಸಿ ಪಾಪ ಕಾರಿರಬಹುದು ನನ್ನ ಮಗಳು, ವಮನ ಮಾಡಿರಬಹುದು. ಹಾಗಾಗಿ ಇವಳಿಗೆ ಒಂದು ದೇಹ ಸುಖವೇ ಸಿಕ್ಕಲಿಲ್ಲ ಅಂತ ಕಾಣ್ತದೆ. ಇವ್ರೆ, ನನ್ನ ಮನೆಗೆ ಅವಳನ್ನು ಕರೆಸುವ ಸಂದರ್ಭ ಬರಲೇ ಇಲ್ಲ. ಕೊಟ್ಟಾದ ಮೇಲೆ ಮಗಳನ್ನು ಯಾವಾಗಲೂ ಮನೆಗೆ ಕರ್ಕೊಂಡು ಬರುವುದು ಗರ್ಭಿಣಿಯಾದಾಗ. ನಿನ್ನ ಅಭಿನಯವೇ ಎಂತದ್ದು? ನೀನು ಕಲ್ಲು ಹೊರಡಿಸುವುದು ಗರ್ಭಿಣಿಯಾದ ಮೇಲೆ? ಹೌದು. ಅದಕ್ಕೆ ಅವಕಾಶ ಮಾಡಿದರೋ ಇವ? ಇಲ್ಲ. ನನ್ನ ಮಗಳಿಗೆ ಹೇಳೋದಿಲ್ಲ ನಾನು. ಮತ್ತೆ ಒಂದು ಬಂಜತನದ ಪಟ್ಟ ಕಟ್ಟಿದನಲ್ಲ ಇವ.
ಒಂದು ಗಂಡಿಗೆ ನಾನು ಕೊಟ್ಟದ್ದು ಅಂತ ಸಂತೋಷ ಪಟ್ರೆ ಅದನ್ನು ಸಾರ್ಥಕ ಮಾಡಿದ್ರ ಇವ? ಕೊಟ್ಟದ್ದು ಗಂಡಿಗೆ ಅಂತ ಗೊತ್ತಾಗುವುದು ಮಗಳು ಗರ್ಭಿಣಿಯಾಗುವಾಗ. ಹೌದು, ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಕೊಟ್ಟು ನಾನು ಮಂಗಾದೆ. ಮಂಗಾದೆ ನಾನು ಸರಸಿಜಾಸನದಿಂದ ನುಡಿ ಯಥಾರ್ಥಕ್ಕಾದರೂ ನನ್ನ ಸ್ವಂತ ಬುದ್ಧಿಯಿಂದಲ್ಲ, ನನ್ನ ಅಪ್ಪಯ್ಯ ಹೇಳಿದ್ರು ಅಂತ ನಾನು ಕೊಟ್ಟದ್ದು. ಹೌದು, ಕೊಟ್ಟು ಕೆಟ್ಟ ಇಂದ್ರ, ಕೊಟ್ಟು ಕೆಟ್ಟ ನಾನು. ಇನ್ನು ಮುಂದೆ ನೀವು ಅಪ್ಪ ಹೇಳಿದಾಗ ಕೇಳಲೇಬಾರದು. ನೀನು ನನಗೆ ಉಪದೇಶ ಮಾಡುವುದಾ ಅಲ್ಲ ದುರ್ಬುದ್ಧಿ ಹೇಳಿಕೊಡುದು? ಅಲ್ಲ, ಕೆಟ್ಟು ಹೋಗ್ತೀರಿ. ಒಂದು ಪ್ರಕರಣದಲ್ಲಿ ನಾನು ಅವರು ಹೇಳಿದ್ದರಲ್ಲಿ ಕೆಟ್ಟ ಅಂತ ಹೇಳಿದ್ರೆ ನಾನು ಕೇಳಲೇಬಾರದು ಅಂತ ಹೇಳುದು. ನೆನಪು ಮಾಡಿ, ನಿನ್ನ ಅಪ್ಪ ಕಶ್ಯಪ ಹೇಳಿದಾಗ ನೀ ಕಾಣುದಿಲ್ಲ? ಕೇಳ್ತೇನಪ್ಪ, ನನ್ನಪ್ಪ ಇವನನ್ನು ಎಲ್ಲರೂ ವಂದಿಸ್ತಾರಲ್ಲ, ಇವನಿಗೆ ಏನುಂಟು ಅಂತ ವಂದಿಸುವುದಾ? ಸ್ನಾನವಿಲ್ಲವ ಜಪಾನುಷ್ಠಾನ ಭೂತಗಳು ನನ್ನಂತರವ ಏನರಿವರಿ ಪುರಾತಗಳು. ಇಂದ್ರ, ಒಬ್ಬನಿಗೆ ವ್ಯಕ್ತಿತ್ವ ಎನ್ನುವುದು ಬರುವುದು ಹೇಗೆ? ಆಚಾರ ವಿಚಾರಗಳಿಂದ ಅವ ಮಾಡುತ್ತಿರುವಂತಹ ಕರ್ಮ ಕ್ರಮಗಳಿಂದ. ಇವನಿಗೆ ಆಚಾರ ಉಂಟೇನೋ? ಇಲ್ವಜ್ಜ? ಆಚಾರದಲ್ಲಿ ಒಂದು ಸ್ನಾನ. ಹೌದು. ಹೌದಾ? ಹೌದು. ಸ್ನಾನ ಮಾಡ್ತಾನ ಇವ? ಇಲ್ವಜ್ಜ? ಎಲ್ಲಿಂದ? ಇವನಿಗೆ ಒಂದು ಹೊತ್ತು ಸ್ನಾನ ಮಾಡುವುದಿಲ್ಲ? ಯಾವಾಗಲೂ ಮಾಡುವುದಿಲ್ಲ. ಒಂದು ಹೊತ್ತು ಬಿಡು, ವರ್ಷದಲ್ಲಿ ಒಂದು ಸಲವೂ ಇವನಿಗೆ ಸ್ನಾನ ಇಲ್ಲ. ಇವ ಯಾವುದನ್ನು ಮೆಚ್ಚಿಕೊಳ್ಳುವುದು? ಚಿತಾಭಸ್ಮ, ಸ್ಮಶಾನದ ಭಸ್ಮ. ಸ್ಮಶಾನಕ್ಕೆ ಹೋಗುವುದೇ ಬೇಡ, ಸ್ಮಶಾನದ ಶುದ್ಧಿಯೇ ಮಾತಾಡುವುದು ಬೇಡ. ಸ್ಮಶಾನ ನಮಗೆ ಆಗಕ್ಕಿಲ್ಲ ಅಂತ ನಮ್ಮಂತವರೆಲ್ಲ ಹೇಳುವುದು. ಇವ ಸ್ಮಶಾನವೇ ವಾಸಿ ಅಂತ ಹೇಳಿ ಅಲ್ಲಿರುವಂತಹ ಭೂತಗಣಗಳೊಟ್ಟಿಗೆ ಕುಣಿಯುವವ. ಇವರದ್ದು ತಾಂಡವ ಬೇರೆ. ಬಡೀಲಿಕ್ಕೆ ಅವರಿಬ್ರು ಧೋಮ್ 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 ಅಂತ. ಆಗ ಇವರದ್ದು ಲಹರಿ ಸಿಕ್ಕಿದಲ್ಲಿಗೆಲ್ಲ ಕಾಲೆತ್ತಿಡುವುದು. ಡೈನ್ 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 ಅಂತ ಶಂಖಜಾಗಟೆ ಢಮರುಗಳು ಜಣತ್ಕಾರವನ್ನೆಬ್ಬಿಸುವುದು. ಇವನ ಅಜ್ಜ, ಇವನ ಕಣ್ಣಲ್ಲಿ ಮೂಗೆಲ್ಲಿ ಅಂತ ಗೊತ್ತಾಗಬೇಕಾದ್ರೆ ಆ ಭೂತಗಣಗಳನ್ನು ನೋಡಿದ್ರೆ ಅರ್ಥ ಆಗ್ತದೆ. ಸಂಸ್ಕಾರಹೀನ. ಸ್ನಾನ ಯಾಕಿಲ್ಲ ಇವನಿಗೆ? ಬರೇ ನೀರಿನಿಂದ ಮಾತ್ರ ಸ್ನಾನ ಅಲ್ಲಲ್ಲ ಅಜ್ಜ. ಮತ್ತೆ ಅಲ್ಲ, ಬೇರೆ ಬೇರೆ ವಿಧದಿಂದ ಉಂಟು ಅಂತ ನೀವೊಮ್ಮೆ ಹೇಳಿದ್ದನ್ನು ನಾನು ಕೇಳಿದ್ದೆ. ಮಂತ್ರ ಸ್ನಾನ ಉಂಟು. ಹೌದು, ನಿನಗೆ ಹೇಳಲಿಕ್ಕೆ ಗೊತ್ತುಂಟು. ಆದ್ರೂ ನಾನು ಒಪ್ಪಿಕೊಳ್ತೇನೋ ಇಲ್ವೋ ಅಂತ ನಿನಗೆ ಅನುಮಾನ. ಅಜ್ಜ ಹೇಳಿದ್ರಲ್ಲಿ ಮೌಲ್ಯ ಹೆಚ್ಚು. ಮಂತ್ರ ಸ್ನಾನ ಉಂಟು. ಹೌದು. ಇವನಿಗೆ ಯಾರೋ ಮಂತ್ರ ಹೇಳಿಕೊಟ್ಟದ್ದು? ಮಂತ್ರ ಒಂದೋ ಗುರು ಹೇಳಬೇಕಿಲ್ಲ, ಇದ್ರೆ ಅಪ್ಪ ಹೇಳಿಕೊಡ್ಬೇಕು. ಇವನಿಗೆ ಅಪ್ಪ ಇದ್ದಾನೋ? ಅಪ್ಪ ಇಲ್ಲ. ಇವನಿಗೆ ಅಪ್ಪನಾಗುವ ಯಾರು? ಈ ಪ್ರಪಂಚದಲ್ಲಿ ಇವನಿಗೆ ಅಪ್ಪನಾಗುವುದಕ್ಕೆ ಯಾರೂ ಸಿಕ್ಕಲಿಲ್ಲ. ಹಾಗಾಗಿ ಇವನಿಗೆ ಅಪ್ಪನೇ ಇಲ್ಲ. ಅಪ್ಪನಿಲ್ಲದೆ ಇದ್ದವ ಇವ. ಹುಟ್ಟು ಭವ. ಹುಟ್ಟಿಲ್ಲದೆ ಇದ್ದವ ಇವ ಅಭವ. ಅಭವ ಅಂತ ಹೇಳಿದ್ದು ತಾತ್ವಿಕವಾದಂತಹ ಅರ್ಥದಲ್ಲಿ ಅಲ್ಲ. ಇವ ಯಾವಾಗಲೂ ಅಭವವೇ. ನಿನಗೆ ಅರ್ಥ ಆಗ್ತದಲ್ಲ ಆ ಶಬ್ದದ ಅರ್ಥ? ಅಭವ ಎಲ್ಲದರಲ್ಲಿ ಬಡತನ. ಹಾಗಾಗಿ ಇವನಿಗೆ ಒಂದು ತುಂಡು ಅಪ್ಪನೇ ಸಿಕ್ಕಲಿಲ್ಲ. ಮಂತ್ರ ಹೇಳಿಕೊಡುವವರಿಲ್ಲ, ಮಂತ್ರ ಸ್ನಾನ ಇಲ್ಲ. ಇಷ್ಟಕ್ಕೂ ಇವ ಸ್ನಾನ ಬಿಟ್ಟದ್ದು ಯಾಕೆ ಗೊತ್ತುಂಟ? ಇವನಿಗೆ ವೈದಿಕವಾಗಿ ನಂಬಿಕೆ ಇಲ್ಲ. ಇವ ಕರ್ಮ ವೈರಾಗ್ಯವನ್ನು ಉಳ್ಳವ. ಕರ್ಮದಲ್ಲಿ ಇವ ಪ್ರವರ್ತನಲ್ಲ, ಕರ್ಮ ವೈರಾಗ್ಯ. ಕರ್ಮ ವೈರಾಗ್ಯವನ್ನು ತಾಳಿದಂತಹ ಇವ ಸ್ನಾನ ಮಾಡದೇ ಇರುವುದು. ಸ್ನಾನ ಮಾಡುವ ನೀವೆಲ್ಲ ಹುಚ್ಚರು ಅಂತ ಹೇಳುವುದು ಇವ. ಆ ಕೆಲವು ಸಲ ಹಾಗೆ ದೊಡ್ಡ ದೊಡ್ಡವರೆಲ್ಲ ಒಂದೊಂದು ಪಂಥವನ್ನು ಅನುಸರಿಸಿಕೊಂಡು ಹೋಗುದು ಯಾಕೆ? ನಮ್ಮೊಟ್ಟಿಗೆ ಬಾಕಿದ್ದವರು ಬರ್ಲಿ, ಅವರು ಮಾಡುವುದು ಸರಿ ಇಲ್ಲ, ಅವರು ಮಾಡುವುದು ಇಡೀ ತಪ್ಪು, ಅವರಿಗೆ ಹುಟ್ಟು ಅಂತ ಸಾಧಿಸುವುದಕ್ಕೆ ಇಂಥವರೆಲ್ಲ ಪ್ರಯತ್ನ ಪಡುವುದು. ಪ್ರಪಂಚದಲ್ಲಿ ನೇರ ಮಾರ್ಗ ಒಂದು, ಓರೆ ಮಾರ್ಗ ಒಂದು. ಇವರದ್ದು ಅಡ್ಡಮಂಕೆ ಓರೆ ಮಾರ್ಗ. ಇವನನ್ನು ಕಂಡ್ರೆ ಅರ್ಥ ಆಗ್ತದೆ. ಇವರ ಒಟ್ಟಿಗಿರುವವರ ಸಂಸ್ಕಾರ ನಮಗೆ ಅರ್ಥ ಆಗ್ತದೆ. ಇವ ಕೂತದಲ್ಲಿ ಕೈಲಾಸದಲ್ಲಿ. ಕೈಲಾಸ. ಹೌದು. ರಜತಗಿರಿ. ರಜತಗಿರಿ ಅಂದ್ರೆ ಏನು? ಬೆಳ್ಳಿ ಬೆಟ್ಟ. ಎಂತದ್ದು ಬೆಳ್ಳಿ ಬೆಟ್ಟ? ಹಿಮದ ಪರ್ವತದಲ್ಲಿ ಕೂತದ್ದವ. ಮತ್ತೆ ಬೆಳ್ಳಿ ಬೆಟ್ಟ ಅಂತ ಯಾಕೆ ಹೆಸರು? ಅದು ನೋಡುವಾಗ ಫಳ 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 ಹೊಳೆಯುತ್ತದಲ್ಲ, ಅದಕ್ಕೆ ಬೆಳ್ಳಿ ಅಂತ ಹೇಳುದು.
ಪಳಪಳ ಹೊಳೆಯುವುದೆಲ್ಲ ಬೆಳ್ಳಿ ಅಂತ ಕೆಲವರಿಗೆಲ್ಲ. ಇವ ಬೆಳ್ಳಿ ಅಲ್ಲ. ಇವನ ನಿಜವಾದ ಹೆಸರು ಆ ಮಂಜಿನ ಬೆಟ್ಟದಲ್ಲಿ ಕೂತ ಕಾರಣ ಇವನಿಗೆ ಮಂಜಪ್ಪ ಅಂತ ಹೇಳ್ಬೇಕು. ಒಂದೇ ಇವನ ನಿಜವಾದ ಹೆಸರು ಮಂಜಪ್ಪ. ಮತ್ತು ಹೇಳುವುದಿದ್ರೆ ಗುಡ್ಡಪ್ಪ. ಗುಡ್ಡದಲ್ಲಿ ಕೂತವ. ಸ್ವಲ್ಪ ಬಿಸಿಲು ತಾಗಿ ಮಂಜು ಕರಗುವುದಕ್ಕೆ ಆರಂಭವಾದ್ರೆ ಸಮುದ್ರಕ್ಕೆ ಗಾಳ ಹಾಕಿ ಹಿಡಿಬೇಕಷ್ಟೇ. ನನ್ನ ಮಗಳಿಗೆ ಈಜಲಿಕ್ಕೂ ಗೊತ್ತಿಲ್ಲ ಪಾಪ. ಬಿಸಿಲು ಹೊಡೆಯುವುದು ಬೇಡ, ಅಲ್ಲಿ ಇರ್ಲಿ ಹೇಳಿದ್ದು ನಾನು. ಮತ್ತೆ ಇವನಂತವರು ಆರಾಧನಾ ಯೋಗ್ಯರೇನು? ಲೋಕಲೋಕವೇ ದೇವರು ಅಂತ ಕೊಂಡಾಡ್ತಾರೆ. ಯಾರು ಅಸುರನದಿ ಮಾಂಸಗಾರಿಗಳು ಹೊರತು ನಮಗೀತ ಮಾನ್ಯನೇ ಗೆಲುವ ಕೊರಿತವೆಯಿಂದ ಹೊರವಂಟ. ಇಂದ್ರ ಯಾರೋ ಇವನನ್ನು ದೇವರು ಅಂತ ಹೇಳುವವರು ಎಲ್ಲರೂ ಹೇಳ್ತಾರೆ. ಯಾರು ಹೇಳಿದ್ದು? ಆಸುರರು. ನಿಮ್ಮ ಸಂತಾನ. ನೀನು ಯಾರು ಸಂತಾನ? ನಿಮ್ಮದೇ. ಒಂದೇ ಬಳ್ಳಿಯಲ್ಲಾದ ಕುಡಿಕೆಗಳೆರಡಾದರೂ ಸಂಸ್ಕಾರವನ್ನು ಹೊಂದಿಕೊಂಡು ಅದು ತಂಬೂರವ ಕಳ್ಳು ಕುಡಿಸುವಂತಹ ಕುಡಿಕೆಯ ಅಂತಾಗುವುದು. ನನ್ನ ಸಂತಾನ ಹೇಳುವುದರಿಂದ ಎಲ್ಲವರು ನನ್ನ ಮಾಪನದಲ್ಲಿ ಇರುವವರು ಅಂತ ಅರ್ಥ ಅಲ್ವಾ? ಆಸುರರು ಅತಿ ಮಾಂಸಾಹಾರಿಗಳು. ಹೆಚ್ಚು ಮಾಂಸ ತಿನ್ನುವವರು. ಮಾಂಸಾಹಾರಿಗಳಲ್ಲ, ಮಾಂಸಾಹಾರಿಗಳು. ಯಾವುದು ಅತಿ ಮಾಂಸ ಅಂತ ಹೇಳಿದ್ರೆ? ದೊಡ್ಡ ಮಾಂಸ, ದರದ ಮಾಂಸ, ಕೋಣದ ಮಾಂಸ ತಿನ್ನುವವರು. ತಿನ್ನುವ ಪ್ರಾಣಿಗಳು ಅಂತ ಕೆಲವುಂಟು. ಅದನ್ನು ತಿನ್ನಿ, ನಮಗಾಗುವುದಿಲ್ಲ. ನಮಗಾಗುವುದಿಲ್ಲ ಅಂತ ಆಗುವವರಿಗೆ ಆಗಬಾರ್ದು ಅಂತ ಉಂಟ. ತಿನ್ನಿ ಅವರು. ಆದರೆ ಜೀವನದಲ್ಲಿ ಯಾವುದಾದ್ರೂ ಹೆಚ್ಚಾದ್ರೆ ವಿಷ ಅದನ್ನು ತಿನ್ನುವಂತಹ ರಕ್ಕಸರು, ಕಾಲಡಿಯ ಕಸಗಳಂತೆ ಬದುಕುವವರು, ಸಂಸ್ಕಾರ ಇಲ್ಲದೆ ಇರುವವರು, ತಂದೆ ಯಾರು ಮಗ ಯಾರು ಅಂತ ಗೊತ್ತಿಲ್ಲದೆ ಇರುವವರು, ತಾಯಿ ಯಾರು ಮೊಮ್ಮಗಳು ಯಾರು ಸೊಸೆ ಯಾರು ಮಗಳು ಯಾರು ಅಂತ ಗೊತ್ತಿಲ್ಲದೆ ಇರುವ ಅನಾಗರಿಕರಾದಂತಹ ರಕ್ಕಸರು ಇವನ ಬೆನ್ನು ಬಿದ್ದ ಬೇತಾಳಗಳು. ಇವನನ್ನು ದೇವರು ಅಂತ ಹೇಳುವುದು ಅವರು. ಮೂಗಿನವರೆಗೆ ಮದ್ಯಪಾನ ಮಾಡಿ ಹಸಿಯೇನು ಬಿಸಿಯೇನು ಅಂತ ಗೊತ್ತಿಲ್ಲದೆ ಎಲ್ಲಿಯಾದರೂ ಬಿದ್ದುಕೊಂಡು ಅಲ್ಲಿಂದಲೇ ಹೇಳುದು ಆಗ ಇವನಿಗೆ ಅವರು ಮಂತ್ರ ಹೇಳುವ ಹಾಗೆ ಕೇಳುವುದು. ರುದ್ರ 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 ಅಂತ ಓಂ ಭೋಂ 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 ಭೋ ಅಂತ ಶಬ್ದ ಮಾತ್ರ, ವಿರಳ ಇಲ್ಲ. ಅವರಿಗೆ ಒಲಿಯುವಂತಹ ದೇವರಿವ. ಇವ ಜಗತ್ತಿನಲ್ಲಿ ಅಗ್ಗದ ದೈವವ. ಆ ರಕ್ಕಸರು ಏನೂ ಹೇಳಬೇಕು ಅಂತ ಇಲ್ಲ. ಇವನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಸಾಕು. ಇವ ಹೋಗಿ ಪ್ರಮಥಾದಿಗಳ ಮೊತ್ತದಲ್ಲಿ ಪ್ರತ್ಯಕ್ಷನಾದ. ಢೈ ಅಂತ ಬಕುತಾ ನಿನಗೆ ಏನು ಬೇಕು? ಅವ ಎಂಥದ್ದು ಕೇಳಿದ್ರು ಕೇಳಿದ. ಕೊಡುವುದೇ ಇವ, ಹಿಂದೆ ಮುಂದೆ ಆಲೋಚನೆ ಮಾಡ್ಲಿಕ್ಕಿಲ್ಲ. ಅಂತಹ ಧಾರಿಣಿಯಲ್ಲಿ ಅಗ್ಗದ ದೇವರು, ಯಾರೂ ಪೂಜೆ ಮಾಡದಿರುವ ರಕ್ಕಸರು, ದುಷ್ಟರು ಪೂಜೆ ಮಾಡುವುದಕ್ಕೆ ಮಾತ್ರವೇ ಯೋಗ್ಯನಾದಂತಹ ಒಬ್ಬ ದೇವರು. ಇವನನ್ನು ಪೂಜಿಸುವುದಕ್ಕೆ ಬಹಳ ಸುಲಭವ. ಒಂದು ಮುಷ್ಟಿ ಭಸ್ಮ ಇದ್ರೆ ಸಾಕು, 2 ಬಿಲ್ವಪತ್ರ ಇದ್ರೆ ಸಾಕು, ಒಂದು ಸ್ವಲ್ಪ ಶುದ್ಧೋದಕ ಇದ್ರೆ ಸಾಕು. ಬಾಕಿದ್ದ ದೇವರನ್ನೆಲ್ಲ ಪೂಜಿಸಬೇಕು ಅಂತಾದ್ರೆ ಏನೆಲ್ಲ ಬೇಕು? ಈಗ ಕಡಿಮೆಗೆ ಸಿಕ್ಕುವ ಕಾರಣ ಹಾಗೆ. ಈ ಕಡಿಮೆಯ ದೇವರು ಅಂತ ಇಲ್ವಾ? ಒಂದು ಕಲ್ಲು ಹಾಕಿ ನಂಬುವ, ಒಂದು ಕೆಲವು ನೀಚ ದೈವಗಳು ಅಂತ ಇಲ್ವಾ? ಅದರಲ್ಲೇ ಸೇರ್ಪಡೆ ಆದವ ಇವ. ನಾನೆಲ್ಲ ಇಲ್ಲಿ ನಿಲ್ಲುವುದೇನೋ? ನನಗೆ ಮರ್ಯಾದೆ ಇಲ್ಲ ಅಂತ ಆಲೋಚನೆ ಮಾಡಿದೀಯಾ? ಅಂದ್ರೆ ಒಂಟೆಯ ಮದುವೆಗೆ ಶ್ವಾನಗಳೇ ನೆಂಟರು, ಕುಂಟಗಾರ್ಧವರ ಗಾಯನಕ್ಕೆ ಮರ್ಕಟಗಳು ತಲೆದೂಗಿದ ಹಾಗೆ ಇಲ್ಲೆಲ್ಲ ಸೇರಿದರಿಗೂ ಶುನಕ ಪರಿಷತ್ತು. ಅಜ್ಜ ಎಂತದು? ಅಲ್ಲ, ಶಿವದೇವರು ಹೇಳಿ ಬಂದದ್ದಲ್ಲ, ನಾನು ಕರೆ ಕೊಟ್ಟು ನೀವು ಇಲ್ಲಿಗೆ ಬಂದದ್ದಲ್ಲ. ಮರೀಚಿ ಬ್ರಹ್ಮ ಕುಳಿತುಕೊಳ್ಳುವುದಕ್ಕೆ ಆಸನ ತೋರಿಸ್ತಾ ಇದ್ದಾರೆ. ಅಜ್ಜ, ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ಹೋಗಿ ಕುಳಿತುಕೊಳ್ಳಿ. ನೀ ಕೂತ್ಕೋ.
ಅವನಿಗೆ ಈ ಕಲ್ಪನೆ ಇಲ್ಲ. ಅವ ಪಾಪ, ಅವನಿಗೆ ಈ ದುರ್ಬುದ್ಧಿಯೆಲ್ಲ ಯೋಚನೆ ಆಗುವುದಿಲ್ಲ. ಒಂದು ವೇಳೆ ಇಂಥ ವಾಸನೆ ಸಿಗ್ತಾ ಇದ್ರೆ ಆ ಜಾಗಕ್ಕೆ ನಾನು ಬಿಟ್ರೆ ಇವನೇನೋ. ಇವತ್ತು ನಾನು ಆ ಜಾಗದಲ್ಲಿ ಕೂತ್ಕೊಳ್ಬೇಡುವ. ಅಧ್ಯಕ್ಷ ಅಂತ ಹೇಳಿದ್ರೆ ಅಷ್ಟು ತೂಕದ ವ್ಯಕ್ತಿ ಆಗ್ಬೇಕು, ಅಷ್ಟು ದಕ್ಷತೆ ಬೇಕು. ದಕ್ಷ ಅಂತ ನನಗೆ ಹೆಸರಿಟ್ಟದ್ದು ಯಾಕೆ? ದಕ್ಷತೆ ಇದ್ದ ಅದಕ್ಷ ಅಂತ ಯಾರು ಹೇಳಲಿಲ್ಲ. ನಾನಂತೂ ಹೇಳಲಿಕ್ಕೆ ಇಲ್ಲ. ಅದೇ ಬೇರೆಯವರು ಹೇಳಿದ್ದನ್ನು ಕೇಳ್ತೀಯ ನೀನು? ಒಬ್ಬ ಸಿಟ್ಟು ಬಂದಿತ್ತು. ಮತ್ತೆ ಈಸರ ಇವರ ಅಧ್ಯಕ್ಷತೆಯಲ್ಲಿ ನಡೆಯುದು ಈ ಕಾರ್ಯಕ್ರಮ ಎಷ್ಟು ದೊಡ್ಡದಾದೀತು ಅಂತ ನಮ್ಗೆ ಗೊತ್ತಿಲ್ವಾ? ನಾ ಹೊರಡ್ತೇನೆ. ಹೋಗ್ಬೇಡಿ ಅಜ್ಜ, ಕುರ್ಚಿ ಕೊಡಿ. ಎಲ್ಲಿ? ಅದಲ್ಲ, ನಿನ್ನೊಟ್ಟಿಗೆ ಕೂತ್ಕೊಳ್ಬೇಕಾ ನಾನು? ಒಮ್ಮೆ ಸಿಟ್ಟು ಬಂತು ಅಂತ ಬಾವಿಗೆ ಹಾರಿದ್ರೆ ಮತ್ತೆ 10 ಸಲ ಸಿಟ್ಟು ಮಾಡಿಕೊಂಡ್ರು ಮೇಲೆ ಬರ್ಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಹೇಗೂ ಬಂದಿದ್ದೀರಲ್ಲ. ನಾನು ಸಿಟ್ಟು ಬಂದು ಬಾವಿಗೆ ಹಾರುವುದಿಲ್ಲ. ನನ್ನ ಸಿಟ್ಟು ಬೇರೆಯವರನ್ನು ಬಾವಿಗೆ ಹಾಕ್ತದೆ. ಗೊತ್ತಾಯ್ತಲ್ಲ? ಅವ 7 ಸಲ ಮತ್ತೆ ದಮ್ಮಯ್ಯ ಹಾಕಿದ್ರು ನಾನು ಎಬ್ಬಿಸುವುದಿಲ್ಲ ಅವನು. ನಾನು ಇಲ್ಲಿ ಕೂತ್ಕೊಳ್ಳುವುದಿಲ್ಲ, ನನಗೆ ಜಾಗ ಇಲ್ಲಿ, ತಮಗೆ ಎದುರು ಅದಾಗುದಿಲ್ಲ. ಇವ ಅಷ್ಟು ಮೇಲೆ ಕೂತ ಮೇಲೆ ನಾನು ಅದಕ್ಕಿಂತ ಮೇಲೆ ಕೂತ್ಕೊಳ್ಬೇಕು. ಇಲ್ಲಿ ಆಸರ ಇಲ್ಲಲ್ಲ, ಅದಕ್ಕಿಂತ ಮೇಲೆ ನಾನು ಹೊರಡುದು. ಮತ್ತೆ ನೀನೊಮ್ಮೆ ಮತ್ತೆ ಸಿಕ್ಕು. ಏನು ಒಂದು ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ. ಸರಿ ಅಜ್ಜ, ನಾ ಬರ್ತೇನೆ. ಇಲ್ಲಿ ಮತ್ತೆ ಯಾರಾದ್ರೂ ನಮ್ಮ ಬಗ್ಗೆ ಹೋದ್ರೆ, ಏನಾದ್ರೂ ಮಾತಾಡಿದ್ರೆ ಮತ್ತೆ ಬಂದು ಹೇಳು. ಅರ್ಥ ಆಯ್ತಾ? ಆಯ್ತು. ಈ ದೊಡ್ಡ ದೊಡ್ಡವರ ಎದುರೆಲ್ಲ ಕೆಲವರು ಮಾತಾಡುವುದಿಲ್ಲ, ಹೋದ ಮೇಲೆ ಕೆಲವರು ಮಾತಾಡು. ಮತ್ತೆ ಬಾ. ಏನು? ಪ್ರಾಚೀನ ಬರ್ಹಿ ಅಲ್ಲಿಗೆ ಒಂದು ತೆರನಾದ ಯಜ್ಞ ಭೂಮಿ ಅದು. ಬರ್ತೇನೆ ನಾನು. ಬೇಗ ಬಂದದ್ದು ಯಾಕೆ ಅಂತ ಅಜ್ಜಿ ಜೋರು ಮಾಡ್ಯಾರು. ನಿನ್ನ ಅಜ್ಜಿಗೆ ನಾನು ಹೇಳಿ ಏನು ಗೊತ್ತುಂಟ? ಅಜ್ಜಿ ಜೋರು ಮಾಡ್ತಾರಂತೆ. ಯಾವ ದೇಶದ ದೊರೆಗೀತ ಕೆಲ್ಕು ಭಾವಚುತ್ತದುಳು ಯೋಚಿಸುತ್ತ ನಾವು ಪೂಜಿಸುವೆವೆ ಎನ್ನುತ್ತ ಈ ಜನಪೇ ದೇವಸಭೆಯ ಬಿಟ್ಟು ತೆರಳಿದ ದಕ್ಷನು ಪ್ರಹಸನ ಮುಗೀತಲ್ವ? ಮುಗೀತಜ್ಜ. ಸ್ವಾಮಿ, ಅಜ್ಜ ಹೋದ್ರು. ಗೊತ್ತಾಯ್ತು. ನಿನಗೆ ಮಾನಿಸಬೇಕಾದ ಬದ್ಧತೆ ಇದ್ದದ್ದರಿಂದ ಮಾತಾಡಿದ್ರು ಕಷ್ಟ, ಮಾತಾಡದಿದ್ರು ಕಷ್ಟ ಅಂತ. ಆದರೆ ಅವ ಇದು ತನಕ ಮಾಡ್ತಾ ಹೋದದ್ದು ಕರ್ಮ ಯಾವುದು ಅಂತ ಒಮ್ಮೆ ನೆನಪಿಸಿಕೊಳ್ಳುವುದು ಒಳ್ಳೆ. ಶಿವನಿಂದ ಅವನಿಗೆ ಮಾನ್ಯತೆ ಸಿಕ್ಕಲಿಲ್ಲ ಅಂತಲೂ ಆಕ್ಷೇಪ ಬಂದದ್ದು. ಹೌದು ಸ್ವಾಮಿ. ಈಗ ಒಂದು ದೇಶದ ದೊರೆಯಾದ್ರೆ ಮಾತ್ರ ಗೌರವ, ದೊರೆ ಅಲ್ಲದವನಿಗಿಲ್ವ? ಇದೆ. ಯಾವ ದೇಶದ ದೊರೆ ಈತ ಅಂತ ನೋಡಿಯೇ ನಾವು ಮಾನವನ್ನಣೆಗಳನ್ನು ಭಿನ್ನವತಲೆಗಳನ್ನು ಕೊಡುವುದ? ಪ್ರಾಚೀನ ಬರ್ಹಿಯ ರಸ ಅಂತ ಹೇಳಿಕೊಡ್ತಾರೆ ಅಲ್ಲ, ಅವ ಆಗಲಿ. ಈಗ ಎಲ್ಲೋ ಇದ್ದಾನೆ, ಯಾರಿಗೋ ಹುಟ್ಟಿದ್ದಾನೆ ಎಂಬುದರಿಂದಲೇ ಅವ ಹಿರಿಯವ ಅಂತ ಆಗುತ್ತಾನ? ಅದರಿಂದಲೇ ನಮಸ್ಕಾರಾದಿ ಮನ್ನಣೆಗಳು ಸಿಕ್ಕುವುದಾ? ನಮಸ್ಕಾರ ಯಾರಿಗಾದ್ರೂ ಯಾಕೆ ಮಾಡುವುದು ಗೊತ್ತುಂಟ? ಅವನೊಳಗಿರುವ ದೈವತವನ್ನು ನೀವು ಗುರುತಿಸಿದ್ರೆ ಅದಕ್ಕೆ ಮಣಿಯಬೇಕು, ಅದಕ್ಕೆ ನಮಸ್ಕಾರ ಅಂತ ಹೆಸರು. ಪ್ರತಿವಂದನೆ ಇವನೊಳಗಿರುವ ದೈವತವನ್ನು ಅವ ಗುರುತಿಸಬೇಕು. ಅದಲ್ಲದಿದ್ದರೆ ಜಡವಾದ ದೇಹಕ್ಕೆ ಮಾಡುವ ನಮಸ್ಕಾರದಲ್ಲಿ ಯಾವ ಮಾನ್ಯತೆಯೂ ಇಲ್ಲ. ಅಹಂಕಾರಿಗಳಿಗೆ ನಮಸ್ಕಾರ ಕೊಟ್ರೆ ಪ್ರಮತ್ತತೆ ಹೆಚ್ಚಾಗುತ್ತದೆ. ಮೊದಲು ತನ್ನನ್ನು ಬಳಿಕ ಪರರನ್ನು ತಿಳಿದುಕೋ, ಅದಕ್ಕೆ ಹೇಳಿದ್ದಿರಬೇಕು. ನಿಮಗೆ ಯಾಕೆ ಹೇಳಿದೆ ಗೊತ್ತು ಸುರಪತಿ? ಯಾಕೆ ದೇವ್ರೆ? ನಾಳೆಯಿಂದ ನಮಸ್ಕಾರ ಮಾಡುವಾಗ ವಿನೀತರಾಗುವವರಿಗೆ ಮತ್ತಷ್ಟು ಮಾಡಿ, ಅಹಂಕಾರಿಗಳಾಗುವವರಿಗೆ ಬಾಗುವಾಗ ನೆನಪಿರ್ಲಿ, ಅದು ಬೀಗುವುದಕ್ಕೆ ಹೇತುವಾಗುತ್ತದೆ. ಸರಿ. ಶಿವನಿಂದೆಯನ್ನು ಮಾಡಿದ ನನ್ನ ತಂದೆಯಾರು ಎಂಬಲ್ಲಿಂದ ತೊಡಗಿದೆ ಅಲ್ವೋ? ನಿಜ ದೇವ್ರೆ. ನಿನ್ನಲ್ಲಿ ಹೇಳಿದ್ದಾನೆ, ಇನ್ನೊಮ್ಮೆ ಸಿಕ್ಕಿದಾಗ ಅನುಕೂಲ ಆದರೆ ಕೇಳು ಅವನ ತಾಯಿ ಯಾರು ಅಂತ. ಈಗ ತಂದೆ ಇಲ್ಲದವನಿಗೆ ಮಾನ್ಯತೆ ಇಲ್ಲ ಅಂತ ಆದ್ರೆ ದಕ್ಷನ ತಾಯಿ ಯಾರು ಅಂತ ಕೇಳು. ಮತ್ತೆ ಬ್ರಹ್ಮನ ಯಾವ ಅಂಗದಿಂದ ಉದಿಸಿದವ ಅಂತಲೂ ಕೇಳು. ನಿನಗೆ ಗೊತ್ತಿಲ್ಲದ್ದಲ್ಲ. ಹಾಗಾದ್ರೆ
ಅದನ್ನು ಮರೆತು ಉಳಿದವರನ್ನು ಆಕ್ಷೇಪಿಸುವ ಪ್ರವೃತ್ತಿ ಉಂಟಲ್ಲ, ಹೀಗೆ ತೋರಿಸ್ತಾನೆ. ಎಂತದ್ದು ಅಂತ ಗೊತ್ತಾಗ್ಲಿಲ್ಲ. ಅದು ನಿಜವಾಗಿ ಅವನ ಅಪ್ಪ ತೋರಿಸಿದಾಗ ಇವ ಹೊರಗೆ ಬಂದದ್ದಲ್ಲಿಂದ, ಅವನ ಅಪ್ಪನ ಅಂಗುಷ್ಟದಿಂದ ಇರ್ಲಿ. ಆದರೆ ಶಿವನಿಂದೆಯನ್ನು ಶಿವಭಕ್ತರು ಸಹಿಸ್ತಾರೆ ಅಂತಿಲ್ಲ. ನೋಡು, ದಕ್ಷನ ಶಿವನಿಂದೆಯೇ ಪರಿಣಾಮ ಮಾಡಿ ಭೃಗುವೇವ ಮೊದಲಾದ ಮಹರ್ಷಿಗಳು ನನ್ನನ್ನು ನಿಂದಿಸ್ತಾ ಶೈವರನ್ನು ಪಾಖಂಡಿಗಳು ಅಂತ ಜರಿಯುವುದಕ್ಕೆ ತೊಡಗಿದರು. ನಂದಿಯೇ ಮೊದಲಾದವರು ದಕ್ಷನ ಬೆಂಬಲಿಗರನ್ನು ನಿಂದಿಸ್ತಾ ಶಾಪ ಪ್ರತಿಶಾಪಗಳಾಗಿ ಇಲ್ಲಿ ಸೇರಿದ ಸಭೆಯೇ ಇಬ್ಬಾಗವಾದಂತಹ ವಿಚಿತ್ರ ವಿದ್ಯಮಾನ ನಡೆಯಿತು. ಹೌದು, ಶಿವನಿಂದೆಯೇ ಕಾರಣವಾಗಿ ಇಷ್ಟ ಆದದ್ದಾದರೆ ಅವನಿಗೊಂದು ಮಾತಾಡಬೇಕು. ಶಿವನಿಗೆ ಮಾನಾಪಮಾನಗಳು ಸಮಾನವಂತೆ, ಆದರೆ ತನ್ನ ಭಕ್ತರಿಗೆ ಬಂದ ಮಾನ ಅಪಮಾನವನ್ನು ಇನ್ನೊಮ್ಮೆ ಅವ ಆವರ್ತಿಸಿದ್ರೆ ಸಹಿಸುವುದಿಲ್ಲ. ಮತ್ತೆ ಆಗಬಹುದಾದ ಸರ್ವ ಅನರ್ಥಗಳಿಗೆ ಮಾಡಿದವ, ಮಾಡಿಸಿದವ, ಪ್ರೇರೇಪಿಸಿದವರು, ಅನುಮೋದಿಸಿದವರು ಎಲ್ಲರೂ ಕಾರಣ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಇನ್ನೊಮ್ಮೆ ಇದಾದರೆ ಆಗ ಸ್ವಪರ ವಿರೋಧ ಇಲ್ಲ, ಹಿತಭಾವವೂ ಇಲ್ಲ. ನಾನಿನ್ನೀ ಸಭೆಯ ಅಧ್ಯಕ್ಷತೆಯನ್ನು ಮುನ್ನಡೆಸುವುದೂ ಇಲ್ಲ. ಯಾವಾಗ ಏಕಮನಸ್ಸಿನಲ್ಲಿದ್ದ ಸಭೆ ಎರಡಾಗಿ ವಿಭಕ್ತವಾಯಿತು, 1000 ವರ್ಷಗಳ ಪರ್ಯಂತ ನಡೆಯಬೇಕಾದ ನಾರಾಯಣನೇ ಉಪಾಸ್ಯ ಮೂರ್ತಿಯಾದಂತಹ ಸತ್ರ ಇದು. ಬೇರೆ ಅಧ್ಯಕ್ಷರನ್ನು ಇದ್ದವರಲ್ಲಿ ಆಯ್ಕೆ ಮಾಡಿಕೊಳ್ಳಿ, ಜ್ಞಾನ ಸತ್ರ ಮುಂದುವರಿಯಲಿ. ಆದರೆ ಶಿವ ವಿರೋಧವಾದ ಅಭಿಮತ ಎದ್ದ ಸಭೆಯಲ್ಲಿ ಅಧ್ಯಕ್ಷನಾಗುವುದಕ್ಕೆ ಕೈಲಾಸವಾಸಿಯಾದ ಪರಶಿವ ಇಲ್ಲ. ಕಾಣಬೇಕೆನಿಸಿದವರು ಅಲ್ಲಿಗೆ ಬನ್ನಿ, ನನ್ನನ್ನು ಕೆಟ್ಟದ್ದು ಮಾಡಿ ನೀವಿದ್ದಲ್ಲಿಗೆ ಭರಿಸುವ ಹಾಗೆ ಮಾಡಬೇಕು. ಏನು ತಾವು ಹೊರಟೆ, ನನ್ನ ಅನುಚರರ ಜೊತೆಯಲ್ಲಿ ನಾ ಹೊರಟೆ, ಹಾಗೆ ಅಂತ ಯಜ್ಞ ಭಂಗ ಆಗುವುದು ಬೇಡ. ಸಾಂಗವಾಗಿ ಮುನ್ನಡೆಯಲಿ, ಸಾಂಗವಾಗಿ ಮುನ್ನಡೆಯಲಿ. ದೊಡ್ಡವರ ನ್ಯಾಯ, ಮಾವಾಳಿಯನ ನ್ಯಾಯ. ಕೋಲು ಕಡಿದ್ರೆ 2 ಆದೀತು, ನೀರು ಕಡಿದ್ರೆ 2 ಆದೀತಾ? ಇಂದಲ್ಲ ನಾಳೆ ಇವರು ಒಂದಾದಾರು, ಇವರ ಬಗ್ಗೆ ನಾವು ಮಾತಾಡಿದವರು ದೂರ ನಿಲ್ಬೇಕಾದೀತು. ಆದ ಕಾರಣ ನಾವು ಸುಮ್ಮನಿದ್ದುಕೊಳ್ಳೋಣ. ಬನ್ನಿ. ಹರಿದುದೋ ನಗವಲ್ದು ಮೊದಲಾಗಿರದೆ ಮನ ಮುನಿ ತಳಿಯ ನೊಡನನ ಮರದ ದಕ್ಷಲ್ಗಾಗಿ ಕಾಲಾಂತರಕ್ಕೆ ಕಮಲಜನು ಇವನೀಶ್ವರನಿರುತ್ತಾರೆ ಪಟ್ಟವನು ಕಟ್ಟಲು ಭರಿತವಾದುದು ಮತ್ತೆ ಮದವಲ್ ಕುರಿತಿದು ತಡಿಗಡಿಗೆ ರಾಜಸಗುಣ ಭರಿತನಾದಂತಹ ಬ್ರಹ್ಮದೇವರು ನಮ್ಮ ಸೃಷ್ಟಿ ಮಾಡಿದವರು. ಬಲಗೈಯ ಹೆಬ್ಬೆರಳಿನಿಂದ, ನನ್ನ ಹೆಂಡತಿ ಎಡಗೈಯ ಹೆಬ್ಬೆರಳಿನಿಂದ ಆದವಳು. ಏನಯ್ಯ ಸಮಸ್ಯೆ? ಈ ಲೋಕದಲ್ಲಿ ಯಾರಂತಾದ್ರೂ ತಂದೆ ಯಾರು ಅಂತ ಕೇಳುವುದು, ತಾಯಿ ಯಾರು ಅಂತ ಯಾರು ಕೇಳುವುದಿಲ್ಲ. ನಾನು ಬರ್ತಾ ಬರ್ತಾ ಅವೊಂದು ಪ್ರಸ್ತಾಪ ಮಾಡಿದ ಅಂತ ಸುದ್ದಿ ಅಲ್ಲಿಂದ ಬಂದವರು ಹೇಳಿದರು. ನಿಮ್ಮ ತಾಯಿ ಯಾರು ಅಂತ ಕೇಳಲಿಕ್ಕೆ ಹೇಳಿದ ಅಂತ. ನನ್ನ ತಾಯಿ ತಂದೆ ಬ್ರಹ್ಮನೇ. ಮೈಥುನ ಸೃಷ್ಟಿ ಮಾತ್ರ ಅಲ್ಲ ಬ್ರಹ್ಮನಿಗಿರುವುದು, ಸಂಕಲ್ಪ ಸೃಷ್ಟಿಯೂ ಉಂಟು. ಆದ್ರೆ ನನಗೊಂದು ಸಮಾಧಾನ ಆಯ್ತು. ನಾನೇ ಪ್ರತಿಹಿರಾದಿಯಾಗಿ ಅವ ಕೂತ ಅಧ್ಯಕ್ಷ ಪೀಠದಲ್ಲೂ ಕೊನೆಯ ತನಕ ಕೂತುಕೊಳ್ಳಿಕ್ಕೆ ಅವನಿಗೆ ಯೋಗ ಸಿಕ್ಕಲಿಲ್ಲ ಅಲ್ಲ, ಅವನು ಇಳಿದು ಹೋದ್ದೆ. ನಾವು ಕೂತುಕೊಳ್ಳುವುದಕ್ಕಿಂತ ಮೊದಲು ಆಲೋಚನೆ ಮಾಡಬೇಕು, ಪ್ರಶ್ನೆ ಬರುವ ಜಾಗದಲ್ಲಿ ಯಾವ ಕಾಲಕ್ಕೂ ಕೂತುಕೊಳ್ಬಾರ್ದು. ಇವನಿಗೆ ಅರ್ಹತೆ ಇಲ್ಲ, ನಾನು ಪ್ರಶ್ನಿಸಿದೆ, ನಾನು ಬೈದ್ದೆ, ಅಲ್ಲಿ ಗುಂಪು 2 ಆಯ್ತು, ಇವ ಇಳಿದು ಹೋದ. ಅದಕ್ಕಿಂತ ದೊಡ್ಡ ಅಪಮಾನ ಉಂಟ? ಆದರೆ ನನ್ನದೊಂದು ಸಂಕಲ್ಪ ಉಂಟು. ಮೊದಲೇ ಯಜ್ಞಕ್ಕೆ ಪ್ರಾಶಸ್ತ್ಯವುಳ್ಳಂತಹ ಭೂಮಿ ಪ್ರಾಚೀನ ಬರ್ಹಿ, ಒಂದು ಯಜ್ಞ ಮಾಡಬೇಕು ಅಂತ ಉಂಟು. ಅಂತಹ ಯಜ್ಞ ಇದು ತನಕ ಆಗಲಿಲ್ಲ, ಇನ್ನು ಮುಂದಕ್ಕೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಯಾಗ
ಹೌದೇ ಯಾಗ ಅಂತ ಹೇಳಿದ್ರೆ ಸಂಕಲ್ಪವನ್ನು ಹೊಂದಿಕೊಂಡೇ ಇರುವುದಲ್ವೇ? ಹಾ ನಮ್ಮ ಇಪ್ಸಿತಾರ್ಥವನ್ನು ಈಡೇರಿಸುವುದಕ್ಕಾಗಿ ಯಜ್ಞ ಮಾಡುವುದು. ಹಾ ಆ ಯಾಗದಲ್ಲಿ ಹಾ ಈಶ್ವರನಿಗೆ ಭಾಗ ಇಲ್ಲ. ಅದನ್ನು ನೀವು ನಿರೀಶ್ವರ ಅಂತ ಹೇಳಿ, ಆತರ ಈಶ್ವರ ರಹಿತವಾದದ್ದು ಅಂತ ಹೇಳಿ. ನಮಗೆ ಈಶಾನ ಭಾಗದಿಂದ ಯಾವುದೂ ಬೇಡ. ಆದದ್ದರಿಂದ ಅವನನ್ನು ನಾವು ಕಡೆಗಣಿಸಿದ್ದೇವೆ, ತಿರಸ್ಕರಿಸಿದ್ದೇವೆ. ಅವನಿಗೆ ಆಹ್ವಾನ ಸ್ವತಃ ಇಲ್ಲ, ಅವನಿಗೆ ಯಜ್ಞದಲ್ಲಿ ಭಾಗವೂ ಇಲ್ಲ. ಬೃಹಸ್ಪತಿ ಆಚಾರ್ಯರೇ ಮುಂದೆ ಬಂದರು, ಅವರೇ ಮಾಡ್ತೇನೆ ಅಂತ ಹೇಳಿದರು. ಹಾಗಾಗಿ ಆಚಾರ್ಯ ಬೃಹಸ್ಪತಿಗಳ ಹೆಸರು ಬೃಹಸ್ಪತಿ ಸವ. ಸವ ಅಂತ ಹೇಳಿದ್ರೆ ಯಜ್ಞ ಅಂತ ಅರ್ಥ. ಎಲ್ಲರಲ್ಲಿಯೂ ಹೇಳಿದ್ದೇನೆ, ಹೇಳಿಕೆ ಇಲ್ಲ ಅಂತ ಯಾರೂ ಹೇಳಬಾರದು. ತಪ್ಪಿಯೂ ಕೈಲಾಸಕ್ಕೆ ಹೇಳಿಕೆ ಕೂಡದು. ಕೆಲವರಿಗೆ ನಿಮಂತ್ರಣ ಕೊಡಿ, ಆಮಂತ್ರಣ ಮಾತ್ರ ಅಲ್ಲ, ನಿಮಂತ್ರಣ ಕೊಡಿ. ಆಮಂತ್ರಣಕ್ಕೂ ನಿಮಂತ್ರಣಕ್ಕೂ ವ್ಯತ್ಯಾಸ ಇದೆ. ನಿಮಂತ್ರಣ ಕೊಟ್ರೆ ಬಾರದೆ ಉಳಿಲಿಕ್ಕಿಲ್ಲ, ಬರತಕ್ಕದ್ದು ಬರಬೇಕು ಅಂತ ಹೇಳಿಕೊಡುವುದು. ಆದದ್ದರಿಂದ ಯಾರೆಲ್ಲ ಕೆಲವು ಕಾರ್ಯಕ್ರಮಗಳಿಗೆ ತೊಂದರೆ ಇಲ್ಲ ಅಂತ ಸ್ವಲ್ಪ ಉದಾಸೀನ ಮಾಡ್ತಾರೆ, ಅವರಿಗೆ ನಿಮಂತ್ರಣ ಕೊಡಿ, ನೋಡುವ ಬರ್ತಾರೋ ಇಲ್ವೋ ಅಂತ. ಒಳ್ಳೆ ರೀತಿಯಲ್ಲಿ ನಡೆಯಬೇಕು. ನ ಭೂತೋ ನ ಭವಿಷ್ಯತಿ. ದಕ್ಷ ಯಜ್ಞ ಯಾಜಮಾನ್ಯವನ್ನು ನಾನೇ ಸ್ವತಃ ವಹಿಸಿಕೊಂಡು ಮಾಡುವುದು ಅಂತ ಹೇಳುವಾಗ ಕೆಲವರೆಲ್ಲ ಏನೋ ಒಂದೊಂದು ಹೆದರಿಕೆಯಿಂದ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು. ಇದಕ್ಕೆ ತಲೆ ಕೊಡುವವರು ಯಾರು, ತಲೆ ಕೊಡುವವರು ಯಾರು, ತಲೆ ಕೊಡುವವರು ಯಾರು ಅಂದ್ರೆ ಸಮಸ್ಯೆಗೆ ನಾಳೆ ಹೊಣೆ ಯಾರು ಅಂತ ಕೇಳುವುದವರು. ಅದಕ್ಕೆ ಹೆದರಬೇಡಿ, ತಲೆ ನನ್ನದ್ದು ಉಂಟು ಅಂತ ಹೇಳಿದ್ದೇನೆ ನಾವು. ಏನು ಬಂದ್ರು ನಾನೇ ಎದುರಿಸ್ತೇನೆ, ನೀವು ಯಾರು ಗಡಿಬಿಡಿ ಆಗುವುದು ಬೇಡ. ಯಜ್ಞದಲ್ಲಿ ಸಂತೋಷದಿಂದ ಭಾಗಿಗಳಾಗಿ ನೋಡೋಣ. ವರಮಗ ಕೈಲಾಸ ಶಿಖರದಿ ವರಮಗ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕ ಬೆರೆಸಿ ಹರನರಸಿ ಕಂಡಾಗ ಕೌತುಕ ಬೆರೆಸಿ ಭೂಸುರನೋರ್ವನನು ಬೆಸಗುಳ್ಳಳು ಭೂಮಿ ಕರೆಸಿ ಹರನರಸಿ ವರಮರ ಮಹಾ ಕೈಲಾಸ ಶಿಖರ ಹರನರಸಿ. ಮೇಲೆ ಇದ್ದವರಿಗೆ ಕೆಳಗೆ ಹೋಗಬೇಕೆನ್ನುವಂತ ಮನಸ್ಸಾಗುವುದು, ಕೆಳಗೆ ಇದ್ದವರಿಗೆ ಮೇಲೆ ಬರ್ಬೇಕೆನ್ನುವಂತ ಮನಸ್ಸಾಗುವುದು. ಒಂದು ವೇಳೆ ಮೇಲೆ ಇದ್ದವರು ಮನಸ್ಸು ಮಾಡಿದ್ರೆ ಕೆಳಗೆ ಹೋಗಬಹುದು, ಆದ್ರೆ ಕೆಳಗೆ ಇದ್ದವರು ಎಷ್ಟೇ ಮನಸ್ಸು ಮಾಡಿದ್ರೆ ಮೇಲೆ ಬರ್ಲಿಕ್ಕಾಗುವುದಿಲ್ಲ. ಮೇಲೆ ಬರ್ಬೇಕಾದ್ರೆ ದೇವರ ಅನುಗ್ರಹ ಎನ್ನುವುದು ಬೇಕು. ಯಾರ್ಯಾರಿಗೂ ಆಡಿದ ಮಾತಲ್ಲ. ಅಷ್ಟು ಕೆಳಗಿದ್ದ ನಾನಿಂದು ಕೈಲಾಸ ಶಿಖರವನ್ನು ಏರಿದ್ದೇನಂತಾದ್ರೆ ಅದಕ್ಕೆ ಶಿವನ ಅನುಗ್ರಹವೇ ಸರಿ ಅಲ್ಲ. ಆಗಾಗ ನಾನು ಇಳಿದು ಹೋಗುವಾಗ ನನ್ನವರ ಪಾದವನ್ನು ಸ್ಪರ್ಶಿಸಿ ಆಡುವುದು, ಸ್ವಾಮಿ ಆದಷ್ಟು ಬೇಗ ನನ್ನನ್ನು ಮತ್ತೆ ಮೇಲೆ ಕರೆಸಿಕೋ ಅಂತ. ಇಂದು ಸಹ ಹಾಗೆ ತಪ್ಪಲು ಪ್ರದೇಶವನ್ನು ಹೋಗಿ ಬರ್ತೇನೆ ಅಂತ ಬಂದಾಗ ಹಬ್ಬಬ್ಬಾ ಬಹಳ ವಿಚಿತ್ರವಾಗಿದೆಯಲ್ಲ. ಸರತಿಯ ಸಾಲಿನಲ್ಲಿ ಸಾಗುತ್ತಿರುವವರು ಎಲ್ಲ ಬ್ರಾಹ್ಮಣರು, ಇವರೆಲ್ಲ ಹೊರಟದೆಲ್ಲಿಗಿರಬಹುದು? ಕೇಳಿ ತಿಳ್ಕೊಳ್ಬೇಕೆನ್ನುವಂತ ಕುತೂಹಲ ಎನ್ನುವುದು ಹೆಚ್ಚಾಯಿತು. ಸರಿ, ಹಾಗೆ ಅವರಲ್ಲೇ ಬರ್ಲಿಕ್ಕೆ ಹೇಳಿದ್ದೇನೆ. ನೋಡುವ. ಭೂಸುರ ರೈತಂದರಾಗ ಐತಂದರಾಗ ಭೋಜನಕ್ಕಿಲ್ದು ಭೂಸುರರು ಐತಂದರಾಗ ವಂದಿಸಿ
ಸುಮಂಗಲಿ ಭವ. ಸುಮಂಗಲಿ ಭವ. ನಿಂತು ದಣಿಯಬಾರದು. ಹೀಗೆ ಬನ್ನಿ, ಹೀಗೆ ಬನ್ನಿ. ಕುಳಿತುಕೊಳ್ಳಬೇಕು. ಸ್ವಾಮಿ, ಅಂದ್ರೆ ನೀವು ನಿಂತು ಕುಳಿತುಕೊಳ್ಳಿ. ದಣಿಬಾರ್ದು, ನಾವು ಕೂತೇ ದಣಿಬೇಕು ಅಂತ ಹೇಳುದ? ಹಾಗಲ್ಲ, ಓ ನಿಂತು ದಣಿಬಾರದು ಅಂತ ಹೇಳಿದ್ದು. ವಿಶ್ರಾಂತಿ ಪಡೆಯಿರಿ, ಕುಳಿತುಕೊಳ್ಳಿ. ಇಷ್ಟು ವರ್ಷ ಆಯ್ತು ಒಂದು ಮಗು ಹೆರ್ಲಿಕ್ಕಾಗ್ಲಿಲ್ಲ. ಒಂದು ಮಗು ಇಟ್ಕೊಂಡು ಹೇಗಂದ್ರೂ ಗೊತ್ತಿಲ್ಲ. ನೋಡು, ಇಷ್ಟು ನನಗೆ ಬಹಳ ಅಪರೂಪದಲ್ಲಿ ಒಂದು ಆ ಸ್ಕಂದ ಮಗುವಿಗೆ ಅಪ್ಪ ಆದದ್ದು. 2 ಮಕ್ಕಳನ್ನು ಹೇಗೆ ಇಟ್ಕೊಳ್ತಾನೆ? ಒಳ್ಳೆದು. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರಂತೆ. ಅಪಾರವಾದಂತಹ ಗೌರವ ನಿಮ್ಮ ಬಗ್ಗೆ. ಆ ತಡೆದು ನಿಲ್ಲಿಸಿದೆ, ಕ್ಷಮಿಸಬೇಕು. ನನ್ನನ್ನು ಇಲ್ಲ, ಎರಡೇ 2 ಮಾತಾಡ್ಲಿಕ್ಕಿದೆ. ಏನಮ್ಮ ಅವಕಾಶ ಇದೆಯೇ? ಆವಲಿಲ್ದ ಬಂದಿರಯ್ಯ ಭೂಮಿ ದೇವ, ಸ್ವಾಮಿ, ಭೂಮಿ ದೇವ. ಆವಲಿಲ್ದ ಬಂದಿರಯ್ಯ ಭೂಮಿ ದೇವ, ಶತ ಸಾವಿರವು ಹೋಗುದಲ್ಲಿ ಭೂಮಿ ದೇವ, ಶತ ಸಾವಿರವು ಹೋಗುದಲ್ಲಿ ಭೂಮಿ ದೇವ. ಈ ವಿಧದ ಭೂಸುರರು ಭೂಮಿ ದೇವ, ಈ ವಿಧದ ಭೂಸುರರು ಭೂಮಿ ದೇವ. ನೀವಿಂದಾವಲಿಗೆ ಪಯಣವಯ್ಯ ಭೂಮಿ ದೇವ, ಆವಲಿಲ್ದ ಬಲ್ದಿರಯ್ಯ ಭೂಮಿ ದೇವ. ಸರದಿಯ ಸಾಲಿನಲ್ಲಿ ಸಾಗುವಂತ ನಿಮ್ಮನ್ನು ತಡೆದು ನಿಲ್ಲಿಸಿದೆ ನಾನು. ಆದ್ರೆ ಕ್ಷಮಿಸಬೇಕು. ಇಲ್ಲಮ್ಮ, ಇಲ್ಲಮ್ಮ, ಇಲ್ಲಮ್ಮ. ಎಲ್ಲರೂ ಒಂದಾಗಿ ಹೋಗ್ತಾ ಇದ್ದೀರಿ. ಹೌದು, ಎಲ್ಲರೂ ಬ್ರಾಹ್ಮಣರೇ. ಹೌದೌದು. ಇಷ್ಟೊಂದು ಮಂದಿ ಬ್ರಾಹ್ಮಣರು ಒಂದಾಗಿ ಎಂದು ಹೋಗ್ತಾ ಇದ್ದೀರಿ ಎನ್ನುವುದ ಎಲ್ಲಿಗೆ ಅಂತ ಕೇಳಿ ತಿಳ್ಕೊಳ್ಬೇಕು ಅಂತ ಕುತೂಹಲ ಎನ್ನುವುದು ಹೆಚ್ಚಾಯಿತು. ಓಹೋ, ಬ್ರಾಹ್ಮಣರೌದು, ಅದರಲ್ಲಿ ವಿಧ ವಿಧದ ಭೂಸುರರು. ಹೌದೌದು, ಬೇರೆ ಬೇರೆ. ಹೌದು, ಬಾರಿತಾರಿದ್ದಾರೆ, ಕಣಪಡಿತಾರಿದ್ದಾರೆ, ಪೈಪಡಿತಾರಿದ್ದಾರೆ, ಅಮ್ಮಣ್ಣರಿದ್ದಾರೆ, ಕೇಕುಣ್ಣರಿದ್ದಾರೆ, ಮುಂಚಿಣ್ಣರಿದ್ದಾರೆ, ಹೊಳ್ರಿದ್ದಾರೆ, ಎಲ್ಲ ಬೇರೆ ಬೇರೆ. ಅಂದ್ರೆ ನೋಡಿ, ಕೆಲವರು ಅಡ್ಡ ನಾಮ ಹಾಕಿದ್ದೀರಿ, ಹೌದು. ಕೆಲವರು ಉದ್ದ ನಾಮ ಹಾಕಿದ್ದೀರಿ, ಹೌದು. ಕೆಲವರು ಬೊಟ್ಟಿಟ್ಟುಕೊಂಡಿದ್ದೀರಿ. ಹೌದು, ಕೆಲವರು ಉದ್ದಡ್ಡ ಹಾಕಿದ್ದಾರೆ, ಕೆಲವು ಕಪ್ಪು ಕೆಂಪು ಮಿಶ್ರಣ ಉಂಟು, ಹೀಗೆಲ್ಲ. ಶಾಕ್ತೆಯರು, ಗಾಣಪತ್ಯರು, ವೈಷ್ಣವರು, ಶೈವರು, ಹೀಗೆ ಇವತ್ತು ಹೆಚ್ಚು ಬಾರಿತಾರೇ ಇರುವುದು. ಒಳ್ಳೆ ವಿಧ ವಿಧದ ಭೂಸುರರು ನೀವೆಲ್ಲ. ಹೌದು, ಇಷ್ಟೊಂದು ಮಂದಿ ಒಂದಾಗಿ ನೀವು ಹೋಗ್ತೀರಂತಾದ್ರೆ ಎಲ್ಲಿಗೆ ಹೋಗುವವರು, ಎಲ್ಲಿಂದ ಬಂದವರು? ಹೇಳಿರು ಮಕ್ಕಳು ಸಗ ಭೂಮಿ ದೇವ, ಕೂಡಿಕೊಂಡು ಕೋಪ ಕಾರ್ಯವೇನು ಭೂಮಿ ದೇವ. ಕಂಡರೆ ಕೌತುಕವೆಂದು ಭೂಮಿ ದೇವ, ಬೆಸಗೊಂಡರೆ ಪೀಡಿತನದು ಭೂಮಿ ದೇವ. ಆವಲಿಂದ ಬಂದಿರಯ್ಯ ಭೂಮಿ ದೇವ. ಕೇವಲ ಗಂಡಸರು ಮಾತ್ರ ಅಲ್ಲ, ಅಲ್ಲ, ಹೆಂಗಸರಿದ್ದಾರೆ, ಹೌದು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಹೌದೌದು. ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರೆ. ಈ ಚಿಕ್ಕ ಮಕ್ಕಳ ಅಪ್ಪ ಅಮ್ಮನಿಗೆ ಬರ್ಲಿಕ್ಕೆ ಆಗುದಿಲ್ಲ. ಇವತ್ತು ವಿಶೇಷವಾದ ಕಾರ್ಯಕ್ರಮ ಉಂಟು, ನೀವು ಮುಂದೆ ಹೋಗಿ ಜಾಗಿ ಇಡಿ ಅಂತ ಹೇಳಿದ್ದಾರೆ. ಆದ್ರೂ ನಿಮ್ಮ ಜೊತೆಯಲ್ಲಿ ಕಳುಹಿಸಿಕೊಟ್ಟಿದ್ದಾರಲ್ಲ, ಯಾಕಂದ್ರೆ ಅವರ ಧೈರ್ಯಕ್ಕೆ ಮೆಚ್ಚಬೇಕು. ಈ ಮಕ್ಕಳ ಅಮ್ಮನು ಅವರ ಮನೆಯ ಗೋವು ಒಂದೇ ದಿವಸ ಕರು ಹಾಕಿದ್ರೆ ಒಂದೇ ದಿವಸ ಹೆರಿಗೆ ಆದದ್ದು. ಹಾಗಾಗಿ ನೀವು ಅದಕ್ಕೆ ಪೂಜೆ ಎಲ್ಲ ಮಾಡ್ಲಿಕ್ಕೆ ನೀವು ಮೊದಲು ಹೋಗಿ ಜಾಗೆಯನ್ನು ಮರಿಬೇಡಿ. ನಮಗೊಂದು ಜಾಗ ಇಡಿ ಅಂತ ಮಕ್ಕಳನ್ನು ಕಳಿಸಿದ್ದು. ಅವರಿಗೆ ನೀವು ಜಾಗ ಇಡುವುದು, ನಿಮಗೆ ಅವರು ಜಾಗ ಇಡುವುದು. ಮೊದಲು ಅವರ ಮನೆಯ ಕಾರ್ಯಕ್ರಮಕ್ಕೆ ಅವ್ರು ಜಾಗ ಕೊಡುದು, ಮತ್ತೆ ಅವ್ರಿಗೆ ಊಟ ಬರ್ಲಿಕ್ಕೆ ನಾವು ಜಾಗ ಇಡುದು. ಆಯ್ತು ಸ್ವಾಮಿ, ತಪ್ಪಲ್ಲ.
ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅಂದ್ರೆ ಸಂಸಾರ ಸಮೇತರಾಗಿ ಹೊರಟಿದ್ದೀರಿ ಎನ್ನುವುದು ಸತ್ಯ. ಹೌದೌದು. ತಾವೆಲ್ಲಿಂದ ಬಂದವರು? ಇಷ್ಟೊಂದು ಮಂದಿ ಹೋಗುವುದೆಲ್ಲಿಗೆ ಹೇಳಬಹುದಾ ಸ್ವಾಮಿ? ಹೌದಾ? ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ, ನಾವು ಪೋಪೆವಮ್ಮ. ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ, ನಾವು ಪೋಪೆವಮ್ಮ. ಬಹು ದಕ್ಷಿಣೆಗಳ ಇವರಲ್ಲಿ ಕೇಳಿರೋಮ, ಬಹು ದಕ್ಷಿಣೆಗಳ ಇವರಲ್ಲಿ ಕೇಳಿರೋಮ, ನಾವು ಪೋಪೆವಮ್ಮ. ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ, ಬಹು ದಕ್ಷಿಣೆಗಳ ಇವರಲ್ಲಿ ಕೇಳಿರೋಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಪೀಚೆಗಳ ನೀವರಲ್ಲಿ ಕೇಳಿರೋಮ, ನಮ್ಮ ಪೀಚೆಗಳ ಇವರಲ್ಲಿ ಕೇಳಿರೋಮ, ನಾವು ಪೋಪೆವಮ್ಮ, ನೀವು ಕೇಳಿರೋ ಅಮ್ಮ. ಅಮ್ಮ, ಓ, ನಾವು ಒಂದು ಊಟಕ್ಕೆ ಹೊರಟಾಗ. ಹೌದು, ಊಟಕ್ಕೆ ಇಷ್ಟು ಮಂದಿ? ಹೌದು. ಹಾ ಹಾ. ಊಟ ಅಂತ ಹೇಳಿದ್ರೆ ಬರೇ ಊಟ ಅಲ್ಲ. ಅದು ನೀವು ಹೋಗುವಾಗ್ಲೇ ಗೊತ್ತಾಗ್ತದೆ, ಸಾಮಾನ್ಯವಾದ ಊಟ ಅಲ್ಲ ಅಂತ ಕಾಣ್ತದೆ. ಇಷ್ಟೊಂದು ಮಂದಿ ಇದ್ದೀರಿ, ಊಟದ ಬೆನ್ನಿಗೆ ದಕ್ಷಿಣ ಇಲ್ಲ. ತಪ್ಪ ತಿಳ್ಕೊಳ್ಬೇಡಿ. ಹ. ಬ್ರಾಹ್ಮಣರಿಗೆ ಊಟ ಹಾಕಿದ್ರೆ ಸಾಕೆ, ಪೂರ್ಣತೆ ಆಗ್ಬೇಕಾದ್ರೆ ದಕ್ಷಿಣೆ ಕೊಡ್ಲೇಬೇಕಲ್ವಾ? ಅದ್ರಲ್ಲಿ ಏನ್ ವಿಶೇಷತೆ ಇದೆ? ದಕ್ಷಿಣ ಅಂತ ಹೇಳಿದ್ರೆ ಕೆಲವು ಕಡೆ ಇಂತಿಷ್ಟೇ ಅಂತ ಲೆಕ್ಕಾಚಾರ ಉಂಟು. ಹಾ, ಎಣಿಸಿ ಕೊಡುವುದು. ಇದು ಹಾಗಲ್ಲ. ಮತ್ತೆ ಬ್ರಾಹ್ಮಣರಿಗೆ ದಾನ ಧರ್ಮ ದಕ್ಷಿಣೆ ಕೊಡುವುದಕ್ಕೆ ಬೇಕಾಗಿ ದನಗಳನ್ನು ರಾಶಿ ಹಾಕಿದ್ದಾರೆ. ದನಗಳನ್ನ? ಹೌದು. ದನ 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 ಧ ಧ ಧ ದನ. ದನ. ಧನದ ರಾಶಿ. ಹಾ. ಅದು ಒಂದೆರಡು ರಾಶಿ ಅಲ್ಲ, ಲಕ್ಷ ಗಟ್ಟಲೆ ರಾಶಿ ಹಾಕಿದ್ದಾರೆ. ಹಾ. ಬ್ರಾಹ್ಮಣರು ಹೋದ ಕೂಡಲೇ ಬಾಟುವುದು, ಬಾಟುವುದು, ಬಾಟುವುದು. ಎಣಿಸಿ ಕೊಡುವುದಲ್ಲ, ಬಾಚಿ ಕೊಡುವುದು. ಹೌದು. ಹೌದು. ಹಾಗಾಗಿ ನಾವು ಅಲ್ಲಿಗೆ ಹೋಗ್ತೇವೆ. ಹಾ ಹಾ ಹಾ. ದಾನ ಕೊಡ್ತಾರಂತ ಆಯ್ತು. ಹೌದೌದು. ಮತ್ತೆ ಮತ್ತೆ ನಮ್ಮ ಅಪೇಕ್ಷೆ, ನಾವು ಏನು ಕೇಳಿದ್ರು, ಏನು ಬೆಕ್ಕು ಬಟ್ರೆ, ಏನು ಬೆಕ್ಕು ಬಟ್ರೆ, ಬೆಕ್ಕು ಬಟ್ರೆ ಅಲ್ಲ ಬಟ್ರೆ, ಬೇಕ ಬಟ್ರೆ ಸಾಕ ಬಟ್ರೆ. ಏನು ಬೇಕು ಭಟ್ರೆ ಅಂತ ಕೇಳಿದ್ರೆ ಹೌದು ಕೊಡ್ತಾರೆ. ಅಂದ್ರೆ ನಿಮ್ಮ ಅಭಿಷ್ಟವನ್ನು ಹೇಳಿದ್ರೆ ನೆರವೇರಿಸ್ತಾರ? ಗೋದಾನ, ಭೂದಾನ, ಸ್ವರ್ಣದಾನ ಎಲ್ಲಾ ದಾನ ಮಾಡ್ತಾರೆ. ಹಾಗಾದ್ರೆ ವಿಶೇಷವಾದಂತ ಯಾಗವೇ ಅಂತ ಆಯ್ತು. ಸ್ವಾಮಿ, ಓ, ಇಷ್ಟು ದೊಡ್ಡ ಯಾಗ ನಡೆಯುವುದಿಲ್ಲಿ? ಅದು ಪ್ರಾಚೀನ ಬರಿಹಿ. ಪ್ರಾಚೀನ ಬರಿಹಿ. ಹೌದೌದು. ಪ್ರಾಚೀನ ಬರಿಯಲ್ಲಿಯ? ಹೌದೇ? ಸ್ವಾಮಿ, ಪ್ರಾಚೀನ ಬರಿಯಲ್ಲಿ ಈ ವಿಶೇಷವಾದಂತ ಯಾಗವನ್ನು ಮಾಡುವವರು ಯಾರು? ದಕ್ಷ ಪ್ರಜೇಶ್ವರ ಅಂತ ದಕ್ಷ ಪ್ರಜಾಪತಿ ಮಾಡುವ ಯಾಗ. ಯಾಗ. ಅದಕ್ಕೆ ನಾವು ಅರೆಯರವರ ಮಗಳಲ್ಲವೇ ನೀವು ಅಮ್ಮ, ಹೋಗದಿರುವ ಕಾರಣಗಳೇನು ಪೀಳಿರಮ್ಮ. ಮರೆತರೋ ನೀವು ಬಲು ಕರೆಯಲು ಹೇಳಿದವಮ್ಮ, ಆದರಿರಲು ಮಸಲ್ಗಡಬಲ್ಲಿ ಹೋಗುವಮ್ಮ,
ನಾವು ಹೋಗುವಮ್ಮ ನಾವು ಹೋಗುವಮ್ಮ ನೀವು ಅವರಲ್ಲ. ಅವರೇ ಅಲ್ಲ, ಕಡ್ಲೆಗಾಳು. ನಾನು ಯೋಚನೆ ಮಾಡಿದ ಅವರೇ ಆ ವ್ಯಕ್ತಿ ಅವರೆಯೋ. ನೀವು ಮಗಳಲ್ಲ, ತಕ್ಷಣ ಮಗಳಲ್ಲ, ನಾನು ದ್ರಾಕ್ಷಾಯಿಣಿ ಅಲ್ವಾ? ದಾಕ್ಷಾಯಿಣಿ. ಹೌದು, ದ್ರಾಕ್ಷಿ ಹಣ್ಣಲ್ಲ, ದಾಕ್ಷಾಯಿಣಿ. ದಾಕ್ಷಾಯಿಣಿ ಹೌದು. ನಾನೇ ಅದೇನು ನೀವು ಹೋಗ್ಲಿಲ್ಲ? ಆ, ನಿಮ್ಮ ಅಪ್ಪನ ಮನೆಯಲ್ಲಿ ಆಗುವ ಕಾರ್ಯಕ್ರಮ ನೀವು ಇಲ್ಲೇ ಇದ್ದೀರಿ, ಏನು ಹೋಗ್ಬೇಕಿತ್ತು. ಹೇಳಿಕೆ ಬರ್ಲಿಲ್ವಾ? ಯಾಕೆ ತಿಳಿದೆ, ನಿಮ್ಮ ಅಕ್ಕ ತಂಗಿ ಎಲ್ಲ ನಮ್ಮ ಮನೆ ಅಂಗಳದಲ್ಲಿ ಹೋದದ್ದು. ಸಾಲು ಸಾಲಾಗಿ ಹೋಗಿದ್ದನ್ನು ನಾವೇ ನೋಡಿದ್ದೇವೆ. ನನ್ನ ಅಕ್ಕಂದಿರು ಹೌದು. ಯಾರು? ಕೃತಿಕಾ, ರೋಹಿಣಿ, ಅಶ್ವಿನಿ, ಭರಣಿ, ರೋಹಿಣಿ. ಭರಣಿ ನಮ್ಮ ಅಂಗಳದಲ್ಲಿ ಬಿದ್ದದ್ದು. ಪುಡಿ ಆಗ್ಲಿಲ್ವಾ? ಎಂತದು? ಭರಣಿ. ಅಲ್ಲೇ ತಿರುಗಿ ಬಿದ್ದದ್ದು. ಹಾ ಹಾ ಹಾ. ನನ್ನ ಹೆಂಡತಿ ಬೆಲ್ಲ ನೀರು ಕೊಟ್ಟದ್ದು, ಬೆಲ್ಲ ತಿಂದದ್ದು, ನೀರು ಬಿಟ್ಟದ್ದು ಹೋದ್ವಿ. ಅವರಿಗೂ ಬೆಲ್ಲ ತಿನ್ನೋ ಒಂದು ಅಭ್ಯಾಸ ಮೊದಲಿಗೆ ಇಟ್ಕೊಂಡ್ರೆ. ಅಕ್ಕಂದಿರು ಹೋಗಿದ್ದಾರಾ? ಹೌದು. ಹಾ ಹಾ. ಅದಿಲ್ಲ, ಅಪ್ಪನ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ ಮಕ್ಕಳಿಗೆ ಹೇಳಿಕೆ ಬೇಕು ಅಂತ ಇಲ್ಲ. ನಮ್ಮ ಜೊತೆ ಬನ್ನಿ, ಹೆಂಗಸರೆಲ್ಲ ಇದ್ದಾರೆ, ಅವರನ್ನು ಕೂಡಿಕೊಳ್ಳಿ, ನಾವು ಹೋಗುವ. ಹೋಗುವ ಹೋಗುವ. ಸ್ವಾಮಿ, ನೀವ್ ಹೇಳುವುದು ತಪ್ಪಲ್ಲ. ನೋಡಿ, ಯಾಗಕ್ಕೆ ನೀವು ನಿಮ್ಮ ಮಡದಿ ಮಕ್ಕಳು ಸಂಸಾರ ಸಮೇತರಾಗಿ ಹೋಗ್ತಾ ಇದ್ದೀರಿ. ಹೌದು. ಹಾಗೆ ನನ್ನನ್ನು ಕೇಳುವವರಿದ್ದಾರಲ್ಲ, ಹೌದಲ್ಲ? ನನ್ನವರಲ್ಲಿ ವಿಷಯವನ್ನು ತಿಳಿಸಿ ನಾವಿಬ್ರು ಜೊತೆಯಾಗಿ ಬರ್ತೇವೆ. ಹಾಗಾದ್ರೆ ನಾವು ಮುಂದೆ ಹೋಗ್ಬೇಕು. ಹೌದು. ನೀವು ಅಲ್ಲಿಗೆ ಬರ್ತೀವಿ. ಸರಿ. ನಮ್ಮನ್ನು ಸ್ವಲ್ಪ ನೋಡಿ ಆಯ್ತು. ಅದೇನು? ಅದು ದಾನ ಧರ್ಮ ಮಾಡುವಾಗ ಅಪ್ಪನ ಜೊತೆಯಲ್ಲಿ ನೀವು ಕೂಡ ಇರುವುದಿಲ್ವಾ? ಇರ್ತೇನೆ. ಅದು ನಮ್ಮನ್ನು ಸ್ವಲ್ಪ ನೋಡಿಕೊಳ್ಳಿ ಅಂತ. ಯಾವ ಅರ್ಥದಲ್ಲಿ? ಓಹೋ, ದಾನ ಮಾಡುವಲ್ಲಿ. ಹೌದೌದು. ಆದಿತ್ಯ ಸ್ವಾಮಿ, ಖಂಡಿತ. ನಾವು ಮುಂದೆ ಹೋಗುವ, ಮುಂದೆ ಹೋಗುವ. ಆಯ್ತಾಯ್ತು, ಹೋಗು. ಮುಂದೆ ಬರ್ತಾ ಹೋಗು. ನನ್ನನ್ನು ಒಂದು ಸ್ವಲ್ಪ ನೋಡಿ ಆಯ್ತಮ್ಮ. ಹಾ. ನಾನು ಹಾಗೆ ಯಾರ ಹತ್ರ ಕೇಳಲಿಲ್ಲ, ಕೊಟ್ಟದನ್ನ ನಾನು ಬಿಡ್ಲಿಲ್ಲ ಅಷ್ಟೇ. ಆಯ್ತು, ಕೊಡೋಣ. ಆಯ್ತು. ಅವರಲ್ಲಿ ನಾನು ಹೇಳ್ತೇನೆ. ಆಯ್ತಾಯ್ತು. ಅಮ್ಮ, ಓ, ನಾನು ಆ ಸಭೆಯ ತಲೆಯಲ್ಲಿ ಕೂತಿರ್ತೇನೆ. ನಿಮಗೆ ಹೌದು, ನಿಮಗೆ ನಾನೇ ಅಂತ ಗೊತ್ತಾಗ್ಬೇಕಾದ್ರೆ 3 ಸಲ ಕೆಮ್ತೀನಿ ನಾನು. ಹಾಗಾಗಿ ನಾನೇ ಅದು. ಹಾಗೆ ಇನ್ನೊಬ್ರು ಯಾರಾದ್ರೂ ಮಾಡಿದ್ರೆ? ಅದಕ್ಕೊಂದು ಕೆಲಸ ಮಾಡ್ತೀನಿ, 3 ಸಲ ಕೆಮ್ಮಿ 2 ಸಲ ಸುತ್ತ ಹಾಕಿ ಕೂತ್ಕೊಳ್ತೀನಿ. ಸರಿ, ಅದು ನಾನೇ. ಆಯ್ತಾಯ್ತು. ಹಾ, ಬೇಗ ಬೇಗ ಕೇಳಿ. ನಮಗೆ ಉಡ್ಲಿಕ್ಕೆ ಸೀರೆ ಹಾ, ಕೊಡ್ತೀರಲ್ಲ? ಖಂಡಿತ. ಮತ್ತೆ ಯಾರು ನಿನ್ನ ಅಪ್ಪ ತಂದು ಕೊಟ್ಟದ? ನಾನು ಯಾರ್ಯಾರ ಹತ್ರ ಕೇಳಿ ತಂದು ಕೊಟ್ಟದ್ದು? ಅಲ್ಲಿ ಹೋದ ಹಾ, ಬೇಗ ಕೇಳಿ. ಆದೀತಮ್ಮ, ಖಂಡಿತ ವ್ಯವಸ್ಥೆಯನ್ನು ಮಾಡೋಣ. ಸರಿ. ಇಲ್ದೆಲ್ದು ಬೂಸುರನು ತಾಂ ತೆರಳಲಿತ್ತ ಗುಣವಂತೆ ಗೌರಿಯು ಮನದಿ ಚಿಂತಿಸುತ್ತಲ ಮರೆತರು ಮನು ಪೀಳ ಮಿರಲಾರದಿ ಮರೆತರೆ ಎಂಬನು ಪೇಳಲಿರಲಾರದಿಲ್ಲ ಪದಿಗರುಗಿ ಕರಿದು ಈವೆನ ವರಮಗ ತರಕೆ ಮರೆತರೆ ಬ್ರಾಹ್ಮಣರಾಡಿದ ಮಾತನ್ನು ಕೇಳುವಾಗ ಯೋಚನೆ ಮಾಡುವಷ್ಟು ಆಯ್ತಲ್ಲ. ಪ್ರಾಚೀನ ಬರಿಯಲ್ಲೇ ನನ್ನ ಅಪ್ಪ ಮಾಡುವಂತ ಯಾಗ, ಇಷ್ಟು ದೊಡ್ಡ ಯಾಗ ಮಾಡ್ತಾ ಇದ್ದಾರೆ, ಮಗಳಾಗಿ ನನಗೆ ಹೇಳಿಕೆ ಇಲ್ಲ. ಅದ ಹಾಗೆ ಏನಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ವಿಶೇಷವಾಗಿ ನಾವು ಯಾರಿಗೆ ಹೇಳಬೇಕು ಅಂತವರನ್ನೇ ಮರೆಯುವುದುಂಟು. ನನ್ನ ಅಪ್ಪನಿಗಾದದ್ದು ಅದೇ. ಮರೆತೆ ಹೇಗೆ ಮರೆಯುವುದಕ್ಕೆ ಸಾಧ್ಯ? ಊಟಕ್ಕೆ ಕುಳಿತಾಗ ಎಲೆಗೆ ಬಡಿಸಿದಂತ ಯಾವುದೋ ಒಂದು ಪದಾರ್ಥವನ್ನು ಮರೆತು ತಿನ್ನದೇ ಇರಬಹುದು. ಯಾರಾದ್ರೂ ಅನ್ನವನ್ನು ಮರೆಯುವುದಕ್ಕುಂಟೆ? ಛೇ, ಏನೇ ಇರಲಿ, ಬ್ರಾಹ್ಮಣರಿಂದ ವಿಷಯ ತಿಳಿಯಿತು ಅಂತ ಆದ ಮೇಲೆ ನನ್ನ ಅಪ್ಪ ಮಾಡುವಂತ ಯಾಗದಲ್ಲಿ ನಾ ಪಾಲ್ಗೊಳ್ಳಲೇಬೇಕು, ಅಲ್ಲಿ ಹೋಗಲೇಬೇಕು.
ನನ್ನವರಿಗೆ ಈ ವಿಷಯವನ್ನು ತಿಳಿಸಿ ನಾವಿಬ್ರು ಜೊತೆಯಾಗಿ ಹೋಗ್ತೇವೆ. ಇದುವೇ ಸರಿ. ಹೋಗಿ ಹೇಳ್ತೇನೆ ನೋಡು. ಸ್ವಾಮಿ, ಅವರೊಡನೆ ಮಾತಾಡಲವಕಾಶವಿದೆ ಎನ್ನುತ್ತ ಮಾತಾಡಲವಕಾಶವಿದೆ ಎನ್ನುತ್ತ ಶಿವಗಿರಗಿ ಬನ ತೀರ್ಚಿತವ ಮೊರೆದಳಾಗ ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಅಡ್ಡವಿದ್ದೆ, ಅದನ್ನೆಲ್ಲ ಮೊದಲು ಹೇಳಿದ್ದು. ಕಾಲಿಗೆರಗಿದ್ದೇನೆ. ಹೇಳು. ನಿನಗೆ ಗೊತ್ತಾದ ಮೇಲೆ ಮತ್ತೆ ನನ್ನದು ಏನಿಲ್ಲ. ಏನು ವಿಶೇಷ? ಏನಿಲ್ಲ, ಓಡೋಡಿ ಓಡೋಡಿ ಬಂದೆ. ಮತ್ತೇನಿಲ್ಲ ಸ್ವಾಮಿ. ಏದು ಸಿರು ಬಿಡ್ತಾ ಇದ್ದಿ? ಕಾರಣ ಇದೆ. ಬೆಟ್ಟ ಹತ್ತಿ ಇಳಿದವಳ ಹಾಗೆ. ಅಂದ್ರೆ ಈ ಬೆಟ್ಟದ ಮೇಲೆ ಇರುವವಳು ಏದು ಸಿರು ಬಿಡುದು? ಸ್ವಲ್ಪ ಕೆಳಗೆ ಹೋದೆ ನಾನು. ಕೆಲವರಿಗೆ ಹಾಗೆ ಹಾ. ಏರಬೇಕು ಅಂತಿದ್ರೆ ಎತ್ತರದಲ್ಲಿದ್ರೆ ಕೆಳಗೆ ಇಳಿಯೋದು ಉಪಾಯ ಇಲ್ಲ. ಕೆಳಗೆ ಇಳಿದು ಮತ್ತೆ 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 ಏರು. ಹಾ, ಹೌದು ಹೌದು. ಹಾ, ಹಾ, ಹಾ. ಆದ್ರಿಂದಲೇ ಏರುವ ಹಂಬಲ ಹೊತ್ತು ಇಳಿದದ್ದ. ಅದೌದು, ಹೌದು. ಏರಬೇಕು ಅಂತ ಇಳಿದದ್ದು. ಇಳಿದದ್ದು ಒಬ್ಳೆ ನಾನೊಬ್ಬಳೆ. ಒಬ್ಳೆ ಹೋದ. ಏನ್ ಇವತ್ತು ವಿಶೇಷವಾಗಿ ಅಂತ ಒಂದು ಬಯಕೆ ಹುಟ್ಲಿಕ್ಕೆ ಕಾರಣ? ಕಾರಣ ಇದೆ ಸ್ವಾಮಿ, ಹೋಗ್ಲಿಕ್ಕೂ ಕಾರಣ ಇದೆ. ಅಂದ್ರೆ ಇಲ್ವನ್ನಿ ನೋಡಿರಿ ದ್ವಿಜರು ಪೋಪುದನು ಸ್ವಾಮಿ. ನೋಡಿರಿ ನೋಡಿರಿ ದ್ವಿಜರು ಪೋಪುದನು ನೋಡಿರಿ ದ್ವಿಜರು ಪೋಪುದನು ನೋಡಿ, ನಿಮ್ಮಯ ಮಾವ ಮಾಡುವ ಯತ್ನವಂತೆ ನಿಮ್ಮಯ ಮಾವ ಮಾಡುವ ಯತ್ನವಂತೆ ನೋಡಿ 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 ಆಡಲಿನಧಿಕ ಸಂಭ್ರಮ ಕೊಟ್ಟಿ ಆಡಲಿ ಅಧಿಕ ಸಂಭ್ರಮ ಬಂತಿ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಆಡಲಿನಧಿಕ ಸಂಭ್ರಮತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ರಂಜಿಸುವರಂತೆ ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯತ್ನವಂತೆ ನೋಡಿ ನೋಡಿರಿ ಇಲ್ಲಿ ಬನ್ನಿ. ನೀನು ಹತ್ತಿ ಇಳಿದದ್ದು ಅಲ್ಲ, ಇಳಿದು ಹತ್ತಿದ್ದು ಸಾಲದು, ನನ್ನನ್ನು ಇಳಿಸಬೇಕು. ಹಾಗಲ್ಲ, ಮತ್ತೆ ಖಂಡಿತ ಅಲ್ಲ. ಇಲ್ಲಿಂದಲೇ ನೋಡಿ, ಸ್ವಲ್ಪ ಅಲ್ಲಿ ನೋಡಿ. ಬೆಟ್ಟದ ಕೆಳಗೆ ತಪ್ಪಲು ಪ್ರಾಂತ್ಯದಲ್ಲಿ ಜನಸಂದೋಹ, ಹಾ, 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 ಹಾ. ಗುಂಪು ಗುಂಪಾಗಿ ಸಾಕ್ತಾ ಇದ್ದಾರೆ. ಬಹಳ ಉದ್ದದ ಸರದಿ, ಹೌದಪ್ಪ. ಕಣ್ಣೆಮೆ ಹಾಯುವಷ್ಟು ದೂರದಲ್ಲೂ ಹಾ. ಬರ್ತಾ ಇದ್ದಾರೆ ಈ ಕಡೆ. ಹಾ, ಹಾ, ಹಾ. ಇಲ್ಲಿಂದ ಸಾಗುತ್ತಾ ಇದ್ದಾರೆ. ಸಾಕ್ತಾ ಇದ್ದಾರೆ. ಅಲ್ಲಿ ಹೋಗ್ತಾ ಇರುವವರು ಯಾರವರು? ಯಾರು ಅಂತ ಹೋಗಿ ನೋಡಿದವರಿಗೆ ಗೊತ್ತು. ಇಲ್ಲೇ ಇದ್ದ ನನ್ನಲ್ಲಿ ಕೇಳಿದ್ರೆ ಎಲ್ಲ ಬ್ರಾಹ್ಮಣರು. ಕೇಳಿದೆ ಕಾಣ್ತದಲ್ವ? ಹೋಗಿದ್ದೆ, ಅಥವಾ ಹತ್ತಿರ ಹೋಗಿ ನೋಡಿದಿ? ಹೋಗಿದ್ದೆ ಸ್ವಾಮಿ. ಬ್ರಾಹ್ಮಣರು ಅಷ್ಟು ಮಂದಿ. ಎಲ್ಲೋ ಏನೋ ವಿಶೇಷ ಇರಬೇಕು. ವಿಶೇಷ ಇದೆ. ಇಲ್ಲದಿದ್ರೆ ವಿಪ್ರರು ಲೋಕ ಕಲ್ಯಾಣೇಚ್ಛುಗಳಾಗಿ ಸತ್ಕರ್ಮ ನಡೆಯುವಲ್ಲಿ ಸದಾ ಸನ್ನಿಹಿತರಾಗಿರುವರು. ಇಷ್ಟು ವಿಶಾಲ ಸಂಖ್ಯೆಯಲ್ಲಿ ಹೋಗ್ತಾರೆ ಅಂದ್ರೆ ದೊಡ್ಡ ಸತ್ಕರ್ಮವೇ ಇರಬೇಕು ಸ್ವಾಮಿ. ಓ ಹೌದು, ಎಲ್ರು ಊಟಕ್ಕೆ ಹೊರಟದ್ ಹೌದು.
ಎಲ್ರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇಲ್ಲ. ಅದೇ ಊರಿನ ದೇವಾಲಯದಲ್ಲಿ ಹ. ದೈವ ಸಾನ್ನಿಧ್ಯ ಇದ್ರೂ ಕೂಡ ಉತ್ಸವ ಅಂತ ಪರ ಊರಲ್ಲಿ ಎಲ್ಲಿಯಾದ್ರೂ ಇದ್ರೆ ಆ ದಿವಸ ದೇವಾಲಯಕ್ಕೆ ಹೋಗದಿದ್ರು ನಡೀತದೆ ಅಂತ. ಆಹಾ. ಅದು ಉತ್ಸವ ಅಲ್ವಾ? ಸರಿ, ಸರಿ. ಪರ ಊರಲ್ಲಿ ಆದ್ರೂ ಉತ್ಸವ ವಿಶೇಷ ಅಂತ ಅಲ್ಲಿಗೆ ಹೋಗುದು. ಊರಲ್ಲಿದ್ದ ದೇವರನ್ನು ಅವಗಣಿಸಿದ್ದು ಅಂತ ಲೆಕ್ಕ ಅಲ್ಲ, ಆ ಉತ್ಸವಕ್ಕೆ ಪ್ರಾಶಸ್ತ್ಯ ಕಲ್ಪಿಸಿದ್ದು ಅಂತ. ಸರಿ, ಸರಿ. ಹಾಗೆ ಇಲ್ಲಿಯೂ ವಿಶೇಷ ಇರಬೇಕು ಅಂತ ನನ್ನ ಎಣಿಕೆ. ಎಲ್ರು ಊಟಕ್ಕೆ ಹೊರಟದ್ದು ಹೌದು. ಊಟಕ್ಕೆ ಹಾ ಅಲ್ಲ, ಊಟಕ್ಕೆ ಅದು ಇಷ್ಟು ಮಂದಿಯೂ ಕೂಡ ಮತ್ತೆ ಯಾವ ಕಾರ್ಯಕ್ರಮದಲ್ಲೂ ಪ್ರತ್ಯಕ್ಷವಾಗಿ ಭಾಗಿಯಾಗುವುದಕ್ಕಾಗುವುದಿಲ್ಲ. ಆದರೆ ವಿಪ್ರ ಸಂತರ್ಪಣೆಯಲ್ಲಿ ಭಾಗವಹಿಸಿ ಯಜಮಾನನಾದವನನ್ನು ಹರಸುವ ಔದಾರ್ಯದಿಂದ ಇವರೆಲ್ಲ ಹೊರಟದಿದ್ರೆ ಸಹಜವೇ ವಿಪ್ರರಲ್ವ ಸ್ವಾಮಿ. ವಿಶೇಷವಾದಂತ ಯಾಗ ಹೊರಟದವರಲ್ಲ. ಎಲ್ಲಿ ಯಾಗ? ಯಾಗ ಅಂತ ಹೇಳಿದ್ರೆ ಯಾಗ ಪ್ರಾಚೀನ ಬರ್ರಿಯಲ್ಲಿ. ಎಲ್ಲಿ? ಪ್ರಾಚೀನ ಬರ್ರಿಯಲ್ಲಿ ಯಾಗ. ಏನು ಯಾಗ? ಯಾಗ ಯಾಗದ ಹೆಸರು ಕೇಳಲಿಲ್ಲ ನೋಡಿ ನಾನು. ಬೇಡ, ಯಾರು ಯಜಮಾನ? ಯಜಮಾನ ಅಲ್ಲ ಸ್ವಾಮಿ, ಅಷ್ಟು ದೊಡ್ಡ ಯಾಗವಂತೆ. ಅಲ್ಲಿ ದಾನ ದಕ್ಷಿಣೆಯನ್ನು ಎಣಿಸಿ ಕೊಡುವುದಲ್ಲ, ಬಾಚುವುದು ದೋಚುವುದು ಕೊಡುವುದಂತೆ. ಒಳ್ಳೆ ಆಢ್ಯರೇ ಇರಬೇಕು, ಸಂಪನ್ನರೇ ಇರಬೇಕು. ಕೊಟ್ಟಷ್ಟು ಮುಗಿಯದ ಭಂಡಾರ ಇದ್ದವರಿಗೆ ತೆಗೆದು ಕೊಟ್ಟು ಅದರ ಸಾರ್ಥಕ್ಯವನ್ನು ಸಾಧಿಸುವುದಿದ್ರೆ ಸಂತೋಷವೇ. ಕೇವಲ ದಾನ ದಕ್ಷಿಣೆಯನ್ನು ಮಾತ್ರ ಅಲ್ಲ, ಮನದ ಅಭಿಷ್ಟವನ್ನು ನೆರವೇರಿಸ್ತಾರಂತೆ. ಮನದ ಅಭಿಷ್ಟ ಅಂದ್ರೆ ಇವರು ಕೇಳಿದ್ದು ಕೊಡುವುದು, ಅವರಲ್ಲಿ ಇದ್ದದ್ದು ಮಾತ್ರ. ಇವರು ಏನು ಕೇಳಿದ್ರು ಇದ್ದಲ್ಲಿಂದ ತರಿಸಿ ಆದ್ರೂ ಕೊಡುವುದೇ. ಕಡು ಸಮರ್ಥನೆ ಮಾಡಿದ್ದೀರಿ. ಖಂಡಿತ ಹೌದು, ಅಷ್ಟು ದೊಡ್ಡ ಯಾಗ ಸ್ವಾಮಿ. ಪ್ರಾಚೀನ ಬರಿಯಲ್ಲಿ ನಡೆಯುವುದದು. ಆಗ್ಲಿ, ಯಾರು ಮಾಡುವುದು ಅಂತ? ಯಜಮಾನ್ರು ಯಾರು ಅಂತ? ಅಯ್ಯೋ, ಅಷ್ಟು ದೊಡ್ಡ ಯಾಗವನ್ನು ಮಾಡ್ತಿರುವವರು ಯಾರ್ಯಾರು ಅಲ್ಲ, ಮತ್ತೆ ನಿಮ್ಮ ಮಾವ. ನನ್ನ ಅಮ್ಮನಿಗೆ ಸೋದರರಿಲ್ವಲ್ಲ? ನನ್ನ ಮಾವ ಅಂದ್ರೆ ನನ್ನ ಅಮ್ಮನ ಸೋದರರಾಗಬೇಕು. ನನ್ನ ತಾಯಿಗೆ ಸೋದರರಿಲ್ಲ. ಇಲ್ಲ. ಇಷ್ಟಕ್ಕೂ ಶಕ್ತಿ ಸ್ವರೂಪವನ್ನು ಮಾತೃಸ್ಥಾನ ಅಂತ ನಾ ಗುರುತಿಸುವುದಾದರೆ ನನಗೆ ತಾಯಿಯೂ ಸತಿಯೂ ಎಲ್ಲ ಅದೇ. ಆದ್ದರಿಂದಲೇ ನನಗೆ ಸತಿಯೇ ತಾಯಿ ಒಂದರ್ಥದಲ್ಲಿ, ತಾಯಿಯೇ ಸತಿ ಇನ್ನೊಂದರ್ಥದಲ್ಲಿ. ಸ್ವಾಮಿ, ಈಗ ತಾಯಿಯ ಅಣ್ಣನೋ ತಮ್ಮನೋ ಮಾವ ಆಗಬೇಕು. ಸಂಬಂಧದಲ್ಲಿ ಅವರು ಮಾತ್ರ ಮಾವ ಆಗುವುದಾ? ಅಲ್ಲ, ಅವರು ಮಾವ ಹೌದಲ್ಲ. ಅದು ಅವ್ರ ಮಾವ ಹೌದು, ಅವ್ರು ಮಾತ್ರ ಅಲ್ವಲ್ಲ. ಈಗ ಹೆಣ್ಣು ಕೊಟ್ಟವನು ಮಾವನೇ ಅಲ್ವೇ? ಹೆಣ್ಣು ಕೊಟ್ಟವ ಮಾವನಲ್ವೇ? ಕೊಟ್ಟರೆ ಮಾವನೇ, ಹೆಣ್ಣು ಕೊಟ್ಟರೆ ಮಾವನೇ. ಹೌದು, ನನಗೆ ಯಾರು ಹೆಣ್ಣು ಕೊಟ್ಟ ಮಾವ ಇಲ್ಲ. ಅಂದ್ರೆ ನನ್ನನ್ನು ಬಯಸಿದ ಹೆಣ್ಣಿದ್ದಾಳೆ, ಹೆಣ್ಣನ್ನು ಕೊಟ್ಟ ಮಾವ ಇಲ್ಲ ಅಂದೆ ನಾನು. ಹಾಗಲ್ಲ, ಹೆಣ್ಣು ಕೊಟ್ಟರಲ್ವ ಮಾವ ಆಗುವುದು. ಈಗ ನನ್ನನ್ನು ಮದುವೆ ಆದ ಮೇಲೆ ಸಂಬಂಧದಲ್ಲಿ ಮಾವನೇ ಅಲ್ವೇ? ನಿನ್ನನ್ನು ಮದುವೆ ಆದದ್ದು ನೀನು ಬಯಸಿದ್ರಿಂದ ಅಲ್ವ? ನಿನ್ನ ಅಪ್ಪ ಕರೆಗಟ್ಟು ನನ್ನನ್ನು ವರನಾಗ ಬರಮಾಡಿಸಿ ವಿಧಿಯುಕ್ತವಾಗಿ ವಿವಾಹ ಮಾಡಿ ಕೊಟ್ಟದ್ದೇನೂ ಅಲ್ಲ. ಹಂಬಲಿಸಿದ ನೀನು ಜೀವಯೋಗ್ಯತೆಯನ್ನು ಹೊಂದಿದ್ದರಿಂದಲೇ ಕರಗ್ರಹಣ ಮಾಡಿ ಉನ್ನತಿಗೆ ಏರಿಸಿದಾಗ ಅನಿವಾರ್ಯವಾಗಿ ಅವನ ಅಪ್ಪನ ಮಾತು ಕೇಳಿ ಒಪ್ಪಬೇಕಾಯ್ತು ಅಷ್ಟೇ ಅಲ್ವೋ? ಆದ್ದರಿಂದ ಇರ್ಲಿ, ಈಗ ನಿನ್ನ ಅಪ್ಪ ಅಂತ ನೇರ ಹೇಳುವ ಬದಲು ನಿಮ್ಮ ಮಾವ ಅಂತ ಹೀಗೆ ಸುತ್ತು ಬಳಸಿ ಒಂದು ಯಾಕೆ ಅಂತ. ನನ್ನಪ್ಪ ಅಂತ ಹೇಳಬಾರ್ದು. ಮತ್ತೆ ಯಾವ ಮದುವೆಯಾದಂತ ಹೆಣ್ಣೇ ಇರಲಿ, ಸಂಬಂಧವನ್ನು ಮಾತನಾಡುವಾಗ ಗಂಡನ ಮೂಲಕವೇ ಆಡಬೇಕಂತೆ. ಓಹೋ, ಮಾತಾಡುವಾಗ ಮಾತ್ರವ ಅಲ್ಲ, ಉಳಿದ ಯಾವ ವಸ್ತು ವಿಷಯಗಳ ಕುರಿತಾಗಿ ವ್ಯವಹರಿಸುವಾಗಲೂ ಗಂಡನಿಗೆ ಸಂಬಂಧಿಸಿಯೇ ಇರಬೇಕು. ಖಂಡಿತ. ಆಗಲಿ, ಕೈಲಾಸದ ಉನ್ನತಿಯಲ್ಲಿ ಆ ಆದರ್ಶವನ್ನು ನೀ ಪಾಲಿಸುವುದಾದ್ರೆ ನನಗೂ ಸಂತೋಷವೇ. ಸರಿ, ಆಗಲಿ. ದಕ್ಷ ಬ್ರಹ್ಮ ಅಲ್ವಾ? ಹಾಗೆ ಹೇಳಿದ್ರೆ ಅವನಿಗೆ ಇಷ್ಟ ಆಗ್ತದೆ. ಯಾಕೆ ಅಂದ್ರೆ ದೊಡ್ಡದು ಅಂತ ಬ್ರಹ್ಮ ಅಂತ ಒಂದು ಶಬ್ದ ಒಟ್ಟಿಗೆ ಉಂಟಲ್ಲ. ದಕ್ಷ ಬ್ರಹ್ಮ, ಬ್ರಹ್ಮಪುತ್ರನಾದಂತಹ ದಕ್ಷ ಬ್ರಹ್ಮ ಪ್ರಾಚೀನ ಬರಿಯಲ್ಲಿ ಯಾಗವನ್ನು ಮಾಡ್ತಾ ಇದ್ದಾರೆ. ಹೆಸರಿಲ್ಲದೆ ಯಾಗ ಮಾಡ್ತಾ ಇದ್ದಾರೆ. ಹೆಸರು ಏನಂತ ಕೇಳಲಿಲ್ಲ, ವಿಷಯ ಕೇಳಲಿಲ್ಲ, ಅದಕ್ಕೆ ಉಂಟು, ಅದಕ್ಕೆ ಹೆಸರುಂಟು. ನೀನು ಕೇಳಲಿಲ್ಲ ಅಂತ ಅಲ್ಲ, ಹೆಸರು ಇಲ್ವ? ನಾನು ಕೇಳಲಿಲ್ಲ ಅಷ್ಟೇ. ಅಷ್ಟೇ ಅಷ್ಟೇ. ವಿಶೇಷವಾದಂತ ಯಾಗ ಸ್ವಾಮಿ. ಅಯ್ಯೋ, ಆಡುವುದಕ್ಕೆ ಅಧಿಕ ಸಂಭ್ರಮವಂತೆ. ಬಂಧುಗಳೆಲ್ಲ ಬಂದು ನೆರವೇರ್ತಾರಂತೆ. ಅಷ್ಟು ದೊಡ್ಡ ಯಾಗವನ್ನು ಇಂದು ವಿಶೇಷವಾಗಿ ನನ್ನಪ್ಪ ಪ್ರಾಚೀನ ಬರಿಯಲ್ಲಿ ಮಾಡ್ತಾ ಇದ್ದಾರೆ ಸ್ವಾಮಿ. ಆಗ್ಲಿ, ಜೀವಮಾನದಲ್ಲಿ ಒಂದಾದ್ರೂ ಒಳ್ಳೆಯ ಕೆಲಸ ಮಾಡಿದ ಅಂತ ಸಮಾಧಾನ ಮಾಡುವ. ಮಾಡ್ಲಿ, ಒಳ್ಳೆ ಕೆಲಸ ಮಾಡ್ಲಿ, ಯಾಗ ಯಜ್ಞ ಮಾಡ್ಲಿ, ಒಳ್ಳೇದಾಗ್ಲಿ. ಬ್ರಾಹ್ಮಣರೆಲ್ಲ ಸಂತೋಷದಿಂದ ಹರಸಿದ್ರೆ ಅದು ಅವನಿಗೆ ಒಳ್ಳೆಯದೇ. ನಾನು ಇಷ್ಟು ಹೇಳಿದ್ರು ನಿಮಗೆ ಏನು ಅನಿಸ್ಲೇ ಇಲ್ವಾ? ಹೇಳಿದ್ರಲ್ಲ, ಮಾಡ್ಲಿ, ಒಳ್ಳೇದಾಗ್ಲಿ ಅಂತ ಇನ್ನೇನು ಅನಿಸ್ಬೇಕು? ಅಷ್ಟೇಯ? ಬ್ರಾಹ್ಮಣರಿಂದ ನಾನು ಕೇಳಿದಾಗ ನನಗೇನಾಯ್ತು ಗೊತ್ತಾ? ಕೇಳಿ ಸೈರಿಸದು ಎನ್ನ ಮನ ಅಲ್ಲಿ ಹೋಗದೆ ಸೈರಿಸದು ಎಲ್ಲ ಮನ ಅಲ್ಲಿ ಹೋಗದೆ
ಹೇಳಿ ನೀ ಇಲ್ದಿನಲ್ಲಿ ಹೇಳಿ ನೀವು ಇಲ್ದಿನಲ್ಲಿ ಕೇಳಿ ಸೈರಿಸದೆಲ್ಲ ಮಲಬಲ್ಲಿ ಹೋಗದೆ ಕೇಳಿ ಬಿಲ್ದಿನಲ್ಲಿ ಲೀಲೆಯಿಂದ ಕಿಳ ವೈಭವಗಳ ನೋಡಿ ಇದ್ದು ಲೀಲೆಗಿಲ್ದ ಕೀಳ ವೈಭವಗಳ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ಹೇಳಿ ನೀವೇ ಕೇಳಿ ಸೈರಿತದು ಎಲ್ಲ ಮನ ಅಲ್ಲಿ ಹೋಗದೆ ಹೇಳಿ ನೀವು ಹೇಳಿಗೆ ಇಲ್ದಿನಲಿ ಬ್ರಾಹ್ಮಣರಿಂದ ನಮ್ಮ ಅಪ್ಪ ಮಾಡುವಂತ ಯಾಗವನ್ನು ಕೇಳಿ ತಿಳಿದಾಗ ನನಗೆ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಅಲ್ಲ, ಇದು ವಿರೋಧಿಗಳು ಹೇಳಬೇಕಾದ ಮಾತು. ಅಂದ್ರೆ? ನೀ ಒಂದು ವಿರೋಧಿ ಆಗ ಮಾತು. ಅವ್ರು ಅಷ್ಟೊಳ್ಳೆ ಕೆಲಸ ಮಾಡ್ತಾರೆ, ದೊಡ್ಡ ಕೆಲಸ ಮಾಡುವಾಗ ಕೇಳಿ ಸಹಿಸಲಿಕ್ಕೆ ಆಗುವುದಿಲ್ಲ ಅಂತ ಅದು ವಿರೋಧಿಗಳು ಹೇಳುವ ಮಾತು. ಮೊದಲಾಗಿ ನೀನು ಹಾಗೆಲ್ಲ ಮಾತಾಡ ಕೇಳಿ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ದಲ್ಲ ನಾನು. ಆಹಾ. ಮತ್ತೆ ಅಬ್ಬಾ, ಅಷ್ಟು ಸಂತೋಷ ಆದದ್ದು ಸ್ವಾಮಿ ನನಗೆ. ಸಂತೋಷ ಸಹಿಸುವುದಕ್ಕಾಗಲಿಲ್ಲ, ಖಂಡಿತ ವರ್ತಮಾನ ಅಲ್ಲ. ಆಹಾ. ಆಗ್ಲಿ ಆಗ್ಲಿ, ಅಷ್ಟು ದೊಡ್ಡ ಯಾಗವನ್ನು ನಮ್ಮ ಅಪ್ಪ ಮಾಡ್ತಾ ಇದ್ದಾರಂತೆ. ಯಾವಾಗ್ಲೂ ಮಾಡ್ತಾ ಇದ್ರೆ ಆಶ್ಚರ್ಯವೂ ಇಲ್ಲ, ಆಘಾತವೂ ಇಲ್ಲ. ಬದುಕಿನಲ್ಲಿ ಇಂಥದ್ದೆಲ್ಲ ಒಮ್ಮೆ ಮಾಡುವಾಗ ಅದು ಆಘಾತ ಹೌದು, ಮಧುರವಾದದ್ದೇ, ಒಳ್ಳೆಯದ್ದೇ. ಒಂದು ಆಘಾತ ಆಗಿರ್ಬೇಕು ನಿನಗೆ. ಅಪ್ಪ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರಂತ ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಅಂತ ಆದ್ಮೇಲೆ ಎಲ್ರಿಗೂ ಹೇಳಿಕೆ ಹೋಗಿದೆಯಂತೆ. ನನ್ನ ಅಕ್ಕಂದಿರೆಲ್ಲ ಹೋಗಿದ್ದಾರಂತೆ, ಬ್ರಾಹ್ಮಣರು ಹೇಳಿದ್ದು ಅವರ ಮನೆ ಅಂಗಳದಲ್ಲೇ ಹೋದದಂತೆ. ಹಾ, ಅವರಿಗೆ ನೇರ ಹೋಗಬಹುದಿತ್ತು, ಮನೆ ಅಂಗಳದಲ್ಲಾಗಿ ಹೋಗುದು ಬೇಡಿತ್ತು. ಏನೋ ಬ್ರಾಹ್ಮಣರು ಆಡಿದಿರಪ್ಪ. ಅಗ್ರಹಾರದ ಬ್ರಾಹ್ಮಣರೆಲ್ಲ ಹೋಗ್ತಾ ಇದ್ದಾರೆ, ಎಷ್ಟು ಮಂದಿ ನೋಡಿ ಹೋಗ್ತಾ ಇರುವುದು ಅಂತ ಆದ್ಮೇಲೆ ಇನ್ನು ನಾವು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ ಸ್ವಾಮಿ. ಹೇಳಿ. ಅಲ್ಲ, ನಾನು ಅಲ್ಲಿಂದ ಎದ್ದು ಇಲ್ಲಿ ಬಂದಿದ್ದೇನೆ, ಈಗ ಇಲ್ಲಿಂದ ಎಲ್ಲಿಗೆ ಹೇಳಬೇಕು? ಇಲ್ಲಿಂದ ಇಬ್ರು ಜೊತೆಯಾಗಿ ಹೇಳೋಣ, ಎದ್ದು ಹೋಗೋಣ. ನಮ್ಮ ಅಪ್ಪ ಮಾಡುವಂತ ಯಾಗದಲ್ಲಿ ನಾವು ಇಂದು ಪಾಲ್ಗೊಂಡು ಅಲ್ಲಿ ಇವತ್ತೊಂದೇ ದಿವಸ ಇದ್ದು ನಾಳೆ ಬರುವ. ಇವತ್ತು ಆ ಸಂಭ್ರಮವನ್ನು ಕಣ್ಣಾರೆ ಕಂಡು ನಾಳೆ ಬರುವ ಸ್ವಾಮಿ. ಹೇಳಿ ಹೇಳಿ ಹೋಗುವ. ಅಕ್ಕಂದಿರೆಲ್ಲ ಬ್ರಾಹ್ಮಣರ ಮನೆ ಬಾಗಿಲಲ್ಲಿ ಹೋದದ್ದು. ಅವರಿಗೆ ಯಾರು ಹೇಳಿ? ಯಾರು ಹೇಳಿಕೆ ಹೋಗಿದೆ ಅಂತೆ. ಅಂದ್ರೆ ಬ್ರಾಹ್ಮಣರೇ ಹೇಳಿ ನಿಮ್ಮ ಅಕ್ಕಂದಿರೆಲ್ಲ ಹೊರಟ ಅವ್ರಿಗೆ ಹೇಳಿಕೆ ಹೋಗಿ, ಹೇಳಿಕೆ ಹೋದ ಮೇಲೆ ಅಕ್ಕಂದಿರು ಭಾವಂದಿರೆಲ್ಲ ಒಟ್ಟಿಗೆ ಹೊರಟಿದ್ದಾರೆ. ಇವರಿಗೆ ಬ್ರಾಹ್ಮಣರಿಗೆ ಯಾರು ಹೇಳಿದ್ದು? ಅವರಿಗೂ ಹೇಳಿಕೆ ಬಂದಿದೆ ಅಂತೆ. ಅವರಿಗೆ ಹೇಳಿಕೆ ಬಂದಿದೆ. ಅಕ್ಕಂದಿರಿಗೂ ಬ್ರಾಹ್ಮಣರೆಲ್ಲ ಹೇಳಿಕೆ ಇದ್ದು ಹೋಗುದು. ಅದಾದ್ರೂ ಹೋಗ್ಲಿ, ಅವರು ನಾವಿಲ್ಲೇ ಇರುವ, ನಾವು ಹೋಗುದು ಬೇಡ. ಅವ್ರಿಗೆ ಹೇಳಿಕೆ ಬಂದಿದೆ, ನಮಗಿಲ್ಲ. ಸ್ವಲ್ಪ ಸುಮ್ಮನೆ ಸ್ವಾಮಿ. ಯಾವಾಗ್ಲೂ ನೀವು ಹೀಗೆ, ನನಗೆ ಗೊತ್ತುಂಟು. ಒಮ್ಮೆಲೆ ನಾನು ಸಂತೋಷ ಪಡಬೇಕು ಅಂತ ಕೆಲವೊಂದು ವಿಚಾರವನ್ನು ನನ್ನಲ್ಲೇ ಹೇಳದೆ ಮನಸ್ಸಿನಲ್ಲಿ ಇರಿಸಿಕೊಳ್ಳುವುದು ನೀವು. ನನಗೆ ಗೊತ್ತಿದೆ ನಿಮಗೆ ಹೇಳಿಕೆ ಬಂದಿದೆ. ಒಮ್ಮೆಲೆ ನನ್ನ ಸತಿಗೆ ಸಂತೋಷ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಅದನ್ನು ನನ್ನಲ್ಲಿ ಹೇಳದೆ ನೀವು ಸುಮ್ಮನಿದ್ದೀರಿ. ನನಗೆಲ್ಲ ಅರ್ಥ ಆಗ್ತಿದೆ ಸ್ವಾಮಿ, ನಿಮ್ಮ ಮನಸ್ಥಿತಿ ಏನೆಂಬುದನ್ನು ನಾನು ತಿಳಿದವಳೆ. ನನಗೆ ಗೊತ್ತಿದೆ ಸ್ವಾಮಿ, ಹೇಳಿಕೆ ಬಂದಿದೆ, ನಾವಿಷ್ಟು ತಡ ಮಾಡೋದು ಬೇಡ. ನಿನ್ನ ಅಪ್ಪ ಹೀಗೊಂದು ಯಾಗ ಮಾಡುವುದು ಗೊತ್ತಿದ್ರೆ ಇಷ್ಟು ಮಂದಿ ಹೋದಾರು ಅಂತಲೂ ಊಹಿಸುವುದಕ್ಕೆ ಬರ್ತದೆ. ನಾ ಹೇಳದಿದ್ರೆ ಅವಳಿಗೆ ತಾನಾಗಿ ವಿಷಯ ತಿಳಿದಿದ್ರೆ ಹೇಳದಿದ್ದ ನನ್ನದು ಅಪಚಾರವಾಗ್ತದೆ ಅಂತ ನಾನು ಮೊದಲಿಗೆ ತಿಳಿಸ್ತಿದ್ದೆ. ಅಂದ್ರೆ ಒಂದು ಆಳು ಬಂದು ನನಗೆ ಇಂತಹ ವರ್ತಮಾನವನ್ನು ನೀಡಿದ್ದಿಲ್ಲ. ಈ ಯಾಗಕ್ಕೆ ಬರಬೇಕು ಅಂತ ದಕ್ಷಿಣ ಪರವಾಗಿಯೋ ಪ್ರಾಚೀನ ಬರಿಯ ಪರವಾಗಿಯೋ ಯಾರು ಕರೆದದ್ದಿಲ್ಲ. ಇನ್ನೀಗ ಮಗಳ ಗಂಡನಿಗೆ ಹೇಳುವುದು ಬೇಡ, ಮಗಳಿಗೆ ನೇರ ಹೇಳಿಕೆ ಕಳಿಸುವ ಅಂತ ನಿನಗಾದ್ರೂ ಬಂದಿದ್ರೆ ನಾವು ಯೋಚನೆ ಮಾಡುವ. ನಿನಗೆ ಯಾರಾದ್ರೂ ಬಂದು ಅಲ್ಲಿಂದ? ನನಗೆ ಯಾರು ಹೇಳಿಕೆ ಕೊಡ್ಲಿಲ್ಲ. ಅಲ್ಲ, ಕೆಲವೊಮ್ಮೆ ನಾನು ಅಪ್ರಿಯನಾದ್ರಿಂದ ಮಗಳು ಹೇಗೂ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಮಗಳಿಗೆ ಮಾತ್ರ ಹೇಳಿಕೆ ಅಂತ ಅದೇ ಹೇಗಾಗ್ತದೆ? ಆಗುದಿಲ್ಲ. ಹಾಗಾದ್ರೆ ನಿನಗೂ ಹೇಳಿಕೆ ಇಲ್ಲ, ನನಗೂ ಹೇಳಿಕೆ ಇಲ್ಲ. ಅವ ಉಂಟು
ವಿಷಯ ಅಂತ ಅರ್ಹತೆ ಇರುವಾಗ ಹೋಗುವುದು ನಮ್ಮ ಘನತೆಗೆ ಮಾನ್ಯವಲ್ಲ. ಬಿಟ್ಟು ಬಿಡು. ಹೇಳ್ಬೇಕಂತಿಲ್ಲ. ಅದೇಗೆ ಅರುಗಿಸಬೈದು ಚಿತವೆನ ಬೇಡ, ಅರುಗಬೇಕೆಂಬುದಿಲ್ಲ, ಅರುಗಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಲ್ತನ ಗೃಹ ಕರಸನ ಗೃಹಗಳಿಗೆ ಅರುಗಬೇಕೆಂಬುದಿಲ್ಲ. ನಮಗೆ ಹೇಳಿಕೆ ಇಲ್ಲ, ಆದ್ರಿಂದ ನಾವು ಹೋಗುವುದು ಸರಿಯಲ್ಲ. ನಮಗೆ ಅಂತಲ್ಲ, ಯಾರಿಗೂ ಹೇಳಿಕೆ ಇಲ್ಲದೆ ಹೋಗುವುದು ಸಭ್ಯತೆ ಅಲ್ಲ, ಶಿಷ್ಟಾಚಾರ ಅಲ್ಲ. ತಿಳಿದಿದೆ ಸ್ವಾಮಿ. ನಿಮ್ಮ ಸತಿಯಾಗಿ ನಾನು ತಿಳಿದವಳು. ಆಹಾ. ಹೇಳಿಕೆ ಇಲ್ಲದೆ ಹೋಗಬಾರದು, ಬರಿಗಾಲಿನಲ್ಲಿ ನಡಿಬಾರದು, ನಿಂತು ನೀರು ಕುಡಿಬಾರದು, ಎರಡು ಕೈಗಳಿಂದ ತಲೆಯನ್ನು ತುರಿಸಿಕೊಳ್ಳಬಾರದು, ಸದಾಚಾರ ಎಲ್ಲ ಗೊತ್ತುಂಟು ನಿನಗೆ. ಹೊಸ್ತಿಲ ಮೇಲೆ ನಿಲ್ಲಬಾರದು. ಹೌದು. ಇದನ್ನೆಲ್ಲ ನಾನು ತಿಳಿದವಳೆ. ಒಳ್ಳೇದು ಒಳ್ಳೇದು. ಆದ್ರೆ ಕೆಲವೊಂದು ಕಡೆಗೆ ನಾವು ಹೋಗಬೇಕಾದ್ರೆ ಹೇಳಿಕೆ ಬೇಕಂತಿಲ್ಲ ಸ್ವಾಮಿ. ಕೆಲವು ಕಡೆಗೆ ಮಾತ್ರ ಹೇಳಿಕೆ ಇಲ್ಲದೆ ಹೋಗುವುದು, ಹೇಳಿಕೆ ಇಲ್ಲದೂ ಹೋಗಬಹುದು. ಕೆಲವು ಕಡೆಗೆ ಮಾತ್ರ. ಹೌದೌದು. ಯಾವುದು ಅಂತಲೂ ಗೊತ್ತುಂಟ. ತಿಳಿದಿದೆ. ಯಾವುದೆಲ್ಲ? ಈಗ ಗುರುಮಠದಲ್ಲಿ ವಿಶೇಷವಾದಂತ ಕಾರ್ಯಕ್ರಮವನ್ನು ನೆರವೇರುತ್ತದೆ. ಪ್ರತ್ಯೇಕವಾಗಿ ಶಿಷ್ಯರಿಗೆಲ್ಲ ಹೇಳಿಕೆ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ, ಗುರುಮಠ ಅಂತಂದ್ರೆ ತಮ್ಮ ನೆಲೆ ಅಲ್ಲವೇ? ವಿದ್ಯೆ ಇಲ್ಲದಂತಹ ವ್ಯಕ್ತಿತ್ವಕ್ಕೆ ಔನ್ನತ್ಯವೂ ಇಲ್ಲ, ಒಂದು ಸ್ಥಾಯಿಯಾದ ನೆಲೆಯೂ ಇರುವುದಿಲ್ಲ. ಆದ್ರಿಂದ ನೆಲೆ ಕಲ್ಪಿಸುವಂತಹ ನೆಲ ಅವರದ್ದೇ ಆಗ್ತದೆ. ಅಂತ ಆದ ಮೇಲೆ ತಾ ಕಲಿತಂತ ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮ, ಅದರಲ್ಲಿ ನಾನು ಪಾಲ್ಗೊಳ್ಬೇಕು, ನನಗೆ ಪ್ರತ್ಯೇಕವಾದಂತ ಹೇಳಿಕೆ ಬರಲಿಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಶಿಷ್ಯನಾದವ ಆ ಗುರುಮಠದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗ್ತದೆ. ಹೇಳಿಕೆ ಇಲ್ಲದೆ ಹೋಗಬೇಕು. ಗುರುಮಠದ ಕಾರ್ಯಕ್ರಮವನ್ನು ಶಿಷ್ಯ ಮುಂದಿದ್ದು ನಡೆಸಿಕೊಡ್ಬೇಕು ಅಂತ ಆದ ಮೇಲೆ ಅವರ ಹೇಳಿಕೆ, ಮನೆಯ ಕಾರ್ಯಕ್ರಮ. ಅಲ್ಲಿ ಹೇಳಿಕೆ ಮುಖ್ಯವಾಗುವುದಿಲ್ಲ. ಬೇಡ. ಹಾಗೆ ಅರಸನ ಗ್ರಹಕ್ಕೆ ಅರಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮ, ಪ್ರಜಾವರ್ಗದವರಿಗೆಲ್ಲ ಪ್ರತ್ಯೇಕವಾಗಿ ಅರಸನಾದವ ಹೇಳಲಿಕ್ಕೆ ಆಗುವುದಿಲ್ಲ. ಅವನಿರುವಂತ ನಾಡದು, ಅವನ ಆಳುವಂತ ದೊರೆ ಅವನು. ಅರಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮ ಅವನದ್ದೇ ಅಲ್ವೇ ಅದು? ಖಂಡಿತ. ಹೇಳಿಕೆ ಇಲ್ಲದೆ ಅಂತ ಕುಳಿತುಕೊಳ್ಳುವುದಲ್ಲ, ಅದರಲ್ಲಿ ಅವ ಪಾಲ್ಗೊಳ್ಳಬೇಕಾಗ್ತದೆ. ಅರಮನೆಯ ಉತ್ಸವ ನಾಡ ಸಂಭ್ರಮ ಅಲ್ವೇ? ಆದ್ದರಿಂದಲೇ ನಾಡ ಮಂದಿಯಲ್ಲ ಒಗ್ಗೂಡಿ ಮಾಡಿದರೆ ಮಾತ್ರ ಅದು ವೈಭವೋಪೇತವಾದ ರಾಜೋತ್ಸವ ಆಗ್ತದೆ. ಖಂಡಿತ. ಆದ್ದರಿಂದಲೇ ಎಲ್ಲರೂ ಹೇಳಿಕೆ ಇಲ್ಲದೆ ಸ್ವಇಚ್ಛೆಯಿಂದ ಭಾಗವಹಿಸಬಹುದು. ಹಾಗೆ ತವರಿನಲ್ಲಿ ಇದ್ದಂತ ಹೆಣ್ಣೊಬ್ಬಳು ತನ್ನ ಗಂಡನ ಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ, ನನ್ನ ಗಂಡ ಹೇಳಿಕೆ ಕೊಡ್ಲಿಲ್ಲ, ನಾನು ಹೋಗುವುದು ಸರಿಯಲ್ಲ ಅಂತ ಕುಳಿತುಕೊಳ್ಳುವುದಲ್ಲ. ತಾ ಹೊಕ್ಕ ಮನೆಯದು, ತನ್ನ ಗಂಡನ ಮನೆ, ಅಲ್ಲಿ ನಡೆಯುವಂತ ಕಾರ್ಯಕ್ರಮ, ಅದರಲ್ಲಿ ಅವಳು ಮುಂಚಿತವಾಗಿಯೇ ಪಾಲ್ಗೊಳ್ಳಬೇಕು. ಅಲ್ಲಿ ಹೇಳಿಕೆ ಎನ್ನುವುದು ಬೇಡ. ಹಾಗೆ ತನ್ನ ಗಂಡನ ಮನೆಯಲ್ಲಿ ಇರುವಾಗ ತಾ ಹುಟ್ಟಿದಂತ ಮನೆ ಅಂದ್ರೆ ತವರ ಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮ, ನನಗ ಅಪ್ಪ ಅಮ್ಮ ಹೇಳಿಕೆ ಕೊಡ್ಲಿಲ್ಲ, ನಾನು ಹೋಗುವುದು ಸರಿಯಲ್ಲ ಅಂತ ಕುಳಿತುಕೊಳ್ಳುವುದಲ್ಲ. ಮಗಳಾದವಳು ತವರ ಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಮುಂಚಿತವಾಗಿಯೇ ಹೋಗಿ ಪಾಲ್ಗೊಳ್ಳಬೇಕು. ಈ ಎಲ್ಲ ಸ್ಥಳಕ್ಕೆ ಹೋಗಬೇಕಾದ್ರೆ ಹೇಳಿಕೆ ಬೇಕಂತಿಲ್ಲ ಸ್ವಾಮಿ. ಸರಿ ಉಂಟು, ಹೇಳಿದ್ ಸರಿ ಉಂಟು, ಸರಿ ಇದೆಯಲ್ಲ? ಸರಿ. ಅದೀಗ ಇಲ್ಲಿ ಯಾಕೆ ಹೇಳಿದ್ದು? ನನ್ನ ತವರ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮ ಅದು ನಿನಗನ್ನು ಆಗುದಿಲ್ಲ. ಈಗ ನೀನು ಹೇಳಿದ 4 ಪ್ರಕರಣವನ್ನು ನಾವು ಇನ್ನೊಂದು ಆಯಾಮದಿಂದ ವಿವೇಚಿಸುವ. ನಾವು ಏನ್ ಹೇಳಿ? ಗುರುವಿನ ಗೃಹಕ್ಕೆ ಹೇಳಿಕೆ ಇಲ್ಲದ ಶಿಷ್ಯ ಹೋಗಬಹುದು. ವಿದ್ಯಾಭ್ಯಾಸದ ಅವಧಿಯಲ್ಲಿ ಅನುಚಿತವಾದ ವರ್ತನೆಗಾಗಿ ಗುರು ಪ್ರಕೋಪಕ್ಕೆ ಒಳಗಾಗಿ ಗುರುಕುಲದಿಂದಲೇ ಬಹಿಷ್ಕೃತನಾದವ ಮುಂದೆ ಯಾವಾಗಲೂ ಕಾರ್ಯಕ್ರಮ ಆಗುವಾಗ ನನ್ನ ಗುರುಮಠದಲ್ಲಿ ನಡೆಯುವ ಕಾರ್ಯಕ್ರಮ ಅಂತ ಹೇಳಿಕೆ ಇಲ್ಲದೆ ಹೋಗಬಹುದು? ಹೋಗಬಾರದು. ಗುರುಮಠದಿಂದಲೇ ಹೊರ ಹಾಕಲ್ಪಟ್ಟ ಶಿಷ್ಯ ಅವ ಹೇಳಿಕೆ ಇಲ್ಲದೆ ಹೋಗ್ಲಿಕ್ಕಿಲ್ಲ, ಹೋಗಬಾರದು. ರಾಜ್ಯದ್ರೋಹದ ಕೃತ್ಯ ಮಾಡಿ ದಂಡನೆಯಾಗಿ ರಾಜ್ಯಬಾಹಿರತೆ ಯಾವ ಪ್ರಜೆಗೆ ಕಲ್ಪಿತವಾಗಿದೋ ನನ್ನ ಅರಸನ ಮನೆಯ ಕಾರ್ಯಕ್ರಮ ಅಂತ ರಾಜ್ಯಬಾಹಿರನಾದವನು ಆ ಕಾಲದಲ್ಲಿ ಬರಬಹುದು? ಖಂಡಿತ ಹೋಗಬಾರದು. ಬಂದರು ದಂಡನೆಯ ಮತ್ತೆ ಅಲ್ವಾ? ಈಗ ಪತಿಗೃಹದಲ್ಲಿ ತನ್ನ ಶೀಲದಿಂದ ಆಚಾರದಿಂದ ಪತಿಯ ಕೋಪಕ್ಕೆ ಕಾರಣವಾಗಿ ಪತಿಯೇ ವಿರಹದಲ್ಲಾದ್ರೂ ಇರ್ತೇನೆ, ನಿನ್ನ ಸಾಂಗತ್ಯ ಬೇಡ ಅಂತ ಅವಳನ್ನು ದೂರೀಕರಿಸಿರುವಾಗ ಒಂದು ಕಾರ್ಯಕ್ರಮ ನಿರ್ಣಯ ಮಾಡ್ತಾನೆ. ಅವ್ರು ನನ್ನನ್ನು ದೂರ ಮಾಡಿರ್ಲಿಕ್ಕೆ ಕಾರ್ಯಕ್ರಮ ಇರುವಾಗ ಹೋಗುತ್ತೇನೆ ಅಂತ ಹೆಂಡತಿಗೆ ಬರುವುದಕ್ಕೆ ಆಸ್ಪದ ಉಂಟು? ಯಾವ ಮುಖದಲ್ಲಿ ಹೋಗುದವರು? ಇಲ್ಲ, ಮುಖವೇ ಇಲ್ಲ. ಅಲ್ವಾ? ತಂದೆ ತಾಯಂದಿರು ಕೈ ಬಿಟ್ಟ ಮಗುವಿಗೆ ತವರಿನಲ್ಲಾಗುವ ಕಾರ್ಯಕ್ರಮಕ್ಕೆ ಹೋಗುವ ಔಚಿತ್ಯ ಉಂಟ? ನೀ ಬೇಸರ ಆಗಬೇಡ, ವಿಷಯ ಮಾತ್ರ ನೋಡು. ಅಲ್ವೋ? ಈ 4 ನೆಲೆಯಲ್ಲಿ ನೀನು ಹೇಳಿದ ನ್ಯಾಯವನ್ನು ಒಪ್ಪಿಯೂ ಕೂಡ ಒಂದು ಅಪವಾದ ಉಂಟು ಅಂದದ್ದು.
ಈಗ ಇದನ್ನು ಎಲ್ಲಿಗೆ ಹೇಗೆ ಅನ್ವಯಿಸಿಕೊಳ್ಳಬೇಕು ಅಂತ ನಿನ್ನ ವಿವೇಕಕ್ಕೆ ಬಿಡ್ತೇನೆ. ನೀನೀಗ ಯಾವ ಸ್ಥಿತಿಯಲ್ಲಿದ್ದಿ, ನಿನ್ನ ತಂದೆ ತಾಯಿಯಂದಿರು ನಿನ್ನನ್ನು ಹೇಗೆ ನೋಡಿಕೊಂಡಿದ್ದಾರೆ ನಿನಗೆ ಅರ್ಥ ಆದರೆ ಹೋಗಬೇಕು ಅಂತ ಅತ್ಯುತ್ಸಾಹ ತೋರಿದವಳೆ ಸರಿ, ಹೋಗದಿರುವುದೇ ಸರಿ ಅಂತ ನಿರ್ಣಯಕ್ಕೆ ಬರ್ತಿ ಅಲ್ವಾ? ಹಾಗಲ್ಲ ಸ್ವಾಮಿ. ಯಾವತ್ತು ನಾನು ಏನನ್ನು ಕೇಳಿಕೊಂಡವಳಲ್ಲ, ಆದ್ರೂ ನನ್ನ ಎಲ್ಲ ಆಸೆಗಳನ್ನು ನೆರವೇರಿಸುತ್ತಾ ಬಂದವರು ನೀವು. ಅದೌದು. ಇಷ್ಟೆತ್ತರಕ್ಕೆ ನಾನಿಂದು ಏರಿದೇನಂತಾದ್ರೆ ಅದಕ್ಕೆ ಕಾರಣರಾದವರು ನೀವಲ್ವ ಸ್ವಾಮಿ? ಹೌದು. ಅಂತ ಆದ್ಮೇಲೆ ತವರು ಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ನಾವು ಹೋಗೋಣ ಅಂತ ಹೇಳಿದ್ರು ನೀವು ಮನಸ್ಸು ಮಾಡ್ತಾ ಇಲ್ಲ. ನೀನು ಕೇಳದೆ ನಿನ್ನ ಅಭೀಪ್ಸೆಯನ್ನು ಈಡೇರಿಸ್ತಾ ಬಂದದ್ದು ಯಾಕೆ ಗೊತ್ತೋ? ಯಾಕೆ? ಅದನ್ನು ಈಡೇರಿಸಿದ್ರೆ ನಿನಗೆ ಆನಂದ ಆಗುತ್ತದೆ ಅಂತ. ಈಗ ಕೇಳಿಯೂ ಅದನ್ನು ಈಡೇರಿಸುವಲ್ಲಿ ಆಸಕ್ತಿ ಇಲ್ಲ ಯಾಕೆ ಗೊತ್ತೋ? ಇದನ್ನು ನಾನು ಈಡೇರಿಸಿದ್ರಿಂದ ನಿನಗೆ ಆನಂದ ಆಗುವುದಿಲ್ಲ ಅಂತ ನನಗೆ ತಿಳಿದಿದೆ ಸ್ವಾಮಿ. ಕೇವಲ ನಿಮ್ಮ ಹೊರಗಿದ್ದು ನೀವೇನೆನ್ನುವುದನ್ನು ತಿಳಿದವಳಲ್ಲ, ನಿಮ್ಮೊಳಗಿದ್ದು ನೀವೇನೆನ್ನುವುದನ್ನು ಅರ್ಥವಿಸಿಕೊಂಡವಳು ನಾನು ಸ್ವಾಮಿ. ಏನೋ ಇದೆ. ಅರ್ಥ ಆಯ್ತಲ್ಲ? ಅರ್ಥ ಆಗಿದೆ. ಆಗಲಿ ಹಾಗೆ, ಅಷ್ಟ ಅರ್ಥ ಆದ್ರೆ ಆಯ್ತು. ಏನೋ ಉಂಟು ಅಂತ ಗೊತ್ತಾದ ಮೇಲೆ ಇನ್ನು ಹಠ ಮಾಡ್ಲಿಕ್ಕಿಲ್ವಲ್ಲ. ಏನೋ ಒಂದು ಕಾರಣ ಉಂಟು ಪ್ರಬಲವಾಗಿ, ಆದ್ರಿಂದ ಹೋಗುವುದು ಬೇಡ ಅಂತ ನಿರ್ಣಯಿಸಿದ್ರೆ ಆಯ್ತು. ಏನೋ ಇದೆ ಎನ್ನುವುದನ್ನು ನಾನು ತಿಳಿದೆ, ಆದ್ರೆ ಅದು ಏನೆನ್ನುವುದು ಅನ್ನುವುದು ನನಗೆ ಬೇಕು. ನೋಡು, ಅದು ಹೇಳಬಹುದು ಅಂತ ಆಗಿದ್ರೆ ಯಾವತ್ತೂ ಹೇಳ್ತಿರ್ಲಿಲ್ವ ಸ್ವಾಮಿ? ಈಗ ಅದು ಇದ್ದಾಗಲೇ ಹೇಳ್ತಿದ್ದೆ. ಹೇಳಿದ್ರೆ ತೊಡಕುಂಟು ಎಂಬುದರಿಂದ ಹೇಳದೇ ಇರುವಾಗ ಮತ್ತೆ ಅದಕ್ಕೆ ನಿರ್ಬಂಧಿಸಬಾರದು. ಗಂಡ ಹೆಂಡಿರ ಮಧ್ಯದಲ್ಲಿ ಹೇಳಲಾಗದ ವಿಷಯ ಇರ್ತದ? ಇರಬೇಕು. ಇರಬಾರ್ದು. ಯಾಕೆ ಇರಬೇಕು ಗೊತ್ತಾ? ಯಾಕೆ? ಈಗ ಗಂಡ ಹೆಂಡಿರು ಮಿತ್ರರಂತೆ ಅಂತ ಒಂದು ರೂಢಿ ಆಚಾರ ಉಂಟು. ಸತ್ಯ. ಮಿತ್ರರ ಲಕ್ಷಣದಲ್ಲಿ ಯಾವುದು ಒಂದು ಗೊತ್ತೋ? ಯಾವುದು? ಗುಹ್ಯವಾಗಿಡಬೇಕಾದದ್ದನ್ನು ಗುಹ್ಯವಾಗಿಯೇ ಇಡುವುದು ಮಿತ್ರ ಲಕ್ಷಣ. ಈಗ ಮೈತ್ರಿ ಬಂಧವೇ ದಾಂಪತ್ಯ ಅಂತ ಒಪ್ಪಿದರೆ, ಯಾವ ರಹಸ್ಯವನ್ನು ಹೇಳಿದರೆ ದಾಂಪತ್ಯದ ಸೌಖ್ಯಕ್ಕೆ ಬಾಧೆ ಉಂಟಾಗ್ತದೋ ಅದನ್ನು ರಹಸ್ಯವಾಗಿಯೇ ಇಡಬೇಕು. ಮಾತ್ರ ಅಲ್ಲ, ಇನ್ನೂ ನೇರಾಗಿ ಹೇಳುದಿದ್ರೆ, ನಾನೇ ಒಂದು ವಿಷಯದಿಂದ ನೊಂದಿರುವಾಗ ಅದನ್ನು ನೀನು ತಿಳಿದರೆ ನನಗಿಂತ ಹೆಚ್ಚು ನೋಯ್ತೇ ಇಲ್ಲೋ? ಆದ್ರಿಂದಲೇ ಬೇಡ ಅಂತ. ಇಲ್ಲ ಸ್ವಾಮಿ, ಕೇವಲ ನಿಮ್ಮ ಸುಖದಲ್ಲಿ ನಾನು ಸಹಭಾಗಿಯಾಗಿ ಇರ್ತೇನೆ ಅಂತ ಬಂದವಳಲ್ಲ. ನಿಮ್ಮ ದುಃಖದಲ್ಲಿಯೂ ನನಗೆ ಪಾಲೆನ್ನುವುದು ಬೇಕು, ನಿಮ್ಮ ನೋವಿನಲ್ಲಿಯೂ ನನಗೆ ಪಾಲೆನ್ನುವುದು ಬೇಕು ಸ್ವಾಮಿ. ದುಃಖದ ಸುದ್ದಿ ಬೇಡ ಅಂತ ಇದ್ದವರಿಗೆ ಆದ್ರೂ ನಾವು ಧೈರ್ಯವಾಗಿ ಹೇಳಬಹುದು, ಸ್ವಲ್ಪ ಅವಳು ಅನುಭವಿಸಲಿ ಅಂತ. ದುಃಖದಲ್ಲೂ ಪಾಲು ಬೇಕು ಅಂತ ಕೇಳುವಷ್ಟು ಒಳ್ಳೆ ಹೆಂಡತಿ ಆದ್ರೆ ಎಷ್ಟು ಪಾಲು ಕೊಡಬೇಕು ಅಂತ ವಿವೇಚನೆ ಗಂಡನು ಮಾಡಬೇಕು. ಅವಳು ಹೇಗೋ ಅನುಭವಿಸ್ತಾಳೆ ಅಂತ ಎಲ್ಲ ದುಃಖವನ್ನು ಅವಳ ಮೇಲೆ ಏರುವುದಲ್ಲ. ಇಲ್ಲ ಸ್ವಾಮಿ, ನನಗೆ ಬೇಕು. ಏನು ಬೇಕು? ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ನೋವಿದೆ ಎನ್ನುವುದು ನನಗೆ ಅರ್ಥವಾಯಿತು. ಈಗ ಯಾರಾದ್ರೂ ಬಯಸಿ ನನಗೆ ಅಳಬೇಕು ಹೇಳಿ ಅಂತ ಕೇಳಲಿಕ್ಕೆ ಇಲ್ಲ, ನನಗೆ ಆ ನೋವೇನೆನ್ನುವುದು ನನಗೆ ತಿಳಿಬೇಕು. ತಿಳಿದೀಗ ಏನು? ನನಗೆ ತಿಳಿಬೇಕು ಸ್ವಾಮಿ. ಈಗ ನೋಡಿ, ಹೇಳಿದ್ರೆ ನನಗೆ ನೋವಾಗ್ತದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಮುಚ್ಚಿಟ್ಟುಕೊಂಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲೇ ಇರಿಸಿಕೊಂಡು ನೀವು ಅದು ಎಷ್ಟು ಸಮಯದಿಂದ ನೋವನ್ನು ಅನುಭವಿಸ್ತಾ ಇದ್ದೀರೋ ಏನೋ ನಾನು ಅರಿಯೆ. ಅದು ಸರಿಯೇ ಸ್ವಾಮಿ? ಸರಿಯಲ್ಲ. ನೋಡಿ, ನನಗೆ ವಿಷಯ ಏನಂತ ತಿಳಿಬೇಕು, ಹೇಳಿ. ನಿನ್ನ ಅಪ್ಪನ ಬಗ್ಗೆ ನಾನು ಅಪ್ರಿಯವಾದದ್ದು ಆಡಬೇಕಾಗ್ತದೆ. ಆಯ್ತು. ಈಗ ನಿನ್ನ ಅಪ್ಪನ ಬಗ್ಗೆ ಆಯ್ತು, ನಾನು ಅಸತ್ಯ ಆಡುವುದಲ್ಲ, ಇದ್ದದ್ದನ್ನೇ ಹೇಳುದು. ಆದ್ರೆ ನಿನ್ನ ಅಪ್ಪನ ಬಗ್ಗೆ ಅದು ನಿನಗೆ ಹಿತ ಆಗುವುದಿಲ್ಲ. ನಾನು ಈಗಲೇ ಹೇಳ್ತೇನೆ, ನಿನ್ನ ಮನಸ್ಸಿನಲ್ಲಿ ಒಂದು ಗೌರವದ ಗೋಪುರದ ಮೇಲಿದ್ದಾರೆ ನಿನ್ನ ಅಪ್ಪ. ಅದು ಯಾಕೆ ಅದನ್ನು ಈಗ ಅವಮಾನದ ಪಾತಳಿಗೆ ಇಳಿಸಬೇಕು? ನೀವು ಏನೇ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನೇ ಹೇಳುವುದಲ್ವೇ? ಏನದು? ನನ್ನ ಮನಸ್ಸಲ್ಲಿರುವುದಲ್ಲ, ಆ ದಿನ ನಿನ್ನ ಅಪ್ಪ ಮಾಡಿದ್ದನ್ನು ಹೇಳುವುದು. ಏನದು? ಹಿಂದಲ್ಲ, ಹಿಂದೆ ಒಂದಿನ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ಬಂದನು ದಕ್ಷನ ಹೇಳದ ಬಗೆಗೆ ನಿಂದಿಸಿ ಜರೆದನ್ನ ನುಡಿದಂತ ನುಡಿಯ ನಿಂದಿಸಿ ಜರೆದೆಲ್ಲ ನುಡಿದಂತ ನುಡಿಯ ಎಲ್ದಿಗದನು ನಾ ಮರೆವೆನೇ ಪರಿಯ
ಬ್ರಹ್ಮರಿಂದ ಪ್ರವರ್ತಿತವಾದ ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗಿ ಹೋದದ್ದು ನೆನಪುಂಟಾ? ಹೋದವರು ನೀವು, ಕ್ಷಿಪ್ರವಾಗಿ ಮರಳಿದ್ದೆ, 1000 ವರ್ಷ ಕಳೆದು ಬರುವುದು ಅಂತ ಹೇಳಿ ಹೊರಟೆ. ಹೇಳಿ ಹೋದವರು. ಕ್ಷಿಪ್ರವಾಗಿ ಮರಳಿದ ಕಾರಣ ಕೇಳಿದಾಗ ಇಷ್ಟು ಸಮಯ ನಾನಿದ್ರೆ ಸಾಕಲ್ಲಿ ಅಂತ ಆಡಿದ್ದೆ. ಆಡಿದ್ದೀರಿ, ಅಷ್ಟೇ ಹೇಳಬೇಕಾದದ್ದು ಅಂತ ನೀನು ಒಪ್ಪಿದ್ದೆ. ಸತ್ಯ. ಆಗಲ್ಲ ನೀನು ಹೀಗಿರ್ಲಿಲ್ಲ. ನಾ ಹೇಳಿದಷ್ಟಕ್ಕೆ ಸಮಾಧಾನ ಆಗ್ತಿದ್ದೆ. ಮತ್ತೆ ಮತ್ತೆ ನಾ ಹೇಳದಿದ್ದದ್ದನ್ನು ಕೇಳಿ ಪಡೆಯುವಂತಹ ಅರಿಯುವಂತಹ ಆ ಛಲ ಇರ್ಲಿಲ್ಲ. ಹಾಗಲ್ಲ ಸ್ವಾಮಿ. ಅಲ್ಲ, ಒಂದು ಅಪೂರ್ವವಾದ ಬೆಳವಣಿಗೆ ಇದು ಅಂದದ್ದು ನಾನು. ಇರ್ಲಿ, ಅಲ್ಲಿ ನಾನು ಇರುವಾಗ ಅಪ್ರಿಯವಾದ ಒಂದು ಘಟನೆ ಘಟಿಸಿ ಹೋಯಿತು. ಏನದು? ಮುನಿಮನೀಷಿಗಳ ನೆರೆದ ಸಭೆ, ಸುಮನಸ ವರ್ಗದ ಪ್ರತಿನಿಧಿಗಳೆಲ್ಲವೂ ವಿರಾಜಿತರಾದಂತಹ ಸಭೆ. ಸಭೆ ಆರಂಭ ಆದ ಮೇಲೆ ಜ್ಞಾನಮಥನ ಆಗ್ತಾ ಇರುವಾಗ ಬ್ರಹ್ಮಸೂನುವಾದಂತಹ ದಕ್ಷನಾಗಮನ ಆಯ್ತು. ನಿನ್ನ ಅಪ್ಪ ಬಂದ್ರ ತಡಾಗಿ. ಹಾಗೆ ಹೇಗೆ? ಕೆಲವೊಂದು ಕಾರ್ಯಕ್ರಮಕ್ಕೆ ನಮ್ಮ ಅಪ್ಪ ಹೋಗುವಾಗ್ಲೇ ತಡ ಆಗುವುದು. ಅಂದ್ರೆ ಹೊರಡುತ್ತೆ ತಡಾಗಿ ಅಂತಲ್ಲ? ಯಾಕೋ? ಯಾಕೆ ಅಂತದ್ದು ಅಲ್ಲ, ಬ್ರಹ್ಮಸೂನುಗಳಲ್ಲಿ ಈಗ ನಾವು ಬೇಗ ಹೋದ್ರೆ 10ರೊಂದಿಗೆ 11 ಆಗುತ್ತೇವೆ ಅಂತ ಅಳುಕಿದ್ದವರಾದ್ರೆ ತಡಾಗಿ ಹೋಗಬೇಕು. ತಾವು ಎಲ್ಲಿ ಹೋದರೂ ಪ್ರತ್ಯೇಕವಾಗಿ ಕಾಣುವಂತಹ ಛಾತಿ ಇದ್ದವರಿಗೆ, ವ್ಯಕ್ತಿತ್ವ ಇದ್ದವರಿಗೆ ಯಾಕೆ ತಡ ಆಗಬೇಕು? ಸಿಕ್ಕಿದಷ್ಟು ಸಾಕಾಗುವುದಿಲ್ಲ ಮರ್ಯಾದೆ ಮನ್ನಣೆ. ಆದ್ದರಿಂದಲೇ ತಡಾಗಿ ಬಂದಾಗ ಸುರವೃಂದವೇ ಎದ್ದು ಇದಿರಾಯಿತು, ಮಾನ್ಯತೆಯನ್ನು ಕಲ್ಪಿಸಿತು. ಆದರೆ ಅಧ್ಯಕ್ಷ ಪೀಠ ವಿರಾಜಿತನಾದಂತಹ ನಾ ಮಿಸುಕಾಡದೆ ಇದ್ದದ್ದನ್ನು ನೋಡಿ ದಕ್ಷ ಕತ್ತಿಗೊಂಡ. ಅಪ್ಪನ ಸಿಟ್ಟು ನಖಶಿಖಾಂತ ಅಲ್ಲ ಸ್ವಾಮಿ, ಕುಣಿತಿದ್ದಾನೆ. ಹೌದೌದು, ಸಿಟ್ಟಿನಲ್ಲಿ ಕುಣಿಯುವುದು ಅಂತ ಹೇಳುವುದಿಲ್ವೋ? ಅಲ್ಲ, ಈಗ ಅಧ್ಯಕ್ಷ ಪೀಠದಲ್ಲಿದ್ದವರು ನೀವು. ಹೌದು, ಹೇಳ್ಬೇಕಿತ್ತಂತೆ, ಮಾನಿಸಬೇಕಿತ್ತಂತೆ. ಅಧ್ಯಕ್ಷ ಪೀಠದಲ್ಲಿದ್ದಂತ ನೀವು ಎದ್ದು ಮಾನಿಸುವುದಕ್ಕುಂಟೆ? ಹೇಳದಿದ್ರು ಮಾತಿನಿಂದ ಉಚಿತವಾದಂತಹ ನುಡಿಗಳ ಮೂಲಕವಾಗಿ ನಾನು ಅವನನ್ನು ಮಾನಿಸಬೇಕಾಗಿತ್ತಂತೆ. ಓಹೋ, ಅದಲ್ಲದಿದ್ರು ಒಂದು ದೇಹಚರ್ಯೆಯಿಂದಲಾದ ಅವನನ್ನು ಗುರುತಿಸಬೇಕಾಗಿತ್ತು ಅಂತ ಆಡಿದ. ಅದಾವುದನ್ನು ಮಾಡದೆ ನಾನು ಸದಾಶಿವನೆಂಬ ಅಹಂಕಾರದಿಂದ ಈಶತಾನೆಂದೆಂಬ ಅಹಂಕಾರ ಇಂದಿವಗೆ ಈಸು ಗರ್ವವು ಅಡರಿತಲ್ಲ ಅಂದ. ಆಗ ಹೇಳಿದ್ದು, ಗರ್ವ ಇಲ್ಲದೆ ನಿಮ್ಮ ಮಗಳ ಗಂಡಲ್ವೋ ಅಂತ ಅಲ್ಲಿದ್ದವರು ಯಾರು ನೆನಪಿಸಿದರು. ನೆನಪಿಸಿದ ಕಾಲದಲ್ಲಿ ಸರಸಿಜಾಸನೆಂದ ನುಡಿಗೆ ಮರುಳಾಗಿ ಮಗಳಿಗೆ ಇವ ಗಂಡ ಆದೀತು ಅಂತ ಒಪ್ಪಿದ್ದು. ಈಗ ನೋಡಿದ್ರೆ ನಾ ಕೊಟ್ಟಂತಹ ನಿರ್ಣಯವೇ ತಪ್ಪು ಅಂತ ಕಾಣ್ತದೆ. ಪರಿಕಿಸಲು ಕೋಡಗನ ಕೈಗೆ ಮಾಲಿಕೆ ಕೊಟ್ಟ ತೆರನಾದು ದಕಟೆನ್ನ ವಿಧಿ. ಕೋಡಗನ ಕೈಗೆ ಮಾಲಿಕೆ ಕೊಟ್ಟ ಹಾಗೆ. ಹೌದೌದು ಹೌದು ಸ್ವಾಮಿ, ಓ ಕೋಡಗನ ಕೈಗೆ ಒಬ್ಬ ಮಾಲಿಕೆಯನ್ನು ಕೊಡುವುದಕ್ಕೆ ಮುಂದಾಗ್ತಾನಂತಾದ್ರೆ ಕೊಟ್ಟವನಿಗೆ ಏನ್ ಹೇಳ್ಬೇಕಾಗ್ತದೆ ಹೇಳಿ? ಅಲ್ಲ, ಕೊಟ್ಟವ ಏನೂ ಇರ್ಲಿ, ಅವ ಕೊಟ್ರಲ್ವ ನಾವು ಯೋಚಿಸಬೇಕಾದ್ದು. ಅದೇ ಇದು ಅದಲ್ಲ, ಮಾಲಿಕೆ ತಾನಾಗಿ ನನ್ನ ಕೊರಳನ್ನು ಸೇರಿದ್ದು. ಆದ್ದರಿಂದ ಕೊಡದೇ ಉಳಿದಂತಹ ಅವ ಕೋಡಗಾದದ್ದು ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಆದ್ರೆ ಅವ ಅಲ್ಲಿ ಸರ್ವರ ಸಮಕ್ಷದಲ್ಲಿ ಸಭಾ ಮಧ್ಯದಲ್ಲಿ ಹಾಗೆ ಹೇಳ್ತಾ ಹೋದ. ಆದ್ರೆ ಲೋಕಮಾನ್ಯನಲ್ವ ಅಂತ ಕೇಳಿದ್ರೆ ಸ್ಥಾನ ಇಲ್ವಂತೆ, ಜಪಾನುಷ್ಠಾನ ಮೊದಲೇ ಇಲ್ವಂತೆ. ನನಗೆ ಸ್ಥಾನ ಯಾವುದು ಅಂತ ಕೇಳಿದ್ರೆ ಸ್ಮಶಾನವಂತೆ. ಮೈಯಲ್ಲೆಲ್ಲ ಏನು ಅಂತ ಕೇಳಿದ್ರೆ ಭಸ್ಮಾಂಗನಂತೆ. ಸೈನಿಕರಾಗಿರುವವರು ವಿಶಾಲವಾದಂತಹ ಪ್ರಮಥಗಣ, ಅದರಲ್ಲಿ ಭೂತ ಪ್ರೇತ ಪಿಶಾಚಾದಿಗಳೇ ಇರುವುದು. ಆದ್ದರಿಂದ ಇವನು ಅಮಾನ್ಯನಿದ್ದಾನೆ ಅಂತ ಆಡಿದ. ಅಮಾನ್ಯನೇ ಹೌದಾದ್ರೆ ಲೋಕದಲ್ಲಿ ಪೂಜ್ಯನಾಗ್ತಾನೆ ಅಂತ ಪ್ರಶ್ನೆ ತಾನಾಗಿ ಬರುವುದಿಲ್ವೋ? ಆಗ ಉತ್ತರ ಹೇಳಿದ, ಅಸುರರು, ಅತಿಮಾಂಸಾಹಾರಿಗಳು, ಪಾಖಂಡಿಗಳು, ವಸುದೆಗೆ ಅಗ್ಗದ ದೈವ ಆದದ್ದರಿಂದ ನನ್ನನ್ನು ಮಾನಿಸುವುದು ಬಿಟ್ರೆ ನನ್ನ ಯೋಗ್ಯತೆಯಿಂದ ಅಲ್ಲ. ಆದ್ದರಿಂದ ಒಂದು ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗುವುದಕ್ಕೆ ಅದಕ್ಷನಾದ ಪರಶಿವ ಅಲ್ವೇ ಅಲ್ಲ ಅಂತ ಕೊಸರಿ ಸಭೆಯಿಂದ ಹೊರವಂಟ. ಇದು ಈ ಹಿಂದೆ ನಡೆದ ಪ್ರಕರಣ. ನಾನು ಇದ್ದೇನೆ ಎಂಬಲ್ಲಿಗೆ ಅವ ಬಹಿಷ್ಕಾರ ಆಗುತ್ತಾನೆ, ಅವ ಇರುವಲ್ಲಿಗೆ ನಾವಾಗಿ ಹೋಗಬಹುದು. ಹಾಗಲ್ಲ ಸ್ವಾಮಿ, ನನ್ನಪ್ಪ ಹಾಗೆ. ಹೇಗೆ? ಅವರು ಮನಸ್ಸಿನಲ್ಲಿ ಇದ್ದ ಆಡುವುದಲ್ಲ. ಇದೊಂದು ಪ್ರಯೋಗ ನಾ ಕೇಳಿದ್ದೇನೆ. ಆಗಾಗ ಮನಸ್ಸಲ್ಲಿಲ್ಲದೆ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲ, ನನ್ನಪ್ಪ ಹಾಗೆ. ನಿನ್ನಪ್ಪ ಅಂತಲ್ವೇ, ಮಾತೇ ಹೊರಡುವುದಿಲ್ಲ. ಮಾತಿಗೆ 4 ಸ್ಥಾಯಿ ಉಂಟು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. 4ನೇದು ವೈಖರಿ. ಪರ ಅಂದ್ರೆ ಎಲ್ಲಿಂದ? ನಾಭಿ ಮೂಲದಿಂದ ತೊಡಗಬೇಕು. ಇದಲ್ಲಿಂದ ಬಂದದ್ದಲ್ಲ, ಅಲ್ಲಿದ್ದಲ್ಲ, ಮಾತೇ ಬರುವುದಿಲ್ವೇ? ಹಾಗಲ್ಲ ಸ್ವಾಮಿ. ಅಂದ್ರೆ ಕೆಲವೊಮ್ಮೆ ನಾವಿಂತವರಿಗೆ ಇಂಥದ್ದೇ ಹೇಳ್ಬೇಕಂತ ಯೋಚನೆ ಮಾಡಿ ಹೇಳ್ತೇವೆ. ಅಂದ್ರೆ ಗಂಭೀರವಾಗಿ ಹೇಳಿದ್ದಲ್ಲ. ಇದು ಹಾಗಲ್ಲ. ಇದು ನನ್ನ ಅಪ್ಪ ಕೆಲವೊಮ್ಮೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸ್ಲಿಕ್ಕೆ ಗೊತ್ತಾಗುವುದಿಲ್ಲ, ಕೆಲವೊಮ್ಮೆ ನೆನಪು ಆಗುದಿಲ್ಲ ಅವರಿಗೆ. ಅದು ಒಳ್ಳೇದು ಮಾತಾಡಿದ್ರೆ ನಾವು ಸಂತೋಷ ಪಡಬಹುದಿತ್ತು, ಕೆಟ್ಟದಕ್ಕೂ ಅದೇ ಅಲ್ವೋ? ತೊಡಗಿದ್ರೆ ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ, ಕೆಟ್ಟದ್ದು ಮುಂದುವರಿಯುತ್ತಾ ಇರ್ತದೆ. ಮಗಳಾಗಿ ನನ್ನ ಅಪ್ಪನ ಬಗ್ಗೆ ತಿಳಿದವಳು, ಅವರ
ಅವ್ರು ಆಡಿದ್ದಷ್ಟೇ ಬಿಟ್ರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇರಿಸಿಕೊಳ್ಳುವವರಲ್ಲ ಸ್ವಾಮಿ ಅವರು. ನೀ ಸಣ್ಣ ಕೋಪ ಬರ್ತದೆ ಅವರಿಗೆ. ನೀನು ಸಣ್ಣವಳಿರುವಾಗ ನಿನ್ನ ಅಪ್ಪನ ದುರ್ಬುದ್ಧಿಯು ಸಣ್ಣದಿತ್ತು. ನೀ ದೊಡ್ಡದಾದ ಮೇಲೆ ಅವನ ದುರ್ಬುದ್ಧಿಯು ದೊಡ್ಡದಾಗಿದೆ. ಆದರೆ ನೀನು ನನ್ನ ಜೊತೆಯಲ್ಲಿದ್ದರಿಂದ ಬೆಳೆದ ದುರ್ಬುದ್ಧಿಯ ವಿಶ್ವರೂಪ ದರ್ಶನ ನಿನಗೆ ಆಗಲಿಲ್ಲ. ಆ ದ್ವೇಷದಲ್ಲೇ ಇಂದು ಕರೆಯಲಿಲ್ಲ. ವಾಜಪೇಯ ನಾಮಕವಾದಂತಹ ಯಾಗವೊಂದನ್ನು ಮಾಡಿದ, ಆಪ್ತೇಷ್ಟರನ್ನು ಮಾತ್ರ ನೆರಹಿದ. ಶಿವನಿಲ್ಲದೆ ಯಾಗ ಸಾಧ್ಯ ಅಂತ ಅರ್ಥ ಆದ ಮೇಲೆ ಲೋಕಲೋಕಾಂತರಕ್ಕೆ ವ್ಯಾಪಕವಾದಂತಹ ಮಹತ್ತರವಾದ ಸತ್ರವೊಂದನ್ನು ಆಯೋಜಿಸಿ, ಅದಕ್ಕೆ ಕೇಳಿದ್ದೆ ಹೆಸರೆಂತದು ಅಂತ. ಇಲ್ಲಿ ನಿಜವಾಗಿ ಕರೆಯಬೇಕಾದದ್ದು ಯಾರನ್ನು ಅಂತ ಪೂರ್ವ ನಿರ್ಣಯ ಇರುವುದಲ್ಲ, ಕರೆಯಬಾರದವರು ಯಾರು ಎಂಬುದು ಪೂರ್ವ ನಿರ್ಣಯ ಇರುವುದು. ಸಾಧಾರಣವಾಗಿ ಎಲ್ಲರನ್ನು ಕರೆಯಬೇಕು ಅಂತ ಹೊರಡುವಾಗ ಕೆಲವರ ಹೆಸರು ಬಿಟ್ಟು ಹೋಗ್ತದೆ. ಮುಖ್ಯವಾಗಿ ನಾವು ಯಾರಿಗೆ ಹೇಳಬೇಕು ಅಂತವರ ಹೆಸರು ಬಿಟ್ಟು ಹೋಗ್ತದೆ. ಆದ್ರೆ ಇಲ್ಲಿ ಹಾಗಲ್ಲ. ಮುಖ್ಯವಾಗಿ ಯಾರು ಬರಲೇ ಕೂಡದೋ ಅವರನ್ನು ನಿರ್ಣಯಿಸಿ ತೊಡಗಿದ ಯಾಗ. ಶಿವ ಪರಿವಾರಕ್ಕೋ ಶಿವನಿಗೋ ಹೇಳಿಕೆ ಕೊಡಕೂಡದು. ಅವರಿಗೆ ಹೇಳದೆ ಯಾಗ ಮಾಡುವುದಕ್ಕಾಗ್ತದೋ ಇಲ್ವೋ ನೋಡುವ ಅಂತ ತೊಡಗಿದ ದಕ್ಷನ ಅದ್ದರಕ್ಕೆ ನಾವು ಹೋದರೆ ಅವಮಾನ ತಪ್ಪುವುದಿಲ್ಲ. ಬಯಸಿ ಬಯಸಿ ಈಗ ರೂಢಿಯಲ್ಲಿ ಒಂದು ಮಾತುಂಟು ಭೂಲೋಕದಲ್ಲಿ, ಮಾರ್ಗದಲ್ಲಿ ಹೋಗ್ತಾ ಇದ್ದದನ್ನು ಕ್ರಯ ಮಾಡಿ ಮನೆಯೊಳಗೆ ತರುವುದು ಅಂತ. ಮಾರ್ಗದಲ್ಲಿ ಹೋಗ್ತಾ ಇದ್ದ ಮಾರಿಯನ್ನು ಕ್ರಯ ಮಾಡಿ ಮನೆಯೊಳಗೆ ತರುವುದು ಅಂತ. ಈಗ ಕೈಲಾಸದ ತಪ್ಪಲಲ್ಲಿ ಸಾಗಿ ಹೋಗುತ್ತಾ ಉಂಟು ವರ್ತಮಾನ. ಅದನ್ನು ನಾವು ಮನೆಯೊಳಗೆ ಮನದೊಳಗೆ ತಂದು ಬೇಡದಿದ್ದಂತಹ ಉಪದ್ಯಾಪವನ್ನು ನಾವು ಯಾಕೆ ಸೃಷ್ಟಿ ಮಾಡುವುದು? ಆ ಕಾರಣದಿಂದ ಅವಮಾನವಾಗುವಂತಹ ಕಡೆಗೆ, ಶಿವದ್ವೇಷದಿಂದ ಪ್ರವೃತ್ತವಾಗುವ ಯಾಗಕ್ಕೆ ನಾನು ಹೋಗುವುದಿಲ್ಲ, ನೀನು ಹೋಗುವುದು ಬೇಡವೇ ಬೇಡಗೋಗದಿರೋ ಪವತನವ ಆಡಿ ಕೆಡಿಸದಿರಿ. ಬೇಡ ಹೋಗದಿರೋ ಪವತನವ ಆಡಿ ಕೆಡಿಸದಿರಿ ಎಂದು ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ದುಂಬಿಗೋ ನಿಡುತ್ತ ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ದುಂಬಿಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರಿ. ಹಾಡಬೇಡಿ, ಬೇಡ ಅಂತ ಮಾತ್ರ ಹೇಳಬೇಡಿ. ಯಾಕೆ? ಈ ಪ್ರಪಂಚದಲ್ಲಿ ಒಂದು ಆಗಬಾರದು ಅಂತ ನೀವು ಆಡಿದ ಮೇಲೆ ಅದು ಆಗುವುದಕ್ಕುಂಟೆ. ಯಾಗಕ್ಕೆ ನೀನು ಹೋಗುವುದು ಬೇಡ ಅಂತ ಹೇಳಿದ ಮೇಲೆ ನನಗೆ ಹೋಗ್ಲಿಕ್ಕಿದೆಯೇ ಹೇಳಿ? ಹೋಗಬಾರದು ಅಂತ ಆಡಬೇಡಿ ಸ್ವಾಮಿ. ಬೇಡ ಎನ್ನುವಂತ ಮಾತನ್ನು ಆಡಿ ಕೆಡಿಸದಿರಿ. ಬ್ರಾಹ್ಮಣರಿಂದ ವಿಷಯವನ್ನು ಕೇಳಿ ತಿಳಿದ ಮೇಲೆ ಆ ಯಾಗದಲ್ಲಿ ಪಾಲ್ಗೊಳ್ಬೇಕು. ನನ್ನ ತವರಿನಲ್ಲಿ ನಡೆಯುವಂತ ಯಾಗ. ಒಂದೇ ಒಂದು ಆಸೆಯನ್ನು ಹೊತ್ತು ನಿಮ್ಮ ಬಳಿಯಲ್ಲಿ ಬಂದು ನಾನು ಆಡಿಕೊಂಡೆ ಸ್ವಾಮಿ. ನೀವು ಮಾಡ್ತಾ ಇದ್ದೀರಿ ದ್ವೇಷದಿಂದಲೇ ನನ್ನ ಅಪ್ಪ ಮಾಡುವಂತ ಯಾಗ ಅಂತ. ಹಾಗೆ ಹೇಳ್ಬೇಡಿ ಸ್ವಾಮಿ. ಆ ಯಾಗದಲ್ಲಿ ನಾವು ಪಾಲ್ಗೊಳ್ಬೇಕು, ನಾವು ಹೋಗಬೇಕು. ಹೋಗುದು ಬೇಡ ಅಂತ ಮಾತ್ರ ಹೇಳ್ಬೇಡಿ ಸ್ವಾಮಿ. ನಾವು ಹೋಗೋಣ, ನಾವು ಹೋಗುವ ಸ್ವಾಮಿ. ನೋಡಿ ಪುರಗರ ಬಲ್ತಿವಲ್ ಗತಿ ಕೇಡಿನುತ ನಿಶ್ಚಯಿಸಿ ಮಿಗೆ ಮಾತಾಡದತಿ ಮೌನವನು ತಾಳ್ದಿರಲಿಂದಳಭುಜಾಕ್ಷಿ ಮೋಡಿ ಪುರಗರ ಪರವಶಳಾಗಿದ್ದಾರೆ. ಮಾತು ಅರ್ಥ ಆಗುವುದಿಲ್ಲ ಅಂತಲ್ಲ, ಅದನ್ನು ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದಾರೆ. ಬೇಡ ಹೋಗದಿರು ಅಂತ ಆಡಿದ್ರೆ ಕೆಡ್ತದೆ ಅಂತಾಳೆ.
ಅವ ಯಾಗ ಮಾಡಿದ್ದೇ ಕೆಟ್ಟದ್ದಕ್ಕೆ ಅಂತ ಆಡಿದ್ರೆ ಅದನ್ನು ಒಪ್ಪುವುದಿಲ್ಲ. ನಾನು ಹೇಳಿದ್ರೆ ಅದರಿಂದ ಕೆಟ್ಟದ್ದಾಗ್ತದೆ ಅಂತ. ಈಗ ಹಾಗಾದ್ರೆ ಕೆಡುಕಾಗುವುದು ಯಾವುದರಿಂದ ಅಂತ ಆಯ್ತು? ನಾ ಹೇಳಿದ್ದರಿಂದ, ನಾ ಮಾತಾಡಿದ್ದರಿಂದ ಕೆಟ್ಟದ್ದಾಗುವುದು. ಇವಳ ಅಪ್ಪ ಮಾಡಿದ್ದೆಲ್ಲ ಸರಿ ಆಗ ಸರಿ. ನಾನು ಹೇಳಿದ್ದರಿಂದ ಕೆಡುವುದು ಬೇಡ, ಮಾತಾಡಬಾರ್ದು ಅಂತ ಹೇಳಿದ್ದು. ಆಡಿ ಕೆಡಿಸದಿರಿ ಅಂತ. ಬೇಡ, ಆಡುವುದೇ ಇಲ್ಲ ನನಗೇನು. ನಿಲ್ಲದು ಮನವಲ್ಲಿ ಹೋಗದೆ, ನಿಲ್ಲದು ಮನ ಅಲ್ಲಿ ಹೋಗದೆ, ಪ್ರಾಣ ದುರ್ಲಭ ಕಳುಹಿಸಲಾಗದೆ, ಪ್ರಾಣ ದುರ್ಲಭ ಕಳುಹಿಸಲಾಗದೆ, ನಿಲ್ಲದೆ ಬಗೆ ನಾಳಿಗಿಲ್ದಳು, ನಿಲ್ಲದೆ ಬಗೆ ನಾಳಿಗಿಲ್ದಳು, ಪತಿಗಲ್ಲವ ಪಿಡಿದು ಮುತ್ತಿಸಿದಳು, ಪತಿಗಲ್ಲವ ಪಿಡಿದು ಮುತ್ತಿಸಿದಳು, ನಿಲ್ಲದು ಮನವಲ್ಲಿ ಹೋಗದೆ, ಪ್ರಾಣ ದುರ್ಲಭ ಕಳುಹಿಸಲಾಗದೆ, ವಲ್ಲಭ ಬ್ರಾಹ್ಮಣರಿಂದ ವಿಷಯವನ್ನು ಕೇಳಿದ ಮೇಲೆ ನಾನು ನಾನಾಗಿ ಇಲ್ಲ ಸ್ವಾಮಿ. ಅಪ್ಪ ಮಾಡುವಂತ ಯಾಗದಲ್ಲಿ ಪಾಲ್ಗೊಳ್ಬೇಕೆನ್ನುವುದು ಒಂದೇ ನನ್ನ ಮನಸ್ಸಿನಲ್ಲಿ ಇರುವುದು. ನನ್ನ ಮನಸ್ಸೆನ್ನುವುದು ಸ್ಥಿಮಿತದಲ್ಲಿ ಇಲ್ಲ ಸ್ವಾಮಿ. ನಾನು ಯಾಗದಲ್ಲಿ ಪಾಲ್ಗೊಂಡ್ರೆ ಮತ್ತೆ ಮನಸ್ಸೊಂದು ಸ್ಥಿತಿಗೆ ಬರುವುದಕ್ಕೆ ಸಾಧ್ಯ. ಸ್ವಾಮಿ, ನಾವು ಹೋಗೋಣ, ನಮ್ಮ ತವರು ಮನೆಗೆ ನಾವು ಹೋಗೋಣ, ಅಪ್ಪ ಮಾಡುವಂತ ಯಾಗದಲ್ಲಿ ಪಾಲ್ಗೊಳ್ಳೋಣ. ಇವತ್ತಿದ್ದು ನಾಳೆ ಬರೋಣ. ನಿಮಗೆ ಬರುವುದಕ್ಕೆ ಮನಸ್ಸಿಲ್ಲ ಅಂತಾಯಿತು, ಆದ್ರೆ ನನ್ನನ್ನಾದ್ರೂ ಕಳುಹಿಸಿಕೊಡಬಹುದಲ್ಲ. ನಿನ್ನ ತವರು ಮನೆಯಲ್ಲಿ ನಡೆಯುವಂತ ಯಾಗಕ್ಕೆ ಹೋಗಿ ಬಾ ಗೌರಿ ಅಂತ ಒಂದೇ ಒಂದು ಆಡಿದ್ರೆ ನಾನು ಹೋಗುವುದಿಲ್ವೇ? ಅದು ಅರ್ಥ ಆಯ್ತು ಸ್ವಾಮಿ. ಯಾವತ್ತೂ ನನ್ನ ನಗಲಿ ಇದ್ದವರಲ್ಲ ನೀವು. ಬಿಟ್ಟಿರುವುದಕ್ಕೆ ಕಷ್ಟ ಆಗ್ತದಲ್ವಾ? ಇಲ್ಲ ಸ್ವಾಮಿ, ಇವತ್ತು ನನ್ನ ಅಪ್ಪನ ಮನೆಯಲ್ಲಿ ನಡೆಯುವಂತ ಯಾಗ, ಇವತ್ತು ಆ ಯಾಗದಲ್ಲಿ ಪಾಲ್ಗೊಂಡು ನಾಳೆ ಬರ್ತೇನೆ. ನನ್ನನ್ನು ಕಳುಹಿಸಿಕೊಡಿ ಸ್ವಾಮಿ, ನಾಳೆ ಬರ್ತೇನೆ, ನಾನು ನಾಳೆ ಬರ್ತೇನೆ, ಕಳುಹಿಸಿ. ಮಾತಾಡದಿರ್ಪುದೇ ಕೆಂಬಳು, ಮಾತಾಡಿ ಸ್ವಾಮಿ. ಮಾತಾಡದಿರ್ಪುದೇ ಕೆಂಬಳು, ತಾನೇ ಮಾತಾಡುತ್ತಿರಗಿ ಬೀಳ್ಗುಂಬಳು, ತಾನೇ ಮಾತಾಡುತ್ತಿರಗಿ ಬೀಳ್ಗುಂಬಳು, ಮಾತಾಡೋದು ಬೇಡ, ನಾವು ಹೋಗುವುದೇ, ನಾವು ಹೋಗ್ತೇನೆ. ಕಾತುರೆ ತುಂಬಿತ್ತು ನಡೆವಳು ನಡೆವಳು, ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು, ಕಾತುರದಿಲ್ದಿತ್ತು ನಡೆವಳು ನಡೆವಳು, ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು, ನೀವನ್ನು ಮಾತಾಡಿ. ಮಾತಾಡದಿರ್ಪುದೇಕೆ ವಲ್ಲಭ
ಏನಂತ ಭಾವಿಸುವುದು ಹೇಳಿ? ಮಾತಾಡಿ ಸ್ವಾಮಿ, ಒಂದೇ ಒಂದು ಮಾತಾಡಿ, ಒಂದು ಮಾತನ್ನು ನನಗೆ ಹೇಳಿ. ಗೌರಿ, ನಿನ್ನಪ್ಪ ಮಾಡುವಂತ ಯಾಗಕ್ಕೆ ನಾನು ಬರುವುದಿಲ್ಲ, ನನಗ ಮನಸ್ಸಿಲ್ಲ, ನೀನಾದ್ರೂ ಹೋಗಿ ಬಾ ಅಂತ ಒಂದೇ ಒಂದು ಮಾತನ್ನು ಹೇಳಿ ನನ್ನನ್ನು ಕಳುಹಿಸಿ ಕೊಡಿ ಸ್ವಾಮಿ. ಹೋಗಿ ಬರ್ತೇನೆ, ನಾನು ನಾಳೆ ಬರ್ತೇನೆ. ಮಾತಾಡಿ. ಬೇಡ ಬಿಡಿ, ನೀವು ಮಾತಾಡುವುದು ಬೇಡ. ನಾವು ಹೋಗ್ತೇನೆ, ನಾವು ಹೋಗುವುದೇ. ನೀವು ಆಡಿದ್ದೇ ನನಗಿಂದು ನೆನಪಾಗ್ತಾ ಇದೆ. ಮೌನಂ ಸಮ್ಮತಿ ಲಕ್ಷಣ ಅಂತ. ನಿಮಗೂ ಮನಸ್ಸಿದೆ ಅಂತ ಆಯ್ತು, ಒಪ್ಪಿಗೆ ಇದೆ ಅಂತ ಆಯ್ತು. ನಾನು ಹೋಗ್ತೇನೆ, ನಾವು ಹೋಗುವುದೇ. ನಾವು ಹೋಗ್ತೇನೆ ನಾನು ಗಂಡ ಕಳುಹಿಸಿ ಕೊಡದೆ ಯಾವ ಹೆಂಡತಿಗೆ ಹೋಗುವುದಕ್ಕೆ ಸಾಧ್ಯ ಹೇಳಿ? ಹೇಗೆ ಹೋಗುವುದಕ್ಕೆ ಸಾಧ್ಯ? ಸ್ವಾಮಿ, ಒಂದು ಮಾತಲ್ಲಿ ಹೇಳಿ ನನ್ನನ್ನು ಕಳುಹಿಸಿ ಕೊಡಿ. ಹೇಳಿ, ಮಾತಾಡಿ. ಬೇಡ ಬಿಡಿ, ನೀವು ಮಾತಾಡುವುದು ಬೇಡ. ನಾವು ಹೋಗ್ತೇನೆ, ನಾವು ಹೋಗುವುದೇ. ನಾವು ಹೋಗ್ತೇನೆ ನಾನು. ಓ, ಇದಾ? ಸರಿ ಸ್ವಾಮಿ, ನಾನು ಯಾಗಕ್ಕೆ ಹೋಗುವುದಿಲ್ಲ. ನನ್ನಪ್ಪ ಮಾಡುವಂತ ಯಾಗಕ್ಕೆ ನಾನು ಇಲ್ಲೇ ಇರ್ತೇನೆ. ಆಗಿನಿಂದ ಹೇಳಿದೆ ಕುಳಿತುಕೋ, ಕೂತುಕೋ, ಮೊದಲು ಕುಳಿತುಕೋ. ಮಾತಾಡ್ತಿರಲ್ಲ, ಮಾತಾಡೋದೇನು? ಹೋಗುವವರಲ್ಲಿ ನಮ್ಮ ಮಾತಿಲ್ಲ, ಇರ್ತೇನೆ ಅನ್ನೋವರಲ್ಲುಂಟು. ನಾವು ಹೋಗುದ ಇದ್ದವರಲ್ಲೆಲ್ಲ ಮಾತಾಡಬೇಕಾದ್ದು. ಈಗ ಈಗ ಯೋಚನೆ ಮಾಡು. ಏನು? ಎದ್ದು ಹೋಗ್ತಾ ಇದ್ರೆ ಮಾತಾಡಿ ಪ್ರಯೋಜನ ಏನು? ಆಗುವುದಿಲ್ಲ ಅಲ್ವೋ? ಮಾತು ಕೇಳಬೇಕು ಅಂತ ಆದ್ರೆ ಇರಬೇಕು, ಮಾತಿರುವಲ್ಲೇ ತಾವು ಇರಬೇಕು. ನನಗೊಂದು ತಿಳಿತಿ, ಏನು ಏನು? ಎದ್ದು ಹೋಗುವಾಗ ಸ್ವಲ್ಪ ಮಾತಾಡ್ಬೇಕಂತ ಇವತ್ತು ಗೊತ್ತಾಯ್ತು. ಅಲ್ವಾ? ಅದೇ ಹೇಳಿದ್ರ ಅಲ್ಲ, ಎದ್ದು ಹೋಗುವಾಗ ಮಾತಾಡ್ಲೇಬಾರ್ದು ಅಂತ ಗೊತ್ತಾಗಿದೆ ಮತ್ತೆ ನಿಮಗೆ. ಗೊತ್ತಾಯ್ತು. ಆದ್ದರಿಂದಲೇ ನಾ ಮೌನವನ್ನ ಅಂತಕೊಂಡದ್ದು. ಮೌನದಿಂದಲೇ ನಿನಗೆ ವಿಷಯ ವಿದಿತಾಯ್ತೋ ಇಲ್ವೋ? ಈಗ ನಿಮಗೆ ಮನಸ್ಸಿಲ್ಲ ಅಂತ ಆಯ್ತು. ನಿನಗೊಂದು ವಿಷಯ ಹೇಳ. ಏನು? ಮೌನವನ್ನ ಅರ್ಥೈಸಿಕೊಳ್ಳಲಾರದವನು ಮಾತಿನಿಂದ ವಿವರಿಸಲಾರ. ಮೌನಕ್ಕೊಂದು ಅರ್ಥ ಉಂಟು, ಅದು ಯಾರಿಗೆ ಮನವರಿಕೆ ಆಗ್ತದೋ ಅವನಿಗೆ ಮಾತಿನಿಂದ ವಿವರಿಸುವುದಕ್ಕಾಗ್ತದೆ. ಮೌನವೇ ಅರ್ಥ ಆಗದವ ಇನ್ನು ಸಾವಿರ ಮಾತಾಡಿ ಅದು ಕಸವೇ ಆಗುವುದಲ್ವೋ? ಆದ್ದರಿಂದಲೇ ನಿನಗೆ ಯಾವಾಗ ಮೌನ ಅರ್ಥ ಆಯ್ತೋ ನಾ ಹೇಳಿದ ಮಾತು ವಿದಿತವಾಗುವುದಕ್ಕೆ ತೊಡಗಿದೆ. ಮಾತಿನಿಂದಲೂ ಒಂದು ಮೌನಕ್ಕೆ ಅಷ್ಟು ಅರ್ಥ ಇದೆ, ಅಷ್ಟು ಪ್ರಾಬಲ್ಯ ಉಂಟದ. ಖಂಡಿತ. ಈಗ ನಿನಗೆ ನಾನು ಹೇಳಿ ಒಪ್ಪಿಸುವುದಕ್ಕಾಗದ್ದನ್ನು ಮೌನದಿಂದಲೇ ನೀನಾಗಿ ತಿಳಿದು ಸಮ್ಮತಿಸುವಂತೆ ಮಾಡುವುದಕ್ಕಾಯ್ತೋ ಇಲ್ವೋ? ನಮಗದು ಯಾಕೆ? ನಾವು ಬೇಡದಿದ್ದಲ್ಲಿಗೆ ನಾವು ಹೋಗಿ ನಾವು ಹಗುರ ಆಗುವುದಕ್ಕಿಂತ ನಾವು ಬೇಕು ಅಂತ ನಮ್ಮನ್ನು ಕಾಣುವುದಕ್ಕೆ ಬರುವವರ ಮಧ್ಯದಲ್ಲಿ ಅವರ ಮನಸ್ಸಿನ ಪ್ರಸನ್ನತೆಗೆ ಕಾರಣವಾಗಿ ಅವರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಅವರಿಗೆ ಅನುಗ್ರಹ ಮಾಡ್ತಾ ನಾವು ಇಲ್ಲೇ ಇರೋಣ. ಕರೆಯದೇ ಇದ್ದ ಕಡೆಗೆ ನಾವು ಯಾಕೆ ಹೋಗುದು? ನಿನಗೆ ಯಾಗಲ್ವೋ? ನಮ್ಮನ್ನು ಕರೆಯುವರು ಎಷ್ಟು ಮಂದಿ? ಹೌದು, ಮಾತ್ರ ಅಲ್ಲ, ಬೇಡ ನಿನಗೀಗ ಅಕ್ಕಂದಿರು ಅಥವಾ ಪ್ರಜಾಪತಿಗಳ ಉಳಿದ ಮಕ್ಕಳು ತಂಗಿಯಂದಿರು ಇರಬಹುದು. ಅವರೆಲ್ಲರನ್ನು ಕಾಣಬೇಕು ಅಂತಲೇ ಬಯಕೆ ಆದ್ರೆ ಇವತ್ತಲ್ಲ ನಾಳೆ ಇಲ್ಲೇ ನಿನಗಾಗಿ ಒಂದು ಯಾಗ ಮಾಡೋಣ. ಅವರೆಲ್ಲ ಬರುವ ಹಾಗೆ, ಎಲ್ಲರಲ್ಲಿ ಕುಳಿತು ಮಾತಾಡುವ ಹಾಗೆ. ಈಗ ನಿನಗೆ ಅವರಲ್ಲೆಲ್ಲ ಮಾತಾಡುವುದೇ ಉದ್ದೇಶವಾದ್ರೆ ಹಾಗೂ ಪರ್ಯಾಯ ವ್ಯವಸ್ಥೆ ಮಾಡುವುದಕ್ಕಾಗ್ತದೆ. ಅದಕ್ಕಾಗಿ ಸುಮ್ಮನೆ ನಮಗೆ ಮರ್ಯಾದೆ ಇಲ್ಲದಲ್ಲಿ ಮಾನ್ಯತೆ ಕಲ್ಪಿಸದಲ್ಲಿ ಹೋಗಿ ಹಗುರಾಗುವುದೇ. ಈಗ ಒಂದ್ ಸ್ವಲ್ಪ ದಿನ ತಡ ಆಗ್ತದೆ ಅಷ್ಟೇ, ಅಷ್ಟೇ, ಇಲ್ಲಾದ್ರೂ ಆಗ್ತದೆ. ಸರಿ ಬಿಡಿ. ಈಗ ಬೇರೆ ವಿಷಯ ಆದ್ರೆ ಮತ್ತೆ ಮನಸ್ಸು ಮಾತ್ರ ಸರಿ ಇಲ್ಲ ಸ್ವಾಮಿ. ಯಾರದ್ದು? ನಾನ್ ಯಾಕೆ ಹೋಗ್ಬೇಕಿತ್ತೇನೋ ತಪ್ಪಲಿಗೆ. ನಾನು ಕಳಿಸಿಕೊಟ್ಟದ್ದಲ್ವಲ್ಲ, ನೀನಾಗಿಯೇ ಹೋದದ್ದಲ್ವಾ? ಊಟ ಅಂದ್ರೆ ಆಯ್ತು. ಅದೇ ನಮಗ ಒಂದುಂಟೆ, ಹೌದು, ನಾವು ಎಲ್ಲಿ ಹೋದರೂ ಕೂಡ ನಮ್ಮದಾದಂತಹ ನೆಲೆಯನ್ನು ಕಳೆದುಕೊಳ್ಳಕೂಡದು, ಮತ್ತೆ ಲಕ್ಷ್ಯದತ್ತ ಶ್ರದ್ಧೆಯನ್ನು ವಿಚಲಿತವಾಗಿಸಕೂಡದು, ಆಗಬಾರ್ದು. ಅದಕ್ಕೊಂದು ಕಥೆ ಉಂಟು, ಗೊತ್ತುಂಟ ನಿನಗೆ? ಹೌದೌದು. ಓಹೋ, ಕಾಡಿನ ಮಧ್ಯದಲ್ಲಿ ಶಿವಾರಾಧನೆಯನ್ನು ಲಿಂಗ ಸ್ವರೂಪದಲ್ಲಿ ಮಾಡ್ತಾ ಅಖಂಡ ಶಿವಭಕ್ತನೊಬ್ಬ ಇದ್ದ. ಹಾಗೆ ಅಂತ ತನ್ನ ಮನೆಯಲ್ಲಿ ಹಸು ಮರಳಿಲ್ಲ ಅಂತ ಗೃಹಿಣಿಯೊಬ್ಬಾಕೆ ಅರಸ್ತಾ ಕಾಡಿನ ಮಾರ್ಗದಲ್ಲೇ ಬಂದರು. ಇವ ಪಂಚಾಕ್ಷರಿ ಪಠಿಸ್ತಾ 5 ದಿವಸ ಆಗಿತ್ತು. ಧ್ಯಾನ ನಿಮಗ್ನನಾದ ಸ್ಥಿತಿಯಲ್ಲಿ ಅಕ್ಷರ ಲಕ್ಷ ಅಲ್ಲ, ಕೋಟಿ ಸಂಖ್ಯೆಯಲ್ಲಿ ಪಂಚಾಕ್ಷರಿಯನ್ನೇ ಪಠಿಸ್ತಾ ಅವ ಧ್ಯಾನ ನಿಮಗ್ನನಾಗಿದ್ದ.
ಇವಳು ದನವನ್ನು ಅರಸ್ತಾ ಹೋಗುವ ಹಾಗೆ ಅವರ ಪೂಜಾ ಸಾಮಗ್ರಿಗೆ ಯಾವುದಕ್ಕೂ ತುಳಿದ ಮರುಕ್ಷಣದಲ್ಲೇ ಆ ಹೆಂಗಸಿಗೆ ಬಾಯಿದೆರೆಯಾಗಿ ತನಗೆ ತೋಚಿದ್ದಲ್ಲ ಹೇಳಿ ನಿಂದಿಸಿದ ಅವಳು ಕೇಳದವಳಂತ ನೇರ ಹೋಗಿ ಲಕ್ಷ್ಯ ಸೇರಿದ ಮೇಲೆ ಮರಳಿ ಬರುವಾಗ ದನದ ಸಹಿತವಾಗಿ ಬರುವಾಗ ತಡೆದ. ನಾನು ಆಗ ಅಷ್ಟು ಹೇಳಿದ್ದನ್ನು ಕೇಳದಂತ ಏನು ಹೇಳಿದ್ರಿ ಅಂತ ಕೇಳಿದೆ. ಅಲ್ಲ, ನಿನಗೆ ನಾನು ನಿಂದಿಸಿದ್ದು ಶಿವಪೂಜಾ ತತ್ಪರನಾದಂತಹ ನನ್ನ ಆಸ್ತಿಕ್ಯವನ್ನೇ ಭಗ್ನಗೊಳಿಸುವಂತೆ ಪಾದದಿಂದ ಪೂಜಾ ಸಾಮಗ್ರಿಯನ್ನು ತುಳಿದಂತಹ ನೀನು ಹಾಳಾಗಿ ಹೋಗುವಂತ ಆಡಿದೆ. ಅದ್ಯಾವುದು ಕೇಳದವಳಂತೆ ಹೋದಿಯಲ್ಲ. ನನ್ನಂತಹ ಅಖಂಡ ಶಿವಭಕ್ತನಿಗೂ ಮಾನ್ಯತೆ ಇಲ್ವೋ ಅಂತ ಕೇಳಿದರೆ ನಿಮ್ಮದೆಲ್ಲ ಪೂಜೆಯೋ ಅಂತ ಕೇಳಿದ್ರೆ ಅಯ್ಯೋ, ಪೂಜೆ ಮಾಡಿದ 5 ದಿವಸದಿಂದ ಕೋಟಿ ಸಂಖ್ಯೆಯಲ್ಲಿ ಪಂಚಾಕ್ಷರಿ ಹೇಳಿದ್ದೇ ಬಂತು. ಆದ್ರೂ ಪೂಜೆ ಅಲ್ಲ. ಅವಳು ಏನ್ ಹೇಳಿದ್ರು ಗೊತ್ತಾ? ಏನಂತೆ? ಲಕ್ಷ್ಯದಲ್ಲಿ ದೃಢತೆ ಬೇಕು ಸ್ವಾಮಿ. ನನಗೆ ನನ್ನ ದನ ಬಿಟ್ಟು ಮತ್ಯಾವುದು ಕಾಣುತ್ತಿರ್ಲಿಲ್ಲ. ಅದರ ಅಂಬಾ ಎಂಬ ಕರೆ ಬಿಟ್ಟು ಮತ್ತೆ ಯಾವುದನ್ನು ಕೇಳುವ ಸ್ಥಿತಿಯಲ್ಲಿ ನಾನಿರ್ಲಿಲ್ಲ. ನಿಮಗೆ ಪಂಚಾಕ್ಷರಿ ಇಷ್ಟು ಸಲ ಹೇಳಿದ ಮೇಲೂ ಕೂಡ ನನ್ನ ಕಾಲಗೆಜ್ಜೆಯ ಸ್ವರ ಕೇಳುತ್ತದೆ, ನಾ ಮೆಟ್ಟಿದ್ದು ತಿಳಿಯುತ್ತದೆ. ಅದರಿಂದ ಹಾಳಾದ ವಸ್ತು ಯಾವುದು ಅಂತ ಕಾಣ್ತದೆ ಅಂತ ಆದ್ರೆ ನಿಮಗೆ ಎಲ್ಲ ಕಾಣ್ತದೆ, ಶಿವ ಒಂದು ಕಾಣಲಿಲ್ಲ, ನನಗೆ ಯಾವುದು ಕಾಣಲಿಲ್ಲ, ದನ ಒಂದು ಕಂಡಿತು ಅಂದ್ರು. ಈಗ ಇವನ ಶಿವಭಕ್ತಿ ದೊಡ್ಡದೋ ಅವಳ ಗೃಹ ಕೃತ್ಯ ದೊಡ್ಡದೋ ಅಂತ ಕೇಳಿದ್ರೆ ಪ್ರಾಜ್ಞರಾದವರೆಲ್ಲರೂ ಒಪ್ಪುವುದು ಲಕ್ಷ್ಯ ದೃಢತೆಯಿಂದ ಅವಳು ಮಾಡಿದ ಕಾರ್ಯವೇ ಇವನ ಶಿವಪೂಜೆಗಿಂತ ಹೆಚ್ಚಿನದ್ದು. ಇದನ್ನು ಯಾಕೆ ಹೇಳಿದೆ ಗೊತ್ತುಂಟ? ನಾವು ಕೈಲಾಸದ ಕೆಳಗಿರ್ಲಿ ಮೇಲೆ ಹೋಗ್ಲಿ ಸುತ್ತು ಬರ್ಲಿ ನಾವು ಮರಳಿ ಸೇರ್ಲಿಕ್ಕಿದ್ದದ್ದು ಎಲ್ಲಿ ಅಂತ ದೃಢವಾಗಿದ್ದರೆ ಯಾರು ಬಂದ್ರು ಏನು ಹೇಳಿದ್ರು ನಾವು ಲಕ್ಷ್ಯದಿಂದ ಚ್ಯುತರಾಗುವುದಿಲ್ಲ. ಇಲ್ಲಿ ದೃಢತೆ ಇಲ್ಲ ಅಂತ ಆದ್ರೆ ಮತ್ತೆ ಜೋರಾಗಿ ಗಾಳಿ ಬೀಸಿದಟ್ಟು ನಾವು ಓಲಾಡ್ತಾ ಹೋಗಬೇಕಾಗ್ತದೆ. ಈಗ ವಿಷಯ ಅರ್ಥ ಆಯ್ತು. ಲಕ್ಷ ಕಟ್ಟಲೆ ಧನದ ರಾಶಿಯನ್ನೇ ಹಾಕಿದ್ದಾರಂತೆ ದಾನ ಮಾಡುವುದಕ್ಕೆ, ದಕ್ಷಿಣೆ ಕೊಡುವುದಕ್ಕೆ. ಅಪ್ಪ ಯಾಗದಲ್ಲಿ ಕೊಟ್ಟಾಯ್ತಾ? ಇಲ್ಲ. ದಕ್ಷಿಣ ಎಲ್ಲ ಕೊಟ್ಟಾಯ್ತಾ? ದನ ಸಿಕ್ಕಿತಲ್ಲ. ಯಾವುದು ದನ ಸಿಕ್ಕಿತಲ್ಲ? ಹಟ್ಟಿ ಸೇರಿ ಹಾಲು ಕರೆದು ಅದನ್ನೇ ಪಾಯಸ ಮಾಡಿ ಕುಡಿದು ಆಯ್ತು. ನೀನೆಲ್ಲಿಯೋ ಕಳೆದು ಹೋದೆ, ಅದಕ್ಕೆ ಹೇಳಿದ್ದು ನಾನು. ಏನಿಲ್ಲ ಏನಿಲ್ಲ ಸ್ವಾಮಿ. ಹೋಗುವುದಿಲ್ಲ ಅಂದವಳು ಮತ್ತೆ ಅಲ್ಲೇ ತುಡಿತಾ ಇದ್ದಿ. ಬೇಡ ಬಿಡಿ, ಇನ್ನೇನಾದ್ರೂ ಹೇಳಿ. ಇನ್ನೇನು ಹೇಳಲಿಕ್ಕಿಲ್ಲ ನನಗೆ. ನೀನಾಗಿ ಆ ವಿಷಯದಿಂದ ಹಿಂದೆ ಬರಬೇಕು. ಅಮ್ಮ ಪಟ್ಟೆ ಸೀರೆ ಉಟ್ಟುಕೊಂಡು ಯಾಗ ಮಂಟಪಕ್ಕೆ ಬಂದ್ರು ಅಂತ ಕಾಣ್ತದೆ. ಈಗ ನಾರಿನದ್ದುಟ್ರು ಬರ್ಲಿಕ್ಕಾಗ್ತದೆ, ಮಡಿ ಇರ್ಬೇಕಷ್ಟೆ. ಯಾಕೆ ನನ್ನ ಮನಸ್ಸು ಹೇಗೆ ಈ ಒತ್ತು ಹೀಗೆ ಹೇಳಿ? ಲಕ್ಷ್ಯ ಚ್ಯುತವಾಗಿದೆ. ನಾನು ಅದನ್ನೇ ಹೇಳಿದ್ದು, ಲಕ್ಷ್ಯದಿಂದ ಚ್ಯುತವಾಗಿದೆ. ನೀ ಯಾವುದನ್ನು ಹೊಂದಬೇಕು ಅದನ್ನು ಬಿಟ್ಟು ಮತ್ತೆಲ್ಲವನ್ನು ಹೊಂದುತ್ತಾ ಇದ್ದಿ. ಏನೇ ಹೇಳಿ ನನ್ನ ಮನಸ್ಸು ಸರಿಯಾಗ್ಬೇಕು ಸ್ವಾಮಿ. ಸರಿಯಾಗಬೇಕು ಅಂತಾದ್ರೆ ನಾನು ಏನು ಮಾಡ್ಬೇಕು ಹೇಳಿ? ಏನು ಮಾನಸಿನ ಕಾಲುಷ್ಯ ಬಂದರೂ ಕೂಡ ನೀಗುವುದಕ್ಕೆ ದೃಢ ಪ್ರತಿಜ್ಞರಾಗಿ ಶುದ್ಧ ಸಂಕಲ್ಪದಿಂದ ಲಕ್ಷ್ಯ ನಿಷ್ಠೆಯಿಂದ ಒಳ ಹೊರಗಿನಲ್ಲಿ ಪಂಚಾಕ್ಷರಿ ಧ್ಯಾನ ಮಾಡುವುದು ನಿನಗೆ ಪ್ರಿಯ ಕರ್ಮ ಅಲ್ವೋ ಸ್ವಾಮಿ? ನನ್ನ ಉಸಿರದು ಅದೇ ಹೌದು ಅಂತಾದ್ರೆ ಮತ್ತೆ ಉಸಿರು ಬಿಟ್ಟು ನಾವು ಹೆಣ ಆಗುದು ಯಾಕೆ? ಯೋಚನೆ ಮಾಡಿ. ಆ ಉಸಿರನ್ನೇ ನಾವು ಆಡ್ತಾ ಇದ್ರಾಯ್ತು. ಸರಿ ಅಲ್ವೋ? ಪಂಚಾಕ್ಷರಿ ಮಂತ್ರವನ್ನು ನಾ ಪಠಿಸ್ತೇನೆ. ಸರಿ, ಮಾತು ಬೇಡ ಅಂತಿದ್ದಾಗ ಮಂತ್ರ ಒಳ್ಳೇದು. ಅದರಲ್ಲಿ ಮನನ ಮಾಡುವುದಕ್ಕೆ ವಿಷಯ ಉಂಟು ನೋಡಿ. ಸರಿ ಕೋಟಿ ಸಂಖ್ಯೆಯಲ್ಲೆಲ್ಲ ಬೇಡ, ಆ ಮನಸ್ಸು ಶಾಂತವಾಗುವಷ್ಟು ಸಾಕು. ಇವತ್ತು ಚೆನ್ನಾಗಿ ಮಾಡು. ಸರಿ. ಕೆಲವೊಮ್ಮೆ ಧ್ಯಾನಗಮ್ಯವಾದದ್ದು ಅಸ್ಪಷ್ಟ ಅಂತ ಆದರೆ ಧ್ಯಾನಸ್ಥ ಸ್ಥಿತಿಯನ್ನು ಪ್ರಕಟವಾಗಿ ಮಾಡಬೇಕಾಗ್ತದೆ. ಧ್ಯಾನ ಬೇಡ, ಜಪ ಆದ್ರೂ ಆದೀತು, ಪ್ರಕಟವಾಗಿ ಹೇಳ್ತಾ ಮಾಡಿದ್ರು ಆದೀತು. ಅಕಾರ ಉಕಾರ ಮಕಾರ ನಾದ ಬಿಂದು ಕಲೆ ಎಲ್ಲ ಸೇರಬೇಕು, ಆದ್ರೆ ಮಾತ್ರ ಪ್ರಣವ. ಪೂರ್ತಿ ಸೇರ್ಲಿಲ್ವೋ ಅಂತ ಇನ್ನೂ ಸ್ವಲ್ಪ ಸೇರ್ಲಿಕ್ಕೆ ಉಂಟು. ಓಂ ನಮಃ. ಯಾರಿಗೆ ಅಂತ ಬೇಡವೋ? ನಮಸ್ಕಾರ ಅಂತ ಹೇಳಿದ್ರೆ ಸಾಲದು, ಯಾರಿಗೆ ಅಂತ ಆಡಬೇಕು. ಹೇಳುವಾಗ ಅರ್ಥ ಅನುಸಂಧಾನ ಬೇಕು. ಓಂ ನಮಃ. ಓಂ ನಮಃ. ಒಂದು ಸಲ ಆದ್ರೆ ಇಲ್ಲ ಸ್ವಾಮಿ, ಇಲ್ಲ.
ಪಂಚಾಕ್ಷರಿಯ ಮಂತ್ರವನ್ನು ಪಠಿಸುವುದಕ್ಕೆ ಅಸಾಧ್ಯಳಾಗಿದ್ದೇನೆ ನಾನು. ನನ್ನಿಂದ ಆಗ್ತಾ ಇಲ್ಲ. ನನ್ನೊಳಗೆ ನೀವಿಲ್ಲ ಸ್ವಾಮಿ, ನನ್ನೊಳಗೆ ನೀವಿಲ್ಲ. ನನಗೆ ನನ್ನ ಅಪ್ಪ ಅಮ್ಮ ಅಕ್ಕಂದಿರು ಭಾವಂದಿರು ಬಂಧುಗಳನ್ನು ಕಾಣಬೇಕೆನ್ನುವುದು ಮಾತ್ರ ನನ್ನ ಮನಸ್ಸಿನಲ್ಲಿ ಇರುವುದು. ಇಲ್ಲ ಸ್ವಾಮಿ, ನನಗ ಆ ಯಾಗಕ್ಕೆ ಹೋಗ್ಬೇಕು, ಆ ಯಾಗದಲ್ಲಿ ನಾನು ಪಾಲ್ಗೊಳ್ಬೇಕು, ನನಗೆ ಹೋಗ್ಬೇಕು. ನೀವೇನೇ ಹೇಳಿ ನನಗೆ ಹೋಗ್ಬೇಕು ಸ್ವಾಮಿ, ಹೋಗ್ಬೇಕು. ದಾಕ್ಷಾಯಿಣಿ, ಏನು? ಹೋಗದೆ ಆಗುವುದಿಲ್ಲ ಅಲ್ವಾ? ಇಲ್ಲ. ಹೋದ್ರೆ ಕಷ್ಟ ಆಗ್ಲಿಕ್ಕಿಲ್ವಾ? ಏನು ಬೇಕಾದ್ರೂ ಆಗ್ಲಿ, ನನಗ್ ಹೋಗ್ಬೇಕು. ನನಗಲ್ಲ, ನಿನಗೆ ಕೇಳಿ. ನನಗೂ ಹೋಗಬೇಕು ಅಂತ ಹೇಳಿದ್ದಲ್ಲ. ದಾಕ್ಷಾಯಿಣಿ, ಏನು? ಕೈ ಹಿಡಿದು ಜೊತೆಯಾಗಿ ನಡೆತಂದವಳು ಇಲ್ಲಿಯ ತನ. ನಾ ಹಿಡ್ಕೊಂಡ್ರೆ ಸುಭದ್ರ ಭಾವ ನಿನ್ನನ್ನು ಆವರಿಸಿಕೊಳ್ತದೆ. ಅನ್ಯ ಯಾವ ವಸ್ತು ವಿಷಯ ವ್ಯಕ್ತಿ ಶಕ್ತಿಗಳು ನಿನಗೆ ಬಾಧೆ ಕೊಡುವುದಿಲ್ಲವಾದ್ದರಿಂದ ಸರ್ವರಕ್ಷಕನಾದ ನಿನ್ನ ಆಶ್ರಯವಲ್ಲದೆ ಅನ್ಯತ್ರ ಪರಗತಿ ಇಲ್ಲ ಅಂತ ಆಡಿ ಅಧೀನಳಾದವಳು ನೀನು. ಈ ಕಾಲದಲ್ಲಿ ನಾ ತಡೆಯುವುದಕ್ಕೆ ಯತ್ನಿಸಿದ್ದು ನಿನಗೆ ಬರಬಹುದಾದ ಆಪತ್ತನ್ನು, ನಿನ್ನಿಂದ ಸಹಿಸುವುದಕ್ಕೆ ಸಾಧ್ಯ ಇಲ್ಲದ ಭಾವವನ್ನು, ನಿನ್ನಿಂದ ಗ್ರಹಿಸುವುದಕ್ಕಾಗದ ಘಟನೆಗಳನ್ನು ನೀನು ನೋಡುವುದರಿಂದ ನಿನ್ನನ್ನು ತಡೆದೆ. ನಿನಗೀಗ ಒಳ ಹೊರಗಿನಲ್ಲಿ ನಾನಿಲ್ಲದೆ ಅದೇ ತುಂಬಿಕೊಂಡು ಅದೇ ಬೇಕು ಅಂತಾದರೆ ಇಲ್ಲ, ನನಗೆ ಹೋಗ್ಬೇಕು. ನಿನಗೆ ತಡೆ ಬೇಡ ಅಂತ ಆಗಿದೆ, ನಾನು ತಡೆಯುವುದು ಬೇಡ ಅಂತ ಆಗಿದೆ. ನನಗೆ ಹೋಗ್ಬೇಕು. ನೆನಪಿಟ್ಟುಕೋ. ಏನು? ಇದು ನಾವು ಹೀಗೆ ಹಿಡಿದು ಇಲ್ಲಿಯ ತನಕ ನಡೆತಂದು, ನಾ ಬಿಟ್ಟರೆ ನಿನಗೆ ಮತ್ತೆ ನೀನೇ ಇರುವುದು. ಇಲ್ಲ ಸ್ವಾಮಿ, ನನಗೆ ನನ್ನ ಅಪ್ಪ ಮಾಡುವಂತ ಯಾಗಕ್ಕೆ ಹೋಗಬೇಕು. ನಾವು ಹೋಗಬೇಕು, ನನಗೆ ಹೋಗಬೇಕು. ಹೋಗ್ತೀಯೋ ಬರ್ತೀಯೋ ನಿನಗೆ ಬಿಟ್ಟದ್ದು ದಾಕ್ಷಾಯಿಣಿ. ನನಗೆ ಹೋಗಬೇಕು ಅಂತ ಹೇಳಿದ್ದಲ್ಲ. ಶಿವನಿಂದ ಕೈಲಾಸದಿಂದ ಪಂಚಾಕ್ಷರಿಯಿಂದ ಬಾಹಿರಳಾದ ದಕ್ಷಸುತೆಗೆ ದಕ್ಷನಧ್ವರವೇ ಬೇಕು ಅಂತಾದರೆ ಭವಿಷ್ಯ ನಿನ್ನ ನಿರ್ಣಯಕ್ಕೆ ಬಿಡುತ್ತೇನೆ. ನೀನು ಅಪೇಕ್ಷಿಸಿದಂತೆ ದಾಕ್ಷಾಯಿಣಿ ಬಿಟ್ಟೆ. ಹಲವು ಪರಿಯಲಿ ಕಾಂತಿ ನಿಜ ಕಾದಲಗೆ ಕರುಣವ ತೋರಿ, ಹಲವು ಪರಿಯಲಿ ಕಾಂತಿ ನಿಜ ಕಾದಲಗೆ ಕರುಣವ ತೋರಿ, ಚಿತ್ತವನೊಲಿಸಲಾರದೆ ಚಿತ್ತವನೊಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ, ಬಂಧು ದರ್ಶನ ಪಾರವಶ್ಯದಲ್ಲಿ ಹಲವು ಪರಿಯಲಿ ಕಾಂತೆ ನಿಜ ಕಾದಲಗಿ ಕರುಣವ ತೋರಿ, ಯಾವತ್ತು ನನ್ನ ಮನಸ್ಸು ಹೀಗಾದದ್ದಿಲ್ಲ. ನನ್ನವರು ಬೇಡ ಬೇಡ ಅಂತ ಹೇಳಿದ್ರು, ಅವರ ಮಾತನ್ನು ಮೀರಿ ನಾನಿಂದು ಹೊರಟದ್ದೆ. ಬಂಧುಗಳನ್ನು ಕಾಣಬೇಕು, ನನ್ನಪ್ಪ ಮಾಡುವಂತ ಯಾಗದಲ್ಲಿ ಪಾಲ್ಗೊಳ್ಬೇಕೆನ್ನುವಂತ ನನ್ನ ಬುದ್ಧಿಗೆ ಏನಾಗಿದೆ? ಪತಿಯ ಮಾತನ್ನ ಮೀರಿ ನಾನು ಹೋಗುವುದೇ? ನಾನು ಹೋಗಬಾರ್ದು, ನಾನು ಹೋಗಬಾರ್ದು, ನಾನು ಹೋಗದೇ ಇರುವುದೇ ಸರಿ.
ನನ್ನ ತವರು ಮನೆ, ನನ್ನಪ್ಪ ಮಾಡುವಂತ ಯಾಗ ಅದು. ಮಗಳಾಗಿ ನಾನು ಇಲ್ಲ, ನನ್ನಪ್ಪ ಮಾಡುವಂತ ಯಾಗದಲ್ಲೇ ನಾ ಪಾಲ್ಗೊಳ್ಬೇಕು. ಇವತ್ತೊಂದು ದಿವಸ ನಡೆಯುವುದಲ್ವೇ? ನಾನು ಹೋಗದೆ ಉಳಿದೆ ಅಂತ ಆದ್ರೆ ಯಾಗ ಮುಗಿದು ಹೋಗ್ತದೆ. ಮತ್ತೆ ಅಂತದೊಂದು ಯಾಗವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೋಗುವುದೇ ಸರಿ. ನನ್ನವರಿಗೆ ಮನಸ್ಸಿಲ್ಲದೆ ಇರಬಹುದು, ಬಂದ ಮೇಲೆ ನಾನು ಅವರನ್ನು ಸಮಾಧಾನ ಪಡಿಸ್ತೇನೆ. ಇದುವೇ ಸರಿ, ನಾನು ಹೋಗುವುದೇ ಸರಿ. ನಿಲಯವನು ನೀವೇನೇ ಹೇಳಿದ್ರು ನಿಮ್ಮ ಮಾತನ್ನು ಕೇಳುವಂತ ಸ್ಥಿತಿಯಲ್ಲಿ ನಾನೀಗ ಇಲ್ಲ. ನನಗೆ ಹೋಗಲೇಬೇಕು. ನನ್ನಪ್ಪ ಮಾಡುವಂತ ಯಾಗದಲ್ಲಿ ನಾ ಪಾಲ್ಗೊಳ್ಳಲೇಬೇಕು. ನೋಡಿ, ದ್ವೇಷದಿಂದಲೇ ನಿನ್ನಪ್ಪ ಯಾಗವನ್ನು ಮಾಡುತ್ತಾ ಇದ್ದಾನೆ ಅಂತ ಆಡಿದ್ರಲ್ಲ. ಒಂದು ವೇಳೆ ನೀವು ಹೇಳಿದ ಹಾಗೆ ನನ್ನಪ್ಪ ದ್ವೇಷವನ್ನಿರಿಸಿಕೊಂಡೇ ಯಾಗವನ್ನೇ ಮಾಡುವುದೇ ಹೌದಂತಾದ್ರೆ, ನಾವು ಹೋಗದೆ ಉಳಿದೇವು ಅಂತಾದ್ರೆ ಆ ದ್ವೇಷ ಎನ್ನುವುದು ಮುಂದುವರಿತದೆ ಸ್ವಾಮಿ. ಹಾಗಾಗಬಾರದು ಅಂತಾದ್ರೆ ಯಾಗಕ್ಕೆ ಹೋಗುವುದೇ ಸರಿ. ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ನಿಮ್ಮ ಪಾದಧೂಳಿಯನ್ನು ಶಿರದಲ್ಲಿ ಧರಿಸಿದ್ದೇನೆ ಸ್ವಾಮಿ. ಹೋಗ್ತಾ ಇದ್ದೇನೆ. ಬಳಲಿ ಪಿಸು ಸುಯ್ಯುತ್ತ ನಿಲಯವನು ಹೊರಬಂಟಣಗಲಿ. ನಾವೆಲ್ಲಿಗೆ ಹೋಗುವುದಿದ್ರು ಜೊತೆಯಾಗಿ ಹೋಗುವವರು. ನಾ ನಿಮ್ಮಲ್ಲಿ ಕೇಳಿಕೊಂಡದ್ದು ಅದನ್ನೇ, ಒಂದಾಗಿ ನಾವು ಹೋಗೋಣ ಅಂತ. ಆದ್ರೆ ನೀವು ಬರುವುದಿಲ್ಲ ಅಂತಾಯಿತು. ಸರಿ ಸ್ವಾಮಿ, ನಾನು ಹೋಗ್ತೇನೆ. ನನಗೆ ಹೋಗಬೇಕು. ನಾನು ಹೋಗ್ತಾ ಇದ್ದೇನೆ. ಸರಿ. ನಿಲಯವನು ಹೊರಬಂಟಣಗಲಿ ಬಳಲಿ ಪಿಸು ಸುಯ್ಯುತ್ತ ಹೋಗಲು ಬಳಿಕಲೈದಿತು ಈಶ್ವರಾತ್ಯ ಮೇಲೆ ಪರಿವಾರ. ಗೌರಿ ಹೋಗಿಯೇ ಬಿಟ್ಟೆ ಅಲ್ಲೋ. ಬೇಕೆಂದು ಬಯಸಿದವಳೆ ಬಿಡದ ಅನುಬಂಧವನ್ನು ತವರಲ್ಲಿ ಉಳಿಸಿಕೊಂಡು ಹೊರಟು ನಿಂತರೆ, ಗೌರಿ ನಿನ್ನೆಡೆಗೆ ಪ್ರೀತಿ ಇಲ್ಲದೆಯೇ ನಾನು ಜೊತೆಯಾಗದಿದ್ದದ್ದಲ್ಲ, ಪ್ರೀತಿ ಇದ್ದದ್ದರಿಂದಲೇ ಜೊತೆಯಾಗದೇ ಇದ್ದದ್ದು. ಜೊತೆಗೆ ಬರಲಿಲ್ಲ ಎಂಬುದರಿಂದ ಪರಶಿವನಿಗೆ ನೀ ಬೇಡವಾದೆ ಅಂತ ಅರ್ಥ ಅಲ್ಲ. ಹೋಗಬೇಕೆಂಬ ತಪನೆ ಹುಟ್ಟಿದ ನಿನಗೆ ಪರಶಿವ ಇಲ್ಲದಿದ್ದರೂ ಆದೀತೆಂಬ ಭಾವ ಬಂದದ್ದು. ನನ್ನನ್ನು ಹೊಂದಿದ್ದವರು ನಾನು ಬೇಡ ಅಂತ ಬಿಟ್ರು ಅವರನ್ನು ಬಿಡಲಾಗದವನು ನಾನು ಅಂತ ನಿನಗೆ ಅರ್ಥ ಆಗಬೇಕಾದ್ರೆ ಯಾರಲ್ಲಿ ಹೊನ್ನಬಲ್ಲಕ್ಕಿ, ಪಟ್ಟಪೀತಾಂಬರ, ನವೋನವವಾದ ಸುರುಚಿರಾಭರಣಗಳು, ಪಾರ್ಷದರು, ಇಲ್ಲೇ ಇದನ್ನು ನೋಡ್ತಾ ಇದ್ದ ನಾರದಾದಿ ಮುನಿನಿಕರ ಎಲ್ಲವುಗಳಿಂದ ಪರಿವೇಷ್ಟಿತಳಾಗಿ ಶರ್ವನ ಸತಿಯಾದ ಶರ್ವಾಣಿ ದಕ್ಷಿಣ ಯಾಗ ಮಂದಿರವನ್ನು ಪ್ರವೇಶಿಸಬೇಕು. ಪ್ರೀತಿ ಇದ್ದ ಪರಶಿವನನ್ನಾದರೂ ನೀನು ಬಿಡಬಲ್ಲೆ ಗೌರಿ. ಪ್ರೀತಿ ತೋರಿದ ಗೌರಿಯನ್ನು ಶಿವ ಬಿಡಲಾರ. ಹೋಗು ಹೋಗು. ಪ್ರತ್ಯಕ್ಷವಾಗಿ ದೇವತೆಗಳು ಯಜ್ಞ ಭೂಮಿಯಲ್ಲಿ ನೀ ಕೂತ್ಕೊಳ್ಳೆ. ಯಾರಿಗುಂಟು ಈ ಸಾಮರ್ಥ್ಯ? ನಿಮ್ಗಲ್ಲದೆ ಮತ್ತೆ ನನಗೆ ಪ್ರಾರಂಭವಾಗಿದೆ ಅಲ್ವಾ? ಪರಿಪರಿಯ ವೇದಗಳ ಘೋಷ
ಘೋಷದ್ಯೂ ಪರಿಪರಿಯ ವೇದಗಳ ಘೋಷದ್ಯೂ ತೋಚದ್ಯೂ ನೆರೆದಿರುವ ಸಕಲ ಮುನಿಜಾಲದ್ಯೂ ಮೇಳದ್ಯೂ ನೆರೆದಿರುವ ಸಕಲ ಮುನಿಜಾಲದ್ಯೂ ಮೇಳದ್ಯೂ ಉರುತರದಿ ಮೇರೆ ಬದಿಕ ಹೋಮದ್ಯೂ ನೇಮದ್ಯೂ ಉರುತರದಿ ಮೇರೆ ಬದಿಕ ಹೋಮದ್ಯೂ ನೇಮದ್ಯೂ ಅಖಿಳ ಸಂಭ್ರಮಗಳಿಂದ ಸುರಪ ಮುಖ್ಯ ಮರರ ವರ್ಗದ್ಯೂ ಸ್ವರ್ಗದ್ಯೂ ಎರಡು ಬಡಿಗದಿ ಜಯಾನಂದದ್ಯೂ ಚಂದದ್ಯೂ ಧರಿಗೆ ನೂತನವಾದ ಮಂತ್ರದ್ಯೂ ತಂತ್ರದ್ಯೂ ಮೆರೆದುದಾ ಯಜ್ಞಶಾಲಿ ಮೆರೆದುದಾ ಯಜ್ಞಶಾಲಿ ಮೆರೆದುದಾ ಯಜ್ಞಶಾಲಿ मेरे दूता यज्ञशाली ನಾನು ಏನನ್ನು ನೋಡ್ತಾ ಇದ್ದೆ, ನನ್ನ ಕಣ್ಣುಗಳು ಎರಡಾಯ್ತಲ್ಲ ಅಂತ ಬೇಸರ ಪಟ್ಟುಕೊಳ್ಬೇಕು. ಅಬ್ಬಾ, ಇಂದ್ರಾದಿ ಸುಮನಸರು ಒಂದ ಕಡೆಯಲ್ಲಿ, ಋಷಿಮುನಿಗಳ ಗಡಣ ಇನ್ನೊಂದು ಕಡೆಯಲ್ಲಿ, ಯಾಗ ಯಜನಾದಿಗಳು, ತಂತ್ರ ಮಂತ್ರಾದಿಗಳು. ಅಬ್ಬಬ್ಬಾ, ಛೇ, ಆ ಸುರಪನ ಆ ಹುಟ್ಟೋಲಕವೇ ಇಂದು ಧರೆಯಲ್ಲಿ ಕಾಣ್ತಾ ಇದೆ ಅಂತ ಭಾಸವಾಗುತ್ತಾ ಇದೆ. ಇಲ್ಲದಿದ್ರೆ ಹೀಗಲ್ಲ, ನಾನು ಬಾರದೆ ಉಳಿತಾ ಇದ್ರೆ ಇಂಥದೊಂದು ಕಾಣುವಂತ ಅವಕಾಶದಿಂದ ನಾನು ವಂಚಿತಳಾಗ್ತಾ ಇದ್ದೆ. ಅಪ್ಪ, ನೋಡುವ ಹಾಗಿದೆ ಅಲ್ಲ, ಈ ಯೋಗ್ಯತೆ ಇರುವುದು ನನ್ನಪ್ಪನಿಗೆ ಮಾತ್ರ ಇಂಥ ಒಂದು ಯಾಗ ಮಾಡುವುದು. ನೋಡೋಣ, ನಾನು ಬಂದಂತ ವಿಚಾರ ನನ್ನ ತಂದೆ ತಾಯಿಯಂದಿರಿಗೆ ತಿಳಿಬೇಕು. ಯಾಗಶಾಲೆಗೆ ಹೋಗ್ತೆ ನೋಡುವ. ಆಮಗಾತ್ವರದಿಡಿಗೆ ಭುವನ ಸ್ತೋಮ ವಂದಿತೆ ಬಂದ. ಅಪ್ಪ, ಅಪ್ಪ, ನಾನು ನಿಮ್ಮ ಮಗಳು ದಾಕ್ಷಾಯಿಣಿ ಬಂದಿದ್ದೇನೆ, ಆಶೀರ್ವದಿಸಿ ಅಪ್ಪ. ಅಮ್ಮ, ನಾನಮ್ಮ ವಂದಿಸಿಕೊಳ್ತಾ ಇದ್ದೇನೆ. ಅಕ್ಕಂದಿರೆ, ನಾನು ನಿಮ್ಮ ತಂಗಿ ಬಂದಿದೆ, ನಾನು ಬಂದಿದ್ದೇನೆ. ನೋಡಿ, ಕೋಮಲೆಯನೇನೆಂದು ನುಡಿಸದೆ ತಾಮುದದಿ ಕುಳ್ಳಿರಲು ತತಿ ಚಿಂತಾ ಮಗೋದಧಿಯೊಳಗೆ ಮುಳುಗಿದಳು ಅಧಿಕ ಬೆರಗಿನಲ್ಲಿ. ನಾ ಬಂದಂತ ವಿಚಾರ ನನ್ನ ತಂದೆಗೆ ತಿಳಿಬೇಕೆನ್ನುವುದ ಕಾರಣಕ್ಕಾಗಿ ಹೋಗಿ ಅವರ ಕಾಲಿಗೆ ಎರಗಿದ್ರೆ ತಿರಸ್ಕರಿಸಿದ್ರಲ್ಲ ನನ್ನನ್ನು. ಅಮ್ಮನಾದ್ರೂ ಆಶೀರ್ವದಿಸ್ತಾರೆ ಅಂತ ಭಾವಿಸಿಕೊಂಡು ಅವರ ಕಾಲಿಗೆ ಎರಗಿದ್ರೆ ಇಲ್ಲ, ಅವರಿಗೂ ಆಶೀರ್ವಾದ ಮಾಡುವುದಕ್ಕೆ ಬಿಡ್ತಾ ಇಲ್ವಲ್ಲ ನನ್ನಪ್ಪ. ಅಕ್ಕಂದಿರು, ಭಾವಂದಿರು ಇವರೆಲ್ಲರಿಗೂ ಆಜ್ಞೆಯನ್ನೇ ಮಾಡಿಬಿಟ್ರಲ್ಲ, ಯಾರೂ ಮಾತಾಡಬೇಡಿ, ಯಾರೂ ಮಾತಾಡಬೇಡಿ ಎನ್ನುವುದಾಗಿ.
ಚಿಂತಿಸುವುದಕ್ಕೆ ಯೋಚಿಸುವುದಕ್ಕೂ ಸಮಯ ಇದಲ್ಲ. ನಾನು ಬಂದದ್ದು ಯಾಗಕ್ಕೆ. ನಡೀತಾ ಇದೆಯಲ್ಲ, ಯಾಗವನ್ನು ಕಾಣ್ತೇನೆ. ಇದುವೇ ಸರಿ. ಯಾಗದ ಸೊಬಗೀಕ್ಷಿಸಿ ಇಂದ್ರಾಯ ಸ್ವಾಹ ಇಂದ್ರದೇವನಿಗೆ ಹವಿಸ್ಸು. ಅಗ್ನಯೇ ಸ್ವಾಹ ಅಗ್ನಿದೇವನಿಗೆ ಹವಿಸ್ಸು. ಯಮಾಯ ಸ್ವಾಹ ಯಮದೇವನಿಗೆ ಹವಿಸ್ಸು. ನಿರೃತಯೇ ಸ್ವಾಹ ನಿರತದೇವನಿಗೆ ಹವಿಸ್ಸು. ಸೋಮಾಯ ಸ್ವಾಹ ವಾಯವೇ ಸ್ವಾಹ ಓ ವಾಯುದೇವನಿಗೆ ಹವಿಸ್ಸು. ಕುಬೇರಾಯ ಸ್ವಾಹ ಕುಬೇರದೇವನಿಗೆ ಹವಿಸ್ಸು. ಈಶಾನಾಯ ಪತಿಭಾಗವನಿರದಿರ್ಪಕ್ರತುವನಿರುಗಿಸುತ್ತಾಗ ತೂಗುತ ಚಿರಮು ಹರಗರಾಯಿ ಗತಿ ತನಗಾಯ್ತೆ ಎನ್ನುತ್ತ ಅಳಲಿದಳು ಸಭೆಯೊಳು. ಶಿವನೇ, ಏತಕ್ಕೆ ಬಂದೆನು ತಾನಿ ಪಾತಕಿ ಮಾಡುವ ಯಜ್ಞದ ರೀತಿಯ ಮುದರಿಯದೆ ಬಂದೀತಿದ ನಾದುದರ. ಏತಕ್ಕೆ ಬಂದೆನು ತಾನಿ ಪಾತಕಿ ಮಾಡುವ ಯಜ್ಞದ ರೀತಿಯ ಮುದರಿಯದೆ ಬಂದೀತಿದ ನಾದುದಲ. ಪತಿಗಳಿಗಿ ತೈಲೋಕ್ಯದಿ ಕತುವಿನ ಭಾಗವ ಕೊಡದಿಗಾರ. ಮತಿಯು ತಯಾರಿ ಬುದ್ಧಿಯು ಪಿತಗೀತಕ್ಕೆ ಬಂತು, ಪಿತಗೀತಕ್ಕೆ ಬಂತು, ಪಿತಗೀತಕ್ಕೆ ಬಂತು. ಅತಿ ದುಷ್ಟರು ಕೂಡಿಗದು ಮತಿಗಳ ಮಧ್ಯಕ್ಕೆ ತಾನೀತಕ್ಕೆ ಬಂದಿಲು ಹಾವಿದಿಯೇ ಗತಿಯೇ ಅಕಟಕಟ. ಅಕಟಕಟ ನಾನು ಏನನ್ನು ಕೇಳ್ತಾ ಇದ್ದೇನೆ? ಅಲ್ಲ, ನಾನು ಏನನ್ನು ನೋಡ್ತಾ ಇದ್ದೇನೆ? ಇದು ನಿರೀಶ್ವರ ಯಾಗವೇ? ನನ್ನವರಿಗೆ ಹವಿಸೆನ್ನುವುದಿಲ್ಲವೇ? ನನ್ನ ಅಪ್ಪ ಮಾಡುವಂತ ಯಾಗ ಇದು. ನಾನು ಯಾಕೆ ಬರ್ಬೇಕಿತ್ತು ಈ ಪಾತಕ್ಕೆ ಮಾಡುವಂತ ಯಜ್ಞಕ್ಕೆ? 3 ಲೋಕದಲ್ಲಿ ಯಾರೇ ಯಾವ ಯಾಗ ಯಜನಾದಿಗಳನ್ನು ಮಾಡಿದ್ರು ನನ್ನವರಿಗೆ ಹವಿಸೆನ್ನುವುದು ಇದೆ. ಆದ್ರೆ ನನ್ನಪ್ಪ ಮಾಡುವಂತ ಯಾಗದಲ್ಲಿ ನನ್ನವರಿಗೆ ಹವಿಸ್ಸಿಲ್ವೇ? ಇಂಥ ಬುದ್ಧಿ ನನ್ನಪ್ಪನಿಗೆ ಯಾಕೆ ಬಂತು? ಯಾಕೆ ಬಂತು? ಈ ದುರ್ಜನರು, ದುರ್ಮತಿಗಳು, ದುಷ್ಟರು ಸೇರಿರುವಂತ ಈ ಸಭೆಗೆ ನಾನು ಯಾಕೆ ಬರ್ಬೇಕಿತ್ತು? ನಾನು ಯಾಕೆ ಬರ್ಬೇಕಿತ್ತು? ನಾ ಬರುವ ಪೂರ್ವದಲ್ಲೇ ನನ್ನ ಪತಿ ಹೇಳಿದ್ರಲ್ಲ, ಹೋಗದಿರಿ ಪೋದರಿ ಆಗುವುದಿ ಪರಿಗಲ್ದನು ತಾಗಲಿ ಪದಿಗಳು ಪೇಳ್ದುದ ನೀಗಿನ ಬಲ್ದೆನಲ, ನೀಗಿನ ಬಲ್ದೆನಲ. ಹೋಗಿ ನಾನರ ತಂಗಿಂತಿದ ರಾಗಮ ಬುಸಿರಲಿ ಅತಿಶಯವಾಗಿ ಹೊರಳಿದಳು ಹೊರಳಿದಳು ಅಕಟಕಟ. ಅಕಟಕಟ ನನ್ನ ಪತಿ ಹೇಳಿದ್ರಲ್ಲ,
ಬೇಡ ಗೌರಿ, ಹೋಗುವುದು ಬೇಡ. ದ್ವೇಷವನ್ನೇ ಇರಿಸಿಕೊಂಡು ನಿನ್ನಪ್ಪ ಮಾಡುತ್ತಿರುವಂತ ಯಾಗ ನೀ ನನ್ನ ಮಾತನ್ನು ಮೀರಿ ಹೋದೆ ಅಂತ ಆದ್ರೆ ಅಲ್ಲಿ ಅವಮಾನ ಅಪಮಾನ ಎನ್ನುವುದು ತಪ್ಪಿದ್ದಲ್ಲ ಅಂತ ಆಡಿದ್ರು. ಆದ್ರೂ ಅವರ ಮಾತನ್ನು ಮೀರಿ ಬಂದೆ ಯಾಕೆ? ನನ್ನ ಅಪ್ಪ ಮಾಡುವಂತ ಯಾಗ, ನನ್ನ ತವರ ಮನೆಯಲ್ಲಿ ನಡೆಯುವಂತ ಯಾಗ, ನನ್ನಪ್ಪನಿಗೆ ಆ ದ್ವೇಷ ಇಲ್ಲ ಅಂತ ಭಾವಿಸಿಕೊಂಡು ನಾನು ಬಂದ್ರೆ ಇದು ನಿರೀಶ್ವರ ಯಾಗವೇ? ಈ ನಿರೀಶ್ವರ ಯಾಗದಲ್ಲಿ ನಾನು ಪಾಲ್ಗೊಂಡಿನೇ? ಇಲ್ಲ ಇಲ್ಲ, ನಾನು ಇಲ್ಲಿಂದ ಹೋದೆ ಅಂತ ಆದ್ರೆ ನನ್ನವರು ಕೇಳಬಹುದು, ಗೌರಿ ನಿನ್ನಪ್ಪನ ಮನೆಯಲ್ಲಿ ನಡೆದಂತ ಯಾಗ ಹೇಗಾಯ್ತು ಅಂತ ಕೇಳಿದ್ರೆ ನಾನು ಯಾವ ನಾಲಿಗೆಯಿಂದ ಉತ್ತರಿಸಲಿ? ಅಲ್ಲ, ನಾನು ಅವರನ್ನು ಹೇಗೆ ಕಾಣಲಿ? ಇಲ್ಲ, ನಿರೀಶ್ವರ ಯಾಗದಲ್ಲಿ ಪಾಲ್ಗೊಂಡಂತ ನಾನು, ಆ ಹೋಮದ ಧೂಮವನ್ನು ಆಪ್ರಾಣಿಸಿದ ನಾನು, ಅದನ್ನು ಕಂಡಂತ ನಾನು, ಇಲ್ಲ, ಈ ಕೈಗಳಿಂದ ನನ್ನವರ ಸೇವೆಯನ್ನು ಮಾಡಲಾರೆ, ನಾನವರನ್ನು ಕಾಣಲಾರೆ, ನಾನವರಲ್ಲಿ ಮಾಡಲಾರೆ. ಇಲ್ಲ, ನಾನು ಕೈಲಾಸವನ್ನು ಸೇರಲಾರೆ, ನಾ ಕೈಲಾಸವನ್ನು ಇಲ್ಲ, ನನಗೆ ಕೈಲಾಸಕ್ಕೆ ಹೋಗುವುದಕ್ಕಿಲ್ವೇ? ಇತ್ತ ತವರ ಮನೆಯೂ ಇಲ್ಲ, ಅತ್ತ ಗಂಡನ ಮನೆಯೂ ಇಲ್ಲ. ಗಂಡನ ಮಾತನ್ನು ಮೀರಿ ಬಂದ್ರೆ ಹೆಣ್ಣಿನ ಸ್ಥಿತಿ ಏನಾಗ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಾನಾಗಿ ಹೋದೆ. ಇಲ್ಲ, ತವರ ಮನೆಯೂ ಇಲ್ಲ, ಗಂಡನ ಮನೆಯೂ ಇಲ್ಲ ಅಂತ ಆದ ಮೇಲೆ ಆ ಹೆಣ್ಣು ಬದುಕಬಾರದು, ಆ ಹೆಣ್ಣು ಬದುಕಬಾರದು. ದೇಹ ತ್ಯಾಗವೇ ಸರಿ, ದೇಹ ತ್ಯಾಗವೇ ಸರಿ. ನಕ್ಕನ ಭಗಭೃಗು ಮುನೀಶ್ವರ ಇಕ್ಕೆಲಗೆ ಕಲ್ಸಲ್ಲೆ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರು ನಗಿಸುತ್ತಲೇ ಕಿಸುತ್ತ ಸುಮನಸರೆಲ್ಲ ನೋಡಿ, ಭೃಗು ಭಗಮುನಿಗಳೆಲ್ಲ ನೋಡಿ, ಇಲ್ಲಿ ಸೇರಿದ ಎಲ್ಲರೂ ನೋಡಿ, ಇವಳ ಸ್ಥಿತಿಯನ್ನು ನೋಡಿ, ಯಾಕೆ ಇವಳಿಗೆ ಹೀಗಾದ್ದು? ತುತ್ತು ಕೊಟ್ಟವರನ್ನು ಮರೆತು ಮುತ್ತು ಕೊಡುವವರೊಟ್ಟಿಗೆ ಓಡಿ ಹೋದ್ರೆ ತವರ ಮನೆಯಲ್ಲಿ ಆ ಹೆಣ್ಣಿಗೆ ಇಂಥದ್ದೇ ಆಗು. ಕರೆ ಕೊಡದೆ ಇರ್ಲಿಕ್ಕೆ ಕಾರಣ ಅದು. ಕರೆ ಇದೆ ಬಂದವರಿಗೆ ಇದಲ್ಲದೆ ಮತ್ತೇನು? ಯಾಕೆ ಹಾಗೆ ಉಕ್ಕಿದವು ಪ್ರಳಯಾರ್ಕ ಶಿವನು ಜ್ವಲಿಸಿ ನೋಡಿ ನೋಡಿ ಸುರರ್ಗಳನ್ನು ರೋಜದಲ್ಲಿ ತಮ್ಮಗೆ ನುಡಿದಳ ಭುಜಾಕ್ಷಿ ಮನುಷ್ಯನಾಗಿ ಬದುಕಬಲ್ಲ, ಆದ್ರೆ ಬುದ್ಧಿ ವೈಕಲ್ಯಕ್ಕೆ ಒಳಗಾದವನನ್ನು ಹುಚ್ಚ ಅಂತ ಕರೆಯುವುದು. ಏ ವಿಕಲಮತಿಯೇ, ಲೋಕದ ಕಲ್ಯಾಣಕ್ಕಿರುವಂತಹ ಸರ್ವಶ್ರೇಷ್ಠವಾದಂತಹ ಯಜ್ಞ ಕರ್ಮವನ್ನು ಹಗೆತನದ ಸಾಧನೆಗಾಗಿ ಆರಿಸಿಕೊಂಡಿಯೇನೋ? ಅದು ಯಾರಲ್ಲಿ ಹಗೆತನ? ಸಕಲ ಜೀವರಾಶಿಗಳಲ್ಲಿ ಆತ್ಮಸ್ವರೂಪನಾಗಿರುವಂತಹ ಸರ್ವಾತ್ಮಕನಾದಂತಹ ಸರ್ವೇಶ್ವರನಲ್ಲಿ ಹಗೆತನವನ್ನು ಸಾಧಿಸಿ ಸುಕೃತಿ ಹೀನನಾಗಿ ಯಜ್ಞ ಕರ್ಮವನ್ನು ಹಾಳು ಮಾಡಿದ ಪಾಪಿ ನಿರಬ್ಬ ಪಾಪಿ. ಈ ಪ್ರಪಂಚದಲ್ಲಿ ಹುಚ್ಚ ಶಬ್ದಕ್ಕೆ ವ್ಯಾಖ್ಯಾನ ಇದ್ರೆ ದೊಡ್ಡ ಹುಚ್ಚ ನಿನ್ನ ಗಂಡ. ಮೃತ್ಯು ಮೃತ್ಯು ಮೃತ್ಯುವಿಗೆ ಮೃತ್ಯು 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 ಮೃತ್ಯುವಿನ ವಶವಾಗಿ ಕೆಟ್ಟ ಆಗಿ ಕೈಲಾಸಪತಿಯಾದಂತಹ ನನ್ನೊಡೆಯನನ್ನು ಬಡ ಬೈರಾಗಿ ಅಂತ ತಿಳಿದುಕೊಂಡೇನು? ಒಂದು ಕಾಲದಲ್ಲಿ ತನ್ನ ಭಕ್ತನಾದಂತಹ ಮಾರ್ಕಂಡೇಯನನ್ನು ಉದ್ಧರಿಸುವಲ್ಲಿ ಕಾಲನನ್ನು ಮೃತ್ಯುವನ್ನು ತರಗಿರಿಸಿ ಸಹಸ್ರಲಿಂಗನಾಗಿ ಮೆರೆದು
ತಾನು ಲೋಕದ ವ್ಯಾಪ್ತಿಗೆ ಮೀರಿದವ ಅಂತ ತೋರಿಸಿಕೊಟ್ಟವ, ಕಾಲಾಂತಕನಾದಂತ ಮೃತ್ಯುವಿಗೆ ಮೃತ್ಯು ಆಗಿರುವಂತ ಮೃತ್ಯುಂಜಯನನ್ನು ಕಡೆಗಣಿಸಿ ಹೆಡೆತಲೆಯ ಮೃತ್ಯು ದೇವತೆಗೆ ಪ್ರಾಣಾರ್ಪಣವನ್ನು ಮಾಡಿದೆಯನ್ನೋ ಪಾಪಿ. ಒಂದು ದಿಕ್ಕಿನ ಯಜಮಾನನಿಂದ ಗಂಡ, ಮಿಕ್ಕುಳಿದ 7 ದಿಕ್ಕಿನವರು ನನ್ನ ಮನೆಯಲ್ಲಿ ಆಸೀನರಾದ ನೀವು ಸುಮನಸರೇ, ಒಳ್ಳೆ ಮನಸ್ಸಿನವರೇ. ನೀವು ಲೋಕದ ಕಲ್ಯಾಣವನ್ನು ಬಯಸುವವರೇ. ದುಷ್ಟ ರಾಕ್ಷಸರಿಂದ ಕಷ್ಟ ಬಂದಾಗ ಕೈಲಾಸ ಶಿಖರವನ್ನು ಸೇರಿ ನನ್ನವರನ್ನು ಭಜಿಸುವ ಮೂಲಕವಾಗಿ ಶಿವನ ಅನುಗ್ರಹದಿಂದ ಕಷ್ಟವನ್ನೆಲ್ಲ ಪರಿಹರಿಸಿಕೊಂಡು ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದವರು ಅನುಗ್ರಹಕಾರಕನಾದಂತಹ ಶಿವನನ್ನು ಕಡೆಗಣಿಸಿ ನಿರೀಶ್ವರ ಯಾಗ ಇದು. ಇಲ್ಲಿ ಪಾಲ್ಗೊಂಡಂತ ನನ್ನನ್ನು, ಅಪಮಾನಿತಲಾದಂತ ನನ್ನನ್ನು ನೋಡಿ ನಗಾಡ್ತೀರಾ, ಕರ ತಟ್ತೀರಾ? ನಗೆ ಬೀರಿದವರ ಹಲ್ಲನ್ನು ಕಳಚಿ, ಕರ ತಟ್ಟಿದವರ ಕರಗಳನ್ನು ಕತ್ತರಿಸಿ ವಿಧ ವಿಧದ ಹಿಂಸೆಗೆ ನನ್ನವರು ಗುಡಿ ಬರಿಸ್ತಾರೆ. ಅನುಭವಿಸುವುದಕ್ಕೆ ಸಿದ್ಧರಾಗಿ ದೇವತೆಗಳೇ, ನೀವ್ಯಾರು ಗಡಿಬಿಡಿ ಆಗಬೇಡಿ. ಇವಳು ಹೇಳ್ತಾರೆ ಅಂತ ನೀವು ಹೆದರುವುದ? ಯಾರು ಇವಳು? ನಮ್ಮ ಮನೆ ಅಂಗಳದಲ್ಲಿ ಬೆಳೆದ ಹುಡುಗಿ, ನಾವು ಸಾಕಿದ ಮಗು. ಸಾಕು 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 ನಿನಗೊಂದು ಅಹಂಕಾರ ಇದೆ. ನನ್ನ ಮಗಳು ದಾಕ್ಷಾಯಿಣಿ ಎನ್ನುವುದಾಗಿ ಪಂಚಭೌತಿಕವಾದಂತಹ ಈ ದೇಹ ಸುಡಲಿ, ಪಿನಾಕಿ ಅರ್ಧ ಶರೀರಿ ಎನ್ನುವುದಾಗಿ ಲೋಕ ಮೆಚ್ಚಿದ್ರೆ ಸಾಕು. ಇಲ್ಲ, ಕೈಲಾಸವನ್ನು ಸೇರಲಾದೆ. ಕಾಣುತ್ತಿರುವಂತ ಈ ಅಗ್ನಿಗೆ ಹಾರಿ ದೇಹ ತ್ಯಾಗ ಮಾಡ್ತೇನೆ. ನನ್ನ ಯಜಮಾನಿಕೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಅಗ್ನಿ, ನನ್ನ ಅಗ್ನಿ ನಿನ್ನನ್ನು ಮುಟ್ಟಲಾರ. ನಿನ್ನ ಆಜ್ಞೆಗೆ ಒಳಗಾದಂತ ನಿನ್ನ ಅಗ್ನಿಗೆ ನನ್ನನ್ನು ಮುಟ್ಟುವಂತ ಯೋಗ್ಯತೆ ಇದೆಯೇನು? ಮತ್ತೆ ಯಾಕೆ ಅವರು ಸುದ್ದಿ ಯಾಕೆ ನಿನಗೆ? ಬೇಡ, ನನ್ನಲ್ಲಿದೆ. ಯೋಗೇಶ್ವರನ ಸತಿ ನಾನು ನನ್ನ ಅಂತರಂಗದಲ್ಲೇ ಇದೆ. ಎಳುತ್ತ ಯೋಗ ಪಾಪಗಳನ್ನು ನಿಜಾಗದಿ ಧರಿಸಿ ದೇಗವನನಲಗೆ ಆಗುತಿಗೊಟ್ಟೆಳೈದಿದಳವಳು ಶಿವಪದವ. ನಿನ್ನ ಅಗ್ನಿಗೆ ನನ್ನನ್ನು ಮುಟ್ಟುವಂತ ಯೋಗ್ಯತೆ ಇಲ್ಲವೋ? ಯೋಗೇಶ್ವರನ ಸತಿ ನನ್ನ ಅಂತರಂಗದಲ್ಲೇ ಇದೆ. ದಿವ್ಯಾಗ್ನಿಯಾದಂತ ಯೋಗಾಗ್ನಿ. ಯೋಗ ಬಲದಿಂದ ಅದನ್ನು ಹೊರಗೆ ಬರಿಸಿ ಆ ಯೋಗಾಗ್ನಿಯಲ್ಲೇ ದಹಿಸಿ ಹೋಗ್ತೇನೆ. ನಿನ್ನ ಮುಂಭಾಗದಲ್ಲೇ ಯೋಗಾಗ್ನಿಯಲ್ಲಿ ದಹಿಸಿ ಹೋಗ್ತೇನೆ. ನೋಡಿ ಸಂತೋಷ ಪಡು. ಏ ದಕ್ಷ, ನೋಡಿ ಸಂತೋಷ ಪಡು. ಓಂ ನಮಃ ಶಿವಾಯ. 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 ಓಂ
ಒಳ್ಳೇದಾಯ್ತು ಅಂತ ಹೇಳುದು. ಸಂತೋಷದ ಸೂಚನೆ ಅದು. ಜೊತೆಗಿದ್ದವರೆಲ್ಲ ವಿರೋಧಿಸುವುದಕ್ಕೆ ಮುಂದೆ ಅವುಗಳನ್ನೆಲ್ಲ ತೆಗೆದು ಹಾಕಿ ಹೋಮಕುಂಡಕ್ಕೆ. ಅವರ ಕಣ್ಣು ಹೋಯ್ತಲ್ಲ. ಏನಾಗ್ಲಿಲ್ಲ ಅದು. ಕಣ್ಣು ಆಗ್ಲಿಲ್ಲ, ಅಪ್ಪ ಮಕ್ಕಳ ಸಮಸ್ಯೆ ನಾನು ನೋಡುದಿಲ್ಲ ಅಂತೇಳಿ ಕಣ್ಣು ಮುಚ್ಚಿಕೊಂಡದ್ದು. ಹೌದಾ? ಇಂದ್ರ, ಇಷ್ಟಕ್ಕೂ ಇಲ್ಲಿಯ ವಿಷಯವನ್ನು ಯೋಚನೆ ಮಾಡು. ನಾನು ಅವಳನ್ನು ಕರೆದಿದ್ದೇನಾ? ಇಲ್ಲ. ಅವಳಾಗಿ ಬಂದಳು. ನಿಜ. ನಾನು ಯಾಕೆ ಮರ್ಯಾದೆ ಕೊಡ್ಬೇಕು ಅವಳಿಗೆ? ನಾನು ಕೊಡ್ಲಿಲ್ಲ. ಅವಳು ಸಾಯ್ಲಿಕ್ಕೆ ನಾನು ಕಾರಣವಾ? ನಮ್ಮ ಬೆಂಕಿಯಲ್ಲಿ ಅವಳು ಸತ್ತದ್ದ? ಅವಳು ಬರುವಾಗಲೇ ಬೆಂಕಿ ತಕೊಂಡು ಬಂದಿದ್ದಾಳೆ. ಅವಳ ಒಳಗಿನ ಬೆಂಕಿಯೇ ಹೊರಗೆ ಬಂದು ಅವಳನ್ನು ಸುಟ್ಟಾಕಿತ್ತು. ಈ ಬೆಂಕಿ ಒಳಗಿದ್ರೆ ಕೋಪ ಬರುವಾಗ ಅವರನ್ನೇ ಅದು ಸುಡ್ತದೆ. ಅದಕ್ಕೆ ನಾವೇನು ಮಾಡ್ಲಿಕ್ಕಿಲ್ಲ. ನೀವ್ ಯಾರು ತಲೆ ಬಿಸಿ ಮಾಡಬೇಡಿ. ನನ್ನ ತಲೆ ಉಂಟು ಬಿಸಿ ಆಗ್ಲಿಕ್ಕೆ. ಯೋಚನೆ ಮಾಡಬೇಡಿ, ಏನಾಗ್ತದೆ ಅಂತ ನೋಡೋಣ. ನಾರದರನ್ನು ಬೀಳ್ಕೊಟ್ಟು ಹರದರಾಡಿದ ಮಾತು ದಾಕ್ಷಾಯಿಣಿ ನನ್ನ ಗೌರಿ ದಕ್ಷಾತುರದಲ್ಲಿ ದಹಿಸಿ ಹೋದಳೆ. ದಕ್ಷಸುತೆ ಮುನಿಮಾನಸ ವಂದಿತೆ ಸುಮನಸ ಪೂಜಿತಳಾದಂತಹ ಅವಳು ದಕ್ಷರಾತುರದಲ್ಲಿ ದಹಿಸಿದ್ದು ಅಂದರೆ ದಕ್ಷ ದಕ್ಷ ಶಿವನ ಮನಸ್ಸಿಗೆ ನೀನು ಬೆಂಕಿ ಇಟ್ಟೆ. ಶಿವನ ಮನಸ್ಸಿಗೆ ಇಟ್ಟ ಬೆಂಕಿ ಅದೇನಾಗ್ತದೆ ಚಂದವೇ ಆಗಲಿ ಲೋಕ ಖಂಡ 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 ಆಗಲಿ. ಲೋಕಾನುಗ್ರಹದ ಶಿವನ ಕಾಮನೆ ಸತ್ತು ಹೋಯಿತು. ಇಲ್ಲ, ಲೋಕವನ್ನು ಪಡೆಯುವ ಶಕ್ತಿ ಸ್ವರೂಪ ಲೋಕಕ್ಕೆ ಬೇಡ ಎಂಬುದಾಗಿದ್ದರೆ ಆ ಲೋಕದ ಬಗ್ಗೆ ಕಾರುಣ್ಯ ಶಿವನಿಗೂ ಬೇಡ. ಬ್ರಹ್ಮಾಂಡವೇ ಸುಟ್ಟು ಸ್ವೀಕರಿಯಾಗಬೇಕು. ಅದಕ್ಕಿಂತ ಮೊದಲು ಇಂತಹ ಘಟಿತ ಘಟನೆಗೆ ಕಾರಣನಾದ ಆ ದಕ್ಷನಿಗೆ ಶಿಕ್ಷೆಯಾಗಬೇಕು. ಅದಕ್ಕಾಗಿ ಬಂಡೆ ನಿಲ್ತಿ ಬರಿಯ ನನ್ನ ಬಂಡೆ ದೊರಕದ ಜಯ ಬಂಡ ಪಂಡದ ನನಗೆ ಬ್ರಹ್ಮಾಂಡವು ನನಗಳ ಕಾಡಿಗೆ
ತುದಿ ನಲುಗುತ್ತಾ ಇದೆ. ಕಟ್ಟ ಕಟ್ಟಿಕ್ಕುತ್ತಾ ಉಂಟು. ಕೋಪದಿಂದ ಕೆಂಡಾಮಂಡಲವಾಗಿದ್ದೀಯಾ? ಸತ್ಯ. ಯಾಕೆಲ್ಲ ಸುಟ್ಟು ಬಾರಣ್ಣ ಮರ್ಯಾದೆ ಬಾ ಬಾ, 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 ಬಾ. ಪಾಪಿಗಳ ಸಕಲ ಅವಮಾನವ ಹೀರನು ಪರಿಗಣಿಸು. ಮಿಂಚಿನ ಕಿಡಿ ನೀನು. ಕೈಲಾಸಾಚಲ ಅಲ್ಲಾಡಿದ ಕಾಲದಲ್ಲಿ ಸ್ಫೋಟಗೊಂಡ ಅಗ್ನಿ ಪರ್ವತ ನೀನು. ಶಿವನ ಕಾಮನೆಯು ಕಾಮಿನಿಯು ಸುಕ್ಷುದತ್ತವಾದ ಕಾಲದಲ್ಲಿ ಎದ್ದಂತಹ ಮಹಾಪ್ರವಾಹ ನೀನು. ಈ ಸೃಷ್ಟಿಗೆ ಕಾರಣ ಶಿವನಾದ ನನಗಾದ ಅಪಮಾನ. ಯಾರಿಂದ ಅಪಮಾನ? ಎಲ್ಲಿಂದ ಅಪಮಾನ? ಹೇಗೆ ಅಪಮಾನ? ಹೇಳಪ್ಪ. ಅಪಮಾನ ಎಸಗಿದ ದುರುಳನ ಹೆಸರು ದಕ್ಷ. ಅವನನ್ನು ನೀನು ಕಲ್ಲು ಆ ತಕ್ಷಣ ಕಲ್ಲು 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 ಕಲ್ಲು. ಕಳಚು ಕುಲ್ಲರ ಮಾಡುವ ಕಿಲ್ಲದೆ ಪಾರಿಂದನು ಶಿವಸತಿ ಸುಟ್ಟು ಉರಿದು ಹೋಗುವುದಕ್ಕೆ ಕಾರಣವಾದವ ದಕ್ಷ. ಅವನಿಗೆ ಸಹಯೋಗ ಕೊಟ್ಟವರು ಇಂದ್ರಾದಿ ದೇವತೆಗಳು. ಅದಕ್ಕೆ ಪೌರೋಹಿತ್ಯ ಬೃಹಸ್ಪತಿ ಭಗ ಭೃಗು. ಆದ್ದರಿಂದಲೇ ಯಜಮಾನನಾದ ದಕ್ಷರನ್ನು ಕೊಂದು ದೇವಾನು ದೇವತೆಗಳನ್ನು ದಂಡಿಸಬೇಕು. ಎಲ್ಲಿ ಆ ದಕ್ಷತೆ ಖ್ಯಾತರು? ಎಲ್ಲಿ 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 ಎಲ್ಲಿಯ ತೈಲೋಕ್ಯವು ಅಲ್ಲಿಗೆ ನಿಲ್ಲದೆ ಬಿಟ್ಟುಂಡನು. ಎಲ್ಲಿ 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 ನಿನ್ನಾಜ್ಞೆ ಶಿರೋಧಾರ್ಯ. ಆದ್ರೆ ಒಂದು ಏನು ದೇವತೆಗಳನ್ನು ದಂಡಿಸುವುದಕ್ಕೆ ನಾಟವನ್ನು ಸಾರಿಕೊಳ್ಳಬೇಕೆ? ಬೇಡ. ಋಷಿ ಮುನಿಗಳನ್ನು ದಂಡಿಸುವುದಕ್ಕೆ
ಕಾಲರವನ್ನು ಸೇರಿಕೊಳ್ಬೇಕೆ? ಹಾಗಾದ್ರೆ ನಿನಗೆ ಅಪಮಾನವನ್ನು ಮಾಡಿದಂತಹ ದಕ್ಷ ಎಲ್ಲಿದ್ದಾರೆ? ದುಷ್ಟರೆಲ್ಲವೂ ಕೂಡಿದ್ದಾರೆ. ಆ ಪ್ರಾಚೀನ ಬರಿಯಲ್ಲಿದ್ದಾರೆ. ಪ್ರಾಚೀನ ಬರಿಹಿ ಹೋಗಬೇಕು. ಆ ಆ ದಕ್ಷಿಣ ಶಿರವನ್ನು ಚೆಂಡಾಡಿ ಆ. ದುಷ್ಟ ಮುಖವನ್ನು ಧ್ವಂಸಗೊಳಿಸಬೇಕು. ಆ ಸುಮನಸನೆಂಬ ಹೆಸರಿನ ದುರ್ಮಾನಸರ ಮನಸ್ಸನ್ನು ಖಂಡಿಸಿ ಸಿಗಿದು ಬಿಸಿಡಬೇಕು. ಸರಿ. ಭಗಭೃಗುವೆ ಮೊದಲಾದಂತಹ ಆ ಯಜ್ಞೋಪವೀತಧಾರಿಗಳಾದಂತಹ ಪಾಕಟ್ಟಿಗಳನ್ನು ದಂಡಿಸಿ ತೆಗೆಯಬೇಕು. ಹಾಗಾದ್ರೆ ಅಧಿಕಾರ ಏನು? ಆ ಜನ ಯಾರು ಅಂತ ಕೇಳಿದ್ರಲ್ವ? ಆ ಶಿವನಿಂದ ಪ್ರದತ್ತವಾದ ಅಧಿಕಾರ ಆ ಶಿವಸೂರ್ಯನಿಗೆ ಲಭ್ಯವಾದದ್ದು. ಆ ಹೆಸರೇನು ಅಂತ ಕೇಳಿದರೆ ಹೇಗೆ? ಲೋಕದ ವೀರ್ಯವಂತತೆಗೆ ಆ ಅಲ್ಲ, ಲೋಕದ ಭದ್ರತ್ವಕ್ಕೆ ಆ ಅವತರಿಸಿದ ಶಿವತೇಜ ಅಂತ ಹೇಳು. ಆ ವೀರಭದ್ರ ಎಂಬುದು ನಿಮ್ಮ ನಾಮಧೇಯವಾಗಲಿ. ವೀರಭದ್ರ. ಮಗನೇ, ಹಾ. ಇದೋ ದುಷ್ಟಮುಖವನ್ನು ಕೆಡಿಸುವ ದೀಕ್ಷೆಯನ್ನು ಕೊಡ್ತಾ ಖಡ್ಗಹಸ್ತನಾಗು. ಹೋಗು ಮಗನೇ, ಹೋಗುತ್ತಾನೆ. ವಿಜಯೀಭವ. ಹೋಗಿ ಬರ್ತಾನಪ್ಪ. ದರಿವ ಖಂಡೆಯ ಕೆಳದೊಳ ಬಿಡ ನಡಿಗೆರಗಿ ಅಡಿಗೆರಗಿ ಅಡಿಗೆರಗಿ ನಡ ನಡಿಗೆರಗಿ ದರಿವ ಖಂಡೆಯ ಕೆಳದೊಳಗ ಬಿಡ ನಡಿಗೆರಗಿ ತತ್ವಾದ ರಜವನು ಕಳೆದುಕೊಳ್ಳದಂಗದಲ್ಲಿ ನೋಡುಂತ ಬೀಳ್ಕೊಂಡ ಕೈಲಾಸವನ್ನು ಬಿಡಬೇಕು. ಪ್ರಾಚೀನ ಬರಿಹೆಯನ್ನು ಸೇರಬೇಕು. ಚಿಕ್ಕ ಚಿಕ್ಕವರನ್ನು ಯಜ್ಞಕುಂಡಕ್ಕೆ ಹೋಮಿಸಬೇಕು. ತಕ್ಷಣ ಶಿರವನ್ನು ಕಿತ್ತು ತಂದೆಯವರಿಗೆ ಒಪ್ಪಿಸಬೇಕು. ಹೊಡೆದ ಕಳೆದಾಡುವ ಕಳೆದವ ಕೂಡದ ಹಣ 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 ಕಳೆದಾಡುವ ಕಳೆದವ ಕೂಡದ ಕಳೆದವ ಬೇರಾದಿಯ ತರುಣಾಗವನ್ನು ತೊಡಗಿದಾಗ ಅಂತ್ಯವಧಿ ಘೋರ ಸ್ವರೂಪಿ ಸುಸಾಂಗವಾಗಿ ನಡೆಯಬೇಕಿದ್ದಂತಹ ಯಾಗ ಮಂಟಪಕ್ಕೆ ಆಗಮಿಸಿದ್ದು ಮಾತ್ರವಲ್ಲದೆ ಹಾಳುಗೆ ಇದೆಯಾ ಬಂದ ಹಾಗೆ ಹಿಂದಿರಲು ಶಿರಚ್ಛೇದನವಾಗಿದ್ದು ನಾನಾಗಿ ಬಂದದ್ದಲ್ಲ. ಮತ್ತೆ ಇಂದ್ರಾದಿ ದಿಕ್ಪಾಲಕರಾದಂತಹ ನೀವು ಹಾ, ನನ್ನ ಹುಟ್ಟಿಗೆ ಕಾರಣರಾಗಿದ್ದೀರಿ. ಹೇಗೆ? ನನ್ನ ಅವ್ವೆಯ ಮರಣಕ್ಕೆ ಕಾರಣೀಭೂತರಾಗಿದ್ದೀರಿ. ಓಹೋ, ನನ್ನ ಅಯ್ಯನ ವಿರೋಧಕ್ಕೆ ಕಾರಣೀಭೂತರಾಗಿದ್ದೀರಿ. ಹಾ. ನಿಮ್ಮ ಎಲ್ಲವರನ್ನು ಸರಿಯಾದ ರೀತಿಯಲ್ಲಿ ದಂಡಿಸ. ಎಲ್ಲಿ ಪಾಪ ಯಾವ ಕರೆ ನಮ್ಮ ಸುರಾರ
ಗೆದ್ದರು. ಕೊಡು ಸಮರ. ಕೊಟ್ಟವರಲ್ಲಿ ಬಾರಿ ಯುದ್ಧ ಮಾಡಿದ್ಯಾ ನೀನು? ವಿಕಾರ ಸ್ವರೂಪಿಯ ನೀನು ಬಹಳ ಚಂದ ಇದ್ದಿ. ಪ್ರಾಚೀನ ಬರ್ಹಿಯೋ ಯಜ್ಞಶಾಲೆ ಅಕ್ರಮ ಪ್ರವೇಶ ಮಾಡಿದೆ. ನಾವು ಹಾಗೆ ಹೋದಲ್ಲೆಲ್ಲ ಋಷಿ ಮುನಿಗಳಿಗೆ ನಾನಾ ರೀತಿಯ ಚಿತ್ರಹಿಂಸೆಯನ್ನು ಕೊಟ್ಟೆ. ನನ್ನ ದಬ್ಬಾಳಿಕೆ ಅದು. ಸುಮನಸರಾದಂತಹ ನಮ್ಮ ಮೇಲೆ ಆಯುಧ ಪ್ರಹಾರ. ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ? ಯಾರು ನಿನ್ನ ತಂದೆ? ಹೇಳು ನನ್ನ ಮುಂದೆ. ಪರಶಿವನ ಮಗ ನಾನು. ವಿಚಾರಿಸುವ ಸ್ವರ್ಗಾಧಿಪ ಇಂದ್ರ. ಪಿತನ ಬಿಟ್ಟಿಲ್ಲಿಗೆ ಬಂದು ಪ್ರತುವಿನ ಭಾಗ ತಿಂದು ತಿಂದು ಅತಿ ಸೊಕ್ಕಿದರಿಯ ಸೊಕ್ಕಿಸುವುದಕ್ಕೆ ಮದ್ದರವ ನೋಡುತ್ತ ಹತಿಯಿಂದ ತೆಗೆದೆದ್ದನು. ಮಘವ ನಾನೇ ತಿನ್ಲಿಕ್ಕೆ ಸಿಗುತ್ತದೆ ಅಂತ ಗೊತ್ತಾದ್ರೆ ಸಾಕು. ಅಪ್ಪನನ್ನು ಬಿಟ್ಟು ಬರುವುದೆಯಾ? ನನಗೆ ಕೊಡುವವರಿದ್ದಾರೆ. ಹೌದು. ಅಪ್ಪನಿಗೆ ಸಿಗಲಿಲ್ಲ ಅಂತಾದರೆ ಕೈಯಲ್ಲೊಂದು ಭಿಕ್ಷಾ ಪಾತ್ರೆ ಹಿಡ್ಕೊ. ಅಪ್ಪನಿಗೆ ಕೊಡಿ, ತಿನ್ನುವುದಕ್ಕೆ ಏನಾದ್ರೂ ಕೊಡಿತ ಬೇಡಿಕೊಂಡು ಬಾ. ಯಾರು? ನೀನು. ನನ್ನ ಅಪ್ಪನಿಗೆ ಸಿಗಲಿಲ್ಲ ಅಂತ? ಹೌದು. ಅಯ್ಯೋ, ಅಲ್ಲ ನಿನ್ನ ಅಪ್ಪ ಯಾರು ಅಂತ ಗೊತ್ತಾಗ. ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ನೀನು ಯಾರು ಅಂತಲೂ ನನ್ಗೆ ಗೊತ್ತಾಗ್ಲಿಲ್ಲ. ಪರಶಿವ. ಪರಶಿವ? ಪರಶಿವನ ಜಟೆಯಲ್ಲಿ ಹುಟ್ಟಿಕೊಂಡವ. ಮತ್ತೆ ಯಾವಾಗ ಹುಟ್ಟಿದ್ದು? ನಾನು ಈಗ ಸದ್ಯಕ್ಕೆ. ಯಾಕೆ ಯಾಕೆ ಹುಟ್ಟಿದ್ದು? ನನ್ನ ಅವ್ವೆಯಾದಂತಹ ದಾಕ್ಷಾಯಣಿ ದೇವಿಯವರು ದಕ್ಷಾದ್ವಾರದಲ್ಲಿ ಮಡಿದು ಹೋಗಿದ್ದಾರೆ ಎನ್ನುವುದನ್ನು ತಿಳಿದು ನಿಮಗೆಲ್ಲ ಶಾಸ್ತಿಯನ್ನು ಮಾಡುವುದಕ್ಕೆ ತಂದೆಯವರು ನನ್ನನ್ನು ಸೃಜಿಸಿದ್ದಾರೆ. ಆ ಕಾರಣದಿಂದ ಹುಟ್ಟಿಕೊಂಡವ. ನನ್ನ ತಂದೆಯವರಿಗೆ ಕಷ್ಟ ಬಂತು ಅಂತ, ನಿನಗೆ ಕಷ್ಟ ಬಂತು ಅಂತಾದ್ರೆ ನನ್ನ ತಂದೆಯವರ ಬಳಿಗೆ ಬರ್ತಿ ದೂರ ಹೇಳುವುದಕ್ಕೆ. ದೇವ್ರೇ ನನಗೆ ಹಾಗಾಯ್ತು, ದೇವ್ರೇ ನನಗೆ ಹೀಗಾಯ್ತು ಹಾಗೆ ಹೇಳಿಕೊಂಡಿದ್ದೇನೆ. ಹೇಳಿಲ್ವಾ? ನೀನು ಕೇಳಿದ್ಯಾ? ನನಗೆ ನನ್ನ ಅಪ್ಪ ಹೇಳಿದ್ದಾರೆ, ಯಾರನ್ನು ಬೇಕಾದ್ರೂ ಬಿಡು, ದೇವೇಂದ್ರನನ್ನು ಬಿಡಬೇಡ ಅಂತ ಹೇಳಿದ್ದಾರೆ. ಆದ್ರಿಂದ ನಿನ್ನಲ್ಲಿ ಕೇಳುವುದು, ಈಗ ಪರಶಿವನಿಗೆ ಹಕ್ಕಿಲ್ಲ, ಪರಶಿವನಿಗೆ ಈ ಯಾಗದಲ್ಲಿ ಹವಿಸ್ಸಿಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಂತಹ ನೀನು ದಕ್ಷನಿಗೆ ಬುದ್ಧಿ ಮಾತನ್ನು ಹೇಳಬೇಕಿತ್ತು. ಹವಿಸಿಲ್ಲ ಅಂತ ಯಾರು ಹೇಳಿದರು? ಅವ ಬಾರದಿರುವುದಕ್ಕೆ ಯಾರು ಹೊಣೆ? ಹೇಳಿಕೆ ಕೊಡದೆ ಬರುವುದು ಹೇಗ? ಹೇಳಿಕೆ ಕೊಡದೆ ಬರುವುದು ಹೇಗೆ? ನಿನ್ನ ಅಮ್ಮ ಬಂದದ್ದು ಹೇಗೆ? ಹಾಗೆ ಬರ್ಬೇಕಿತ್ತು. ಅಮ್ಮನಿಗೆ ತನ್ನ ತವರು ಮನೆ ಎನ್ನುವಂತಹ ವ್ಯಾಮೋಹ ಬಿಟ್ಟು ಹೋಗಲಿಲ್ಲ, ಆದ್ರಿಂದ ಬಂದಳು, ಹಸುವನ್ನೀಗಿದಳು. ಅಪ್ಪನು ಹಾಗೆ ಬರ್ಬೇಕಿತ್ತು. ಮಾವನ ಮನೆ ಮರ್ಯಾದೆ ಸಿಗ್ತದೋ ಇಲ್ವೋ ಅಂತ ಆಮೇಲೆ ತಿಳಿದುಕೊಳ್ಬೇಕು. ಹೌದು, ನನ್ನ ಅಪ್ಪನು ಸಾಯ್ಬೇಕು ಅಂತ ಹೇಳುದಲ್ವಾ ನೀನು? ಯಾರು ಹೇಳಿದ್ರು? ಇಲ್ಲಿಗೆ ಬಂದು ಯಾರು ಹೇಳಿ? ನಿನ್ನ ಬುದ್ಧಿವಂತಿಗೆ ನಮಗೊತ್ತಾಗುವುದಿಲ್ವಾ? ದೇವೇಂದ್ರ, ಒಳ್ಳೆಯ ಮಾತಿನಲ್ಲಿ ಈ ಯಜ್ಞ ಬೇಡ ಎನ್ನುವ ಹಾಗೆ ಹೋದ್ರೆ ಲೇಸು. ನನ್ನಲ್ಲಿ ಬುದ್ಧಿ ಇದೆ. ಮತ್ತೊಂದು ನೀನು ಹೇಳಿದ್ದಿಲ್ಲ. ಯಾವುದು? ಹೇಳಿದಿಲ್ಲ ಮಾತು ಅಲ್ಲ, ಬುದ್ಧಿವಂತಿಕೆ. ಒಂದಿಗೆಲ್ಲ ಯಾರು ಹೇಳಿದ್ದಿಲ್ಲ ಅಂತ ನೀನೇ ಹೇಳ್ಬೇಕಷ್ಟೇ. ಎಲ್ಲ ಒಳ್ಳೆಯ ಮಾತಿನಿಂದ ಹೋದ್ರೆ ಲೇಸು, ಇಲ್ಲದಿದ್ರೆ ದಂಡಿ ಹೇಳು. ನಿನ್ನ ಹೆಸರು ವೀರಭದ್ರ. ಭದ್ರ. ಭದ್ರ ಅಲ್ಲ, ವೀರಭದ್ರ. ವೀರ ಸೇರಿತು. ನೀನೆಂತದ ವೀರ ನಮ್ಮ ಮುಂದೆ ಎಲ್ಲ. ಭದ್ರ, ನೀನು ಬರೇ ಕ್ಷುದ್ರ. ನಿನ್ನನ್ನು ಮಾಡ್ತಾರೆ ಚಿತ್ರ. ನೀನೆಲ್ಲ ಮುನಿಗಳ ಬೆದರಿಕೆಯ
ಕಲ್ಲು ಮಂದಮತಿಗೆ ರಾಜನ ಕಲಿಸರ ಬುಂದನಿ ಮುಸುಕಿದವು. ವಿಚಾರ ಶೂನ್ಯನೇ ಏನು ಯಜ್ಞ ಶಾಲೆಯನ್ನು ಪ್ರವೇಶಿಸಿ ಆ ಯಜ್ಞ ಕುಂಡವನ್ನೆಲ್ಲ ಪುಡಿಗೈದು ಆ ಯಜ್ಞಯಾಗಾದಿಗಳನ್ನು ಮಾಡುತ್ತಿದ್ದಂತಹ ಋಷಿಮುನಿಗಳನ್ನು ಆ ಭಂಗಿಸಿ ಆ ಏನೋ ಒಂದು ತೆರನಾದಂತಹ ವಿಪ್ಲವವನ್ನು ತೋರಿಸುತ್ತಿರುವ ಕ್ರೌರ್ಯ ಮಾಡ್ತಾ ಇದ್ದೇನೆ. ನಿನ್ನನ್ನು ಕಂಡರೆ ಆ ನೀನು ಯಾರು ಅಂತ ನನಗೆ ಗೊತ್ತಾಗುವುದಿಲ್ಲ. ಓಹೋ ನೀನು ಭೂತವೇ, ಆ ನೀನು ಅದ್ಭುತವೇ, ಆ ಇಂಥ ಹಗರಣವನ್ನು ಮಾಡುವುದಕ್ಕೆ ಆ ನಿನಗೆ ಅಪ್ಪಣೆ ಕೊಟ್ಟವರು ಯಾರು? ಯಜ್ಞ ಭಾಗವ ನಮ್ಮ ಜಗೆಯರೇ ಯಜ್ಞ ಭಾಗವ ಎನ್ನಯ್ಯಗೆ ಈ ಅದೇ ದುರ್ಜನ ಯಜ್ಞ ಭಗವ ನಮ್ಮ ಜಗೆಯರೇ ದುರ್ಜನತದೆ ಮಾರ್ಪಯಾಗ ವಿಸರ್ಜನೆಗೆ ನಾ ಬಂದೆನು. ದುರ್ಜನ ದಕ್ಷನೇ ಯಜಮಾನ ದಕ್ಷ ಬ್ರಹ್ಮ. ಆ ನಾನು ದಕ್ಷನೇ ಎನ್ನುವ ಹಾಗೆ ಸಂಬೋಧಿಸುವುದು. ಯಾಕೆ? ನನ್ನನ್ನು ಹೇಳಿದೆಯಲ್ಲ, ನೀನು ಭೂತವೋ ಅದ್ಭುತವೋ ಖಂಡಿತ ನೀ ಹೇಳಿದ ಎರಡನೆಯದ್ದು ನಾನು. ಎರಡನೇದ್ದ ಆ ಅದ್ಭುತ. ಆದ್ರೆ ಹಂದೆಗಳು ಮಾಡುವ ಕೆಲಸವೇ ನಿನ್ನಿಂದ ಆದದ್ದು. ಯಾಕೆ? ವಿಚಾರ ಶೂನ್ಯ, ಹೊತ್ತು ಗೊತ್ತಿನ ಪ್ರಶ್ನೆ ಇಲ್ಲ, ಹೌದು. ಕಾರ್ಯ ಗೌರವ ಇಲ್ಲ. ಹಾ. ಇಲ್ಲಿ ಎಷ್ಟು ಖರ್ಚಾಗಿದೆ ಇದನ್ನೆಲ್ಲ ಮಾಡುವುದಕ್ಕೆ, ಒಟ್ಟು ಹುಡಿ ಮಾಡುವುದಕ್ಕೆ ನಿನಗೆ ಸುಲಭ. ಖಂಡಿತ ಹಾಗಲ್ಲ. ಆಲೋಚನೆಯನ್ನು ಮಾಡಿಯೇ ಬಂದವನಿದ್ದೇನೆ. ಏನು? ಯಾವಾಗಲೂ ಏನೂ ತಿಳಿಯದವ ಒಬ್ಬ ತಪ್ಪು ಮಾಡಿದ ಅಂತ ಆದ್ರೆ ಅದು ಪ್ರಪಂಚದಲ್ಲಿ ಮಾನಿತ ಆಗುವುದಿಲ್ಲ, ದೊಡ್ಡ ಸಮಸ್ಯೆ ಅಂತ ಆಗುವುದಿಲ್ಲ. ಒಬ್ಬ ಪ್ರಾಜ್ಞನಾದವ ತಪ್ಪು ಮಾಡ್ತಾನೆ ಅಂತ ಆದ್ರೆ ಅದಕ್ಕೆ ತಕ್ಕ ಪ್ರಾಯಶ್ಚಿತವನ್ನು ಅನುಭವಿಸಲೇಬೇಕು. ಏನು ತಪ್ಪು, ಎಲ್ಲಿ ತಪ್ಪು, ಯಾರಿಗೆ ತಪ್ಪು, ಏನು ತಪ್ಪು? ನಿರೀಶ್ವರ ಯಾಗವನ್ನು ಗೊಂಡವ ನೀನು. ಹೌದು. ನನ್ನ ಅಯ್ಯನನ್ನು ಧಿಕ್ಕರಿಸಿ ಉಳಿದ ದೇವತೆಗಳನ್ನೆಲ್ಲ ಬರಿಸಿ. ನಿನ್ನ ಅಯ್ಯ ಅಂತ ಹೇಳಿದ್ರೆ ಪರಮೇಶ್ವರ, ಈಶ್ವರನ ಮಗ ನೀನು. ಹೌದು. ಯಾವ ಹೆಂಡತಿಯ ಮಗ? ದಾಕ್ಷಾಯಿಣ್ಯ. ದಾಕ್ಷಾಯಣಿ ನನ್ನ ಮಗಳು, ಹೆತ್ತ ಸುದ್ದಿ ಇಲ್ಲಪ್ಪ. ನಾನು ಹಾಗೆ ಹುಟ್ಟಿದ್ದಲ್ಲ. ಮತ್ತೆ ದೇವರ ಕಳೆಗಳಿಗೆ ಕೇವಲ ಮೈಥುನದಿಂದಲೇ ಸೃಷ್ಟಿ ಅಲ್ಲ, ಸಂಕಲ್ಪ ಸೃಷ್ಟಿ. ಗೊತ್ತಾಯ್ತು? ನಿನ್ನ ಅಪ್ಪ, ನಿನ್ನ ಈಗ ಹೇಳುವ ಅಪ್ಪ ಇದ್ದಾನಲ್ಲ, ಹೌದು. ಅವ ಒಂದ್ಸಲ ನನ್ನನ್ನು ನೋಡಿ ಕೇಳಿದ್ದ, ಏನು? ಅವನ ಅಮ್ಮ ಯಾರು ಕೇಳಿ ಅಂತ. ಅದಕ್ಕೆ ನಾ ಕೇಳಿದ್ದು ನಿನ್ನ ಅಮ್ಮ ಯಾರು ಅಂತ. ನೀನು ಅದಕ್ಕೆ ಅಪ್ಪ ಕೇಳಿದ ಪ್ರಶ್ನೆಗೆ ನನ್ನಲ್ಲಿ ಪ್ರಶ್ನೆ ಕೇಳುದ? ನೀನು ಮಗ ಅಲ್ವಾ? ಮಗ ಹೌದು. ಆದ್ರೆ ಮಗನಾದವ ಅಪ್ಪ ಕೊಡದೇ ಇದ್ರೆ ಮಗನಲ್ಲೇ ಕೇಳುದು, ಅಪ್ಪ ಸಿಕ್ಕದೇ ಇದ್ರೆ ಮಗನೇ ಅದಕ್ಕೆ ಜನ. ಅಪ್ಪ ನಿನ್ನ ಅಪ್ಪ ಹೌದಲ್ಲ? ಹೌದು. ಅಪ್ಪನಿಗೆ ತುಂಬಾ ಗೊತ್ತಿರ್ತದೆ, ಮಕ್ಕಳಿಗೂ ಅಷ್ಟೇ ಗೊತ್ತಿರ್ಬೇಕು ಅಂತ ಇಲ್ಲ. ನಾನು ಈಗ ಹುಟ್ಟಿದಷ್ಟೇ, ನನಗೆ ಅಷ್ಟೆಲ್ಲ ಓದುವುದಕ್ಕೆ ಪುರ್ಸೊತ್ತುಂಟ? ಈಗ ಹುಟ್ಟಿದಷ್ಟೇ ನಿನಗೆ ಪುರ್ಸೊತ್ತಿಲ್ಲ ಅಲ್ಲ? ಹೌದೌದು. ತಿಂದದ್ದೆಲ್ಲ ಮುಖ ಮುಸುಡಲ್ಲಿ ಮೆತ್ತಿಕೊಂಡಿದ್ದಿ, ಪುರ್ಸೊತ್ತಿಲ್ಲ. ಅಲ್ಲಿಂದಲೇ ಓಡಿ ಬಂದದ್ದು. ಯಾಕೆ? ಅಯ್ಯ ಹೇಳಿದಂತಹ ಮಾತು, ನನ್ನವ್ವೇ ಆದಂತಹ ದಾಕ್ಷಾಯಿಣಿ ದೇವಿಯವರ ಮರಣಕ್ಕೆ ಕಾರಣೀಭೂತನಾದಂತಹ ಪ್ರಜೇಶ್ವರನೆನಿಸಿಕೊಂಡಂತಹ ದಕ್ಷ ಬ್ರಹ್ಮ ಏನು ಎತ್ತ ಎನ್ನುವ ಹಾಗೆ ಕೇಳಬೇಡ. ಹೋಗು ಪ್ರಾಚೀನ ಬರಿಹಿಯನ್ನು, ಯಜ್ಞಾದಿ ಕರ್ಮವನ್ನು ಹಾಲೆಸಗು, ಋಷಿ ಮುನಿಗಳು ಯಜ್ಞಕುಂಡಕ್ಕೆ ಭಂಗಿಸು, ದೇವತೆಗಳನ್ನು ದಂಡಿಸು, ದಕ್ಷನ ಶಿರವನ್ನು ಕತ್ತರಿಸು. ಹಾಗಾದ್ರೆ ವಿವೇಕದ ಪ್ರಶ್ನೆ ಅಲ್ಲ. ಇಲ್ಲ, ನಿನಗೆ ಅಲ್ಲಿಂದ ಅಪ್ಪಣೆಯಾಗಿದೆ. ಹೌದು. ನೀನು ಹೀಗೆ ಮಾಡ್ಲಿಕ್ಕೆ ಅಂತ ಬಂದದ್ದು. ಹಗರಣಲ್ಲ, ಹರಗಣ ಅಲ್ಲ, ನೀನು ಹೀಗೆ ಮಾಡ್ಲಿಕ್ಕೆ ಅಂತ ಬಂದದ್ದು. ನನ್ನ ಸಂಕಲ್ಪವೇ ಹಾಗೆ. ಈ ಕೆಲವು ಸಲ ಒಂದು ಸ್ಥಾಪಿತವಾದ ವಿಷಯವನ್ನು ಇಟ್ಟುಕೊಂಡು ಯಾರಾದ್ರೂ ಬಂದ್ರೆ, ಯಾಕಪ್ಪ ಹೀಗೆ ಮಾಡ್ತಿ, ಅವರಲ್ಲಿ ಕೇಳಲಿಕ್ಕಿಲ್ಲ, ಅವರು ಹಾಗೇ ಮಾಡ್ಲಿಕ್ಕೆ ಬಂದದ್ದು. ನೀನು ಸಿಕ್ಕವರ ತಲೆ ಮಂಡೆ ಬಡಿಲಿಕ್ಕೆ ಬಂದದ್ದು. ಹೌದು. ಏನು ನಾವೇನು ಬಳೆ ತೊಟ್ಟು ಕೂತಿದ್ದೇವೆ ಅಂತ ಗ್ರಹಿಸಿದೆಯೇನೋ? ಖಂಡಿತವಾಗಿಯೂ ಇಲ್ಲ.
ಐದು ಐದು ದಕ್ಷ ಶಿರವನ್ನು ತ್ಯಾಜಿಸಿದ್ದಾರೆ. ಉರಿತಾ ಇದೆ ಎದ್ದ ಕುಂಡ. ಯಾಕೆ ಆ ಕುಂಡಕ್ಕೆ? ಬಂದ ಕಾರ್ಯ ಯಶಸ್ವಿ ಆಯ್ತು. ಅಪ್ಪನಲ್ಲಿ ವಿಚಾರವನ್ನು ಹೇಳಬೇಕು. ಹೊರಗೆ